ಶ್ರೀ ಗುರುಗಣಾಧಿಪತಿಭ್ಯಾಂ ನಮಃ. ಅಂಬುರುಗದಳನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುರಿಧಿಯ ಕೈ ಮುಗಿದಂಬುಜ ವಾಡಿಯರ ಪಾದಾಂಬುಜಕ್ಕೆ ಪೊಡ ಮಾಡುತ್ತ ವರ್ಣಿಪೆ ನೀ ಕಥಾಮೃತವ. ಸರ್ವಾಧಿಕಾರಿಯಾರು ಶ್ರೀಯೋಧರಣಿಗೆಳಬಲ್ಲೆ ಏನು ಹೊರಟು ಬಂದ ಕಾರ್ಯ ಬಹಳ ಬೇಸರ ನಮಗೆ. ಏನು ಮಾಡುವುದು ಪಾಂಡವರ ಸೋಲಿಬಡಿ ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ಯುದ್ಧ ಪ್ರಾರಂಭವಾಗಿ 12 ದಿನಗಳು ಕಳೆದು ಹೋಯಿತು. 12 ದಿನಗಳ ಯುದ್ಧ ನಡೆದು ರಾತ್ರಿಯ ಹೊತ್ತು ಬಿಡಾರದಲ್ಲಿ ಕುಳಿತು ನನ್ನಷ್ಟಕ್ಕೆ ನಾನು ಯೋಚಿಸುತ್ತಾ ಇದ್ದೇನೆ, ಏನು ಮಾಡಲಿ ನಾನು ಪಾಂಡವರ ಸೋಲಿಪಡೆ. ಕೌರವನ ಜೀವನದ ಉದ್ದೇಶವೇ ಅದು, ಪಾಂಡವರ ನಾಶವಾಗಬೇಕು, ಪಾಂಡವರು ಈ ಪ್ರಪಂಚದಲ್ಲಿ ಇಲ್ಲದೇ ಆಗಬೇಕು ಎನ್ನುವಂತ ಆಕಾಂಕ್ಷೆಯನ್ನು ಹೊತ್ತವ ಈ ಕೌರವೇಶ್ವರ. ಇದು ನನ್ನ ಹುಟ್ಟುಗುಣ. ಬೀಸುವುದು ಗಾಳಿಯ ಗುಣ, ಹರಿಯುವುದು ನೀರಿಗೆ ಗುಣ, ಅದೇ ರೀತಿಯಾಗಿ ಉರಿಯುವುದು ಬೆಂಕಿಯ ಗುಣ. ಕೌರವನ ವಿರೋಧವೇ ಪಾಂಡವರ ಮೇಲೆ ಅದು ಕೌರವನ ಗುಣ. ಈ ರೀತಿಯ ಗುಣ ಕೌರವನಿಗೆ ಹುಟ್ಟಿಕೊಳ್ಳುವುದಕ್ಕೆ ಕಾರಣ
ನಮ್ಮಮ್ಮನಾದಂತಹ ಗಾಂಧಾರಿ ಕುಂತಿ ಮಕ್ಕಳನ್ನು ಪಡೆದಿದ್ದಾಳೆ ಎನ್ನುವ ವಿಚಾರವನ್ನು ಕೇಳಿದ ಕ್ಷಣ ಉದರವನ್ನು ಹಿಸುಕಿದಳಂತೆ. ಓರ್ವ ವೀರನಾಗಿ ನಾನು ಹುಟ್ಟಬೇಕಿತ್ತು, ಅಂತಲ್ಲಿ ಛಿದ್ರವಾಗಿ 100 ಹೋಗಿ ಹುಟ್ಟಿಕೊಂಡಿತು. ಆದ್ದರಿಂದಲೇ ಆ ಗುಣ ಬಂದಿದೆ. ಪಾಂಡವರ ನಾಶಕ್ಕಾಗಿ ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡಿದೆ, ವಿಷದ ಅಡುಗೆಯನ್ನು ಉಣಬಡಿಸಿದೆ, ಆದರೂ ನಾಶ ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ. ಬಹಳ ಬೇಸರವಾಗುತ್ತಾ ಇದೆ. ಈಗ ಕೊಟ್ಟ ವಿಷ ಸ್ವಲ್ಪ ಕಡಿಮೆ ಆಯ್ತಲ್ಲ ಎನ್ನುವ ಬೇಸರ. ಆಮೇಲೆ ಅರಗಿನ ಅರಮನೆಯಲ್ಲಿ ಸುಡುವಂತಹ ಪ್ರಯತ್ನವನ್ನು ಮಾಡಿದೆ, ಅಲ್ಲೂ ಪಾಂಡವರು ಬದುಕಿಕೊಂಡರು. ಹಾಗಿದ್ರೆ ಏನ ಮಾಡಲಿ ನಾನು ಪಾಂಡವರ ಸೋಲಿಪಡೆ? ದಾನವಂತಕ ಎನ್ನುವ ನೆಗಳತೆಯನ್ನು ಪಡೆದಿರುವಂತಹ ಆ ಕೃಷ್ಣ ವಿರೋಧಿ ಪಾಳಯದಲ್ಲಿರುವಾಗ, ಅಲ್ಲ ಅರ್ಜುನನ ಸಾರಥಿ, ಅಲ್ಲ ಪಾಂಡವರ ಜೀವನ ರಥದ ಸಾರಥಿಯಾಗಿ ಇರುವಲ್ಲಿಯವರೆಗೆ ಗೆಲ್ಲುವುದಕ್ಕೆ ಕಷ್ಟ ಸಾಧ್ಯವೇ ಸರಿ. ಯುದ್ಧ ಪ್ರಾರಂಭವಾಗುವಾಗ ನಮ್ಮ ವಿರೋಧಿಗಳು ಹೇಳಿದಂತಹ ಮಾತು, ಕೌರವೇಶ್ವರ ಖಂಡಿತವಾಗಿಯೂ ಯುದ್ಧವನ್ನು ಗೆದ್ದುಕೊಳ್ಳುತ್ತಾನೆ ಎನ್ನುವ ಹಾಗೆ. ಕಾರಣ ಮತ್ತೇನೂ ಅಲ್ಲ, 11 ಅಕ್ಷೋಹಿಣಿ ನಮ್ಮ ಕಡೆಯಲ್ಲಿ, ಕೇವಲ 7 ಅಕ್ಷೋಹಿಣಿ ಸೈನ್ಯ ಪಾಂಡವರ ಕಡೆಯಲ್ಲಿ. ಆದರೂ ಇದುವರೆಗೆ ನಮಗೆ ಗೆದ್ದುಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. ಯುದ್ಧ ಪ್ರಾರಂಭವಾಗುವಾಗ ಬಲಭದ್ರ ಸ್ವಾಮಿಯವರ ಅನುಗ್ರಹ ನಮ್ಮ ಮೇಲಿದೆ, ಅವರ ಸಹಾಯ ನಮಗಿದೆ ಎನ್ನುವ ಹಾಗೆ ನಾನು ಯೋಚಿಸಿದ್ರೆ, ಹುಲು ಧೇನುವಿನ ನೆಪದಿಂದ ಇಳೆಯ ಪ್ರದಕ್ಷಿಣೆಯನ್ನು ಗೈಯುತ್ತಾ ಇದ್ದಾರೆ. ಅಂತೂ ಬಲಭದ್ರ ಸ್ವಾಮಿಯವರ ಸೇವೆಯು ನಮ್ಮ ಪಾಲಿಗೆ ಇಲ್ಲದೆ ಹೋಯಿತು. ಆಮೇಲೆ ನಾನು ನಂಬಿದ್ದು ಯಾರನ್ನು? ಛಲದ ಸರಳ ಇದಿರಾಗಿ ಯಮಜನ ಯದುಪತಿ ಬಿಡಿಸಿದನು. ಏನ ಮಾಡೋದಿನ್ನು ಅಜ್ಜಯ್ಯನಾದಂತಹ ಭೀಷ್ಮಾಚಾರ್ಯರಿಗೆ ದಳಪತಿ ಮಟ್ಟವನ್ನು ಕಟ್ಟಿದೆವು. ಆ ಸಂದರ್ಭದಲ್ಲಿ ಅಜ್ಜಯ್ಯ ಹೇಳಿದಂತಹ ಮಾತು, ದಿನವೊಂದಕ್ಕೆ 10,000 ಮಕುಟವರ್ಧನರ ಶಿರಸ್ಸನ್ನು ಕಡಿಯುತ್ತೇನೆ. ಹೇಳಿದ ಹಾಗೆ ಮಾಡಿದರು. ಆದರೆ ಓರ್ವ ಪಾಂಡವನ ಶಿರಸ್ಸನ್ನು ಕಡಿಯುವುದಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. 10 ದಿನಗಳ ಕಾಲ ಯುದ್ಧವನ್ನು ಮಾಡಿ ಶಿಖಂಡಿಯ ನೆವನದಿಂದ ಶರಶೈಯಲ್ಲಿ ಮಲಗಿದ್ದಾರೆ. ಆಮೇಲೆ ಗುರುಗಳಾದಂತಹ ದ್ರೋಣಾಚಾರ್ಯರಿಗೆ ದಳವಾಯಿ ಪಟ್ಟವನ್ನು ಕಟ್ಟಿದೆವು. 1 ದಿನದ ಯುದ್ಧವನ್ನು ಮಾಡಿದರು. ಮರುದಿವಸ ಅವರು ಹೇಳಿದಂತಹ ಮಾತಾದರೂ ಏನು? ಖಂಡಿತವಾಗಿಯೂ ವಿರೋಧಿ ಪಕ್ಷದ ನಾಯಕನಾದಂತಹ ಧರ್ಮರಾಯನನ್ನು ಬಂಧಿಸಿ ತರುತ್ತೇನೆ ಎನ್ನುವ ಹಾಗೆ. ವಿರೋಧಿ ಪಕ್ಷದ ನಾಯಕನನ್ನು ನಾವು ಬಂಧಿಸಿದೆವು ಎಂದಾದರೆ ಯುದ್ಧದಲ್ಲಿ ಗೆಲುವು ನಮಗಾದ ಹಾಗೆ. ಆ ರೀತಿಯ ಪ್ರಯತ್ನವನ್ನು ದ್ರೋಣರು ಮಾಡಿದರೂ ಕೂಡ ಕೃಷ್ಣ ಅರ್ಜುನರು ಬಂದು ಬಿಡಿಸಿಕೊಂಡು ಹೋಗಿದ್ದಾರೆ. ಮತ್ತೊಂದು ಪ್ರಕರಣ ಹಿಂದೆ ನಡೆದಿತ್ತು. ವಿದುರ ಏನೋ ಸಭೆಯಲ್ಲಿ ದಾಸೀಪುತ್ರ ಎನ್ನುವ ಹಾಗೆ ಅವನನ್ನು ಹೀಯಾಳಿಸಿದಾಗ ನನ್ನ ರಕ್ಷಣೆಗಾಗಿ ಜೋಪಾನವಾಗಿ ಇಟ್ಟುಕೊಂಡಂತಹ ಬಿಲ್ಲು ಬಾಣಗಳನ್ನು ಮುರಿದು ಆತ ಸಭಾತ್ಯಾಗವನ್ನು ಮಾಡಿದ. ನಿಮ್ಮಲ್ಲಿ ಕೇಳುತ್ತೇನೆ, ಓರ್ವ ದಾಸಿ ಪುತ್ರನನ್ನು ದಾಸಿ ಪುತ್ರ ಎನ್ನದೆ ಅರಗುವರ ಅಂತ ನಾವು ಹೇಳುವುದಕ್ಕಾಗ್ತದ? ಹೋಗಲಿ,
ನಂದ ಪ್ರಾಪ್ತಿ ಇಷ್ಟೇ ಎನ್ನುವ ಹಾಗೆ ಭಾವಿಸುತ್ತೇನೆ. ಆದರೆ ಗುರುಗಳಾದಂತಹ ದ್ರೋಣರಿಂದಲೂ ಕೂಡ ಆಡಿದ ರೀತಿಯಲ್ಲಿ ನಡೆದುಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ ಎಂದಾದ ಮೇಲೆ ಏನು ಮಾಡಲು ನಾನು ಪಾಂಡವರ ಸೋಲಿಪಡೆ. ಕೆಲಸ ಜನ ನಡೆದು ಸಣ್ಣ ಪರಾಕ್ರಮಾಂಕುಶ ಎಂದಿರುವುದ ಗುರುಕುಲ ಅವರಾರಿಗೂ ವಿಶೇಷವಾಗಿ ಬಾರದೇ ಇರುವಂತಹ ಒಂದು ಅನ್ವರ್ಥನಾಮ ಕುರುಕುಲಾನ್ವಯ ತಿಲಕ, ಕುರುಕುಲಾಗ್ರಣಿ ಎನ್ನುವ ಹೆಸರನ್ನು ನಡೆದ ದಾರಿಯಲ್ಲಿ ನೀನು ಏನು ಮಾಡಿದ್ದಿ ಎನ್ನುವುದು ವಿಮರ್ಶೆಗಿದ್ದ ವಿಷಯ ಅಲ್ಲ. ಆದರೂ ಪ್ರಪಂಚ ಒಕ್ಕೊರಳಿನಿಂದ ನಿನ್ನ ಬಗ್ಗೆ ಹೇಳುವುದು ಕುರುಕುಲಾಗ್ರಣಿ. ನಿನ್ನ ಜೀವನದ ಧರ್ಮ ಏನು? ಇಟ್ಟಿರುವಂತಹ ಹೆಜ್ಜೆಯಲ್ಲಿ ಎಷ್ಟೇ ಸಲ ಸೋಲಾಗಲಿ ಮತ್ತೊಮ್ಮೆ ಪ್ರಯತ್ನಿಸಬೇಕು, ಮರಳಿ ಎತ್ತಿಸಬೇಕು. ಜೀವನದಲ್ಲಿ ಎತ್ತವೇ ತನ್ನದ್ದಾಗಿರುವಂತಹ ಸ್ಥಾಪನೆಯ ಸ್ಥಿತಿಯೊಂದನ್ನು ನಿರ್ಮಾಣ ಮಾಡಿಕೊಡ್ತದೆ ಎನ್ನುವುದೇ ನಿನ್ನ ಜೀವನದ ಧ್ಯೇಯೋದ್ದೇಶವಾಗಿತ್ತು. ನೀನು ಮಾಡಿದಂತಹ ಪ್ರಯತ್ನಗಳು ಒಂದೇ ಎರಡೇ ನಿಷ್ಪಾಂಡವ ಪೃಥ್ವಿ ಎನ್ನುವುದನ್ನು ಸಾಧಿಸುವುದಕ್ಕೆ ಜೀವನದ ಆರಂಭ ಕಾಲದಿಂದ ಇಲ್ಲಿಯವರೆಗೂ ನೀನು ಪ್ರಯತ್ನಿಸಿದ್ದೀಯ. ಎಲ್ಲವೂ ಫಲ ಕೊಡ್ತಿತ್ತು ಅಂತಾದ್ರೆ ಇಷ್ಟೆಲ್ಲ ಕಷ್ಟ ಇತ್ತ ಮಗು? ಹಾಗಾದ್ರೆ ಕಷ್ಟ ಇದ್ದರೂ ತೊಂದರೆ ಇಲ್ಲ. ಅಸಾಧ್ಯವಾದದ್ದನ್ನು ನಾನು ಸಾಧ್ಯವಾಗಿಸ್ತೇನೆ ಅಂತ ಹೊರಟ ಮೇಲೆ ಮಧ್ಯಂತರದಲ್ಲಿ ನಿಂತು ನಾನೇನು ಮಾಡುವುದು ಅಂತ ಚಿಂತಿಸುವುದು ಭೂಷಣ ಅಲ್ಲ. ಪ್ರಯತ್ನಶೀಲನಾಗಬೇಕು. ಸಂತೆಯಲ್ಲಿ ಮನೆ ಮಾಡಿ ಆದ ಮೇಲೆ ಗಲಾಟೆ ಕೇಳ್ತದೆ ಅಂತ ಹೇಳಿದ್ರೆ ಹೇಗಾದೀತು? ಮನೆ ಮಾಡುವುದಕ್ಕಿಂತ ಮೊದಲು ಆಲೋಚನೆ ಮಾಡಬೇಕು ಪರಿಸರ ಹೇಗುಂಟು ಅಂತ. ಸಮುದ್ರದ ಬದಿಯಲ್ಲಿಯೇ ನಾವು ವಾಸಕ್ಕೆ ಕೂತ ಮೇಲೆ ನೆರೆ ಬರ್ತದೆ, ತೊರೆ ಬರ್ತದೆ, ವಾಸನೆ ಬರ್ತದೆ ಅಂತ ಹೇಳಿದ್ರೆ ಆಗ್ತದ ಮಗು? ನಿನಗೆ ಹೇಳ್ತಾ ಇರುವುದು ಯಾಕೆ ಬಲ್ಲಯ್ಯ? ಪಾಂಡವರನ್ನು ಸೋಲಿಸುವುದಕ್ಕೆ ಇನ್ನೇನು ಮಾಡಲಿ? ಇದು ರಾತ್ರಿಯ ಕಾಲ, ಎಲ್ಲರೂ ವಿಶ್ರಾಂತಿಯನ್ನು ಅನುಭವಿಸುವ ಕಾಲ. 12 ದಿವಸ ಆಯಾಸ ಇಲ್ಲದೆ ದುಡಿದಿರುವಂತಹ ಪ್ರತಿಯೊಬ್ಬ ಭಟರು ಇಲ್ಲಿ ವಿಶ್ರಾಂತಿಯನ್ನು ಮಾಡುವಾಗ ನಿನಗೊಬ್ಬರಿಗೆ ನಿದ್ದೆ ಇಲ್ಲ. ನಿನ್ನದು ಚಿಂತೆ ಬೇರೆ. ಒಂದೇ ಚಿಂತೆ. ಏನು ಮಾಡ್ಲಿ ಏನು ಮಾಡ್ಲಿ? ಶಾಸ್ತ್ರ ಒಂದು ಮಾತು ಹೇಳ್ತದೆ ಮಗು, ಗತಂ ನ ಶೋಚಯೇತ್ ಭವಿತವ್ಯಂ ಭವತ್ಯೇವ ವರ್ತಮಾನ ಕಾಲೇನ ವರ್ತಯಂತಿ ವಿಚಕ್ಷಣ. ಗತಿಸಿದ್ದಕ್ಕಾಗಿ ಚಿಂತಿಸುವುದಲ್ಲ, ಭವಿಷ್ಯ ಹೇಗುಂಟು ಎನ್ನುವುದನ್ನು ತಿಳುಕುವುದಕ್ಕಿಂತ ಮೊದಲು ಭವಿಷ್ಯದ ನಿರ್ಮಾತೃಗಳಾಗಿ ನಾವು ವರ್ತಮಾನವನ್ನು ಹೇಗೆ ನಮ್ಮದ್ದಾಗಿಸಿಕೊಳ್ಳಬೇಕು, ಅದು ನಮ್ಮ ಪ್ರಯತ್ನದ ಫಲಪೂರ್ಣವಾಗಿರುವಂತಹ ಸಿದ್ಧಿಯ ಸಾಧನೆಯಾಗಿರ್ತದೆ ಮಗು. ನಿನ್ನ ನಾನೇನೋ ಹೇಳಿದೆ, ಪ್ರತಿಪಕ್ಷದ ನಾಯಕನಾದ ಧರ್ಮರಾಯರನ್ನು ಕಟ್ಟುತ್ತೇನೆ ಅಂತ. ಆ ಮಾತನ್ನು ನಾನು ಈಡೇರಿಸಿದ್ದೇನೆ. ಮತ್ತೆ ಬಿಡಿಸಿದ್ರು, ಕೃಷ್ಣಾರ್ಜುನರು ಮುಂದೆ ಬಂದ್ರು, ನನ್ನ ಕೈಯೂ ಸಾಗಲಿಲ್ಲ. ಲೋಕದಲ್ಲಿ ಎಲ್ಲವೂ ಒಬ್ಬನಿಂದಲೇ ಘಟಿಸಲ್ಪಡ್ತದೆ ಅಂತಾದ್ರೆ ಇಷ್ಟೆಲ್ಲ ಸೇನೆಗಳನ್ನು ಆದದ್ದರಿಂದ ಭರವಸೆಯಲ್ಲಿ
ಇವತ್ತು ನಿನಗೆ ನಾನು ಕೊಡುವಂತಹ ಮಾತನ್ನು ಕೇಳು. ನಾಳಿನ ದಿವಸ ಕುರುಕ್ಷೇತ್ರದ ಕದನ ಕಣದಲ್ಲಿ ಇಡುವಂತಹ ಹೆಜ್ಜೆಯಲ್ಲಿ ಅಪ್ರತಿಮಹತವಾದಿರುವಂತಹ ವಿಜಯೋತ್ಸವವನ್ನು ನಿನಗೆ ಒದಗಿಸಿ ನಾ ಕೊಡ್ತೇನೆ. ಹಾಗಿದ್ರೆ ನಾನು ಚಿಂತಿಸಿದ್ದಕ್ಕೆ ಸಾರ್ಥಕವಾಯಿತು. ಯಾಕೆ ನಾನು ಚಿಂತಿಸುತ್ತಾ ಇದ್ದೇನೆ ಎನ್ನುವಂತಹ ವಿಷಯವನ್ನು ತಿಳಿದು ನೀವಿಲ್ಲಿಗೆ ಬಂದಿರಲ್ಲ, ನಾಳೆ ಕಾರ್ಯಗತ ಮಾಡ್ತೀರಿ ಅಂತ ಹೇಳಿದ್ರಲ್ಲ, ಸಂತೋಷ. ನಾಳೆಯ ದಿನ ನೀವು ಏನು ಮಾಡ್ತೀರಿ, ನನ್ನಿಂದ ನಿಮಗೆ ಏನಾಗಬೇಕು, ಎಲ್ಲಾ ವಿಷಯಗಳನ್ನು ಹೇಳಬೇಕು. ಹಾಗಾದ್ರೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದಕ್ಕಿಂತ ಮೊದಲು ಒಂದು ವಿಚಾರ ವಿಮರ್ಶೆ ಅದು ಬಹಳ ಮುಖ್ಯ. ಸರಿ, ನಾನೇನು ಮಾಡಬೇಕು, ನೀನೇನು ಮಾಡ್ತೀ ಎನ್ನುವುದು ನಮಗೆ ಗೊತ್ತಿದ್ರೆ ಬಹಳ ಸುಲಭ ಆಗ್ತದೆ. ಸರಿ, ನೀನು ಒಂದು ಕೆಲಸ ಮಾಡಿದ್ರೆ ಏನು ಮಾಡಬೇಕು, ಅದು ಹೊಸ್ತಲ್ಲ. ಜೀವನದಲ್ಲಿ ನೀನು ಕಲಿಯದೇ ಇದ್ದದ್ದು ಅಲ್ಲ, ನಿನ್ನ ಬದುಕಿನಲ್ಲಿ ನೀನು ಬಹಳ ಸಲ ಮಾಡಿದ್ದೆ. ಅದು ಯಾವುದು? ತಪ್ಪಿಸುವ ಬುದ್ಧಿ. ಅದು ನಿನಗೆ ಯಾರಾದ್ರೂ ಹೇಳಿಕೊಡ್ಬೇಕು. ಏನು ಬೇಡ. ಯಾರನ್ನು ತಪ್ಪಿಸುವುದು? ಅರ್ಜುನ ತಪ್ಪಿದರಿ ಎನ್ನುವುದರ ಬಗ್ಗೆ ಸಂಕ್ಷಿಪ್ತವಾಗಿ ನಿನ್ನಲ್ಲಿ ವರ್ಣಿಸಿ ಬಿಡ್ತೇನೆ. ಅರ್ಜುನ ಇದ್ದಾರಲ್ಲ, ನಿಜ, ಅವ ಎದುರು ಬಂದ್ರೆ ನನಗೇನೋ ಒಂದು ಹಿಂದೇಟು ಉಂಟು, ಒಂದು ಹಿನ್ನಡೆ. ನಿಮ್ಮ ದುರ್ಬಲತೆ ಯಾವ ಅಂತ ಗೊತ್ತು ನನಗೆ. ಇಲ್ಲ ಮಗು, ಜೀವನದಲ್ಲಿ ನನ್ನಲ್ಲಿ ಸಾಕಷ್ಟು ಕಲಿತಿದ್ದಾನೆ, ಬೇಕಷ್ಟು ಅವನೂ ಸಂಗ್ರಹ ಮಾಡಿದ್ದಾನೆ. ಇತ್ತೀಚೆಗೆ ಅವನನ್ನು ನೋಡುವಾಗ ಒಬ್ಬ ನಮ್ಮ ವಿದ್ಯಾರ್ಥಿ ಬೇರೆ ಬೇರೆಯವರ ಶಿಷ್ಯರಾದ್ರೆ ಅವರಲ್ಲಿ ಏನೆಲ್ಲ ಕಲಿತಿದ್ದಾರೆ ಅಂತ ಪಕ್ಕ ಆಲೋಚನೆ ಆಗಿ ಹೋಗುವುದು. ಆಗ ನಾವೇ ಸೋತು ಬಿಡ್ತೇವೆ. ನೀವು ಸೋತದ್ದು ಈಗಲ್ಲ, ಮೊದಲೇ ಸೋತಿದ್ದೀರಿ. ನಿಮಗೆ ಗೊತ್ತಿದ್ದನ್ನೆಲ್ಲ ಹೇಳಿಬಿಟ್ರಲ್ಲ, ಅಲ್ಲಿ ನೀವು ಸೋತಿದ್ದೀರಿ. ಕೆಲವು ಸಲ ಇನ್ನೊಂದು ಸಂದರ್ಭಗೊಳಿಸಿಕೊಳ್ಳಬೇಕಾಗಿ ಬರ್ತದೆ. ಇನ್ನೊಂದು ಸಂದರ್ಭದಲ್ಲಿ ನಮಗೆ ಎದುರಾಗ್ತಾನೆ ಎನ್ನುವಂತಹ ಯಾವ ಲೆಕ್ಕವೂ ಇರಲಿಲ್ಲ. ಮತ್ತೆ ನಾನು ಎದುರು ನಿಲ್ತೇನೆ ಅಂತ ನನ್ನ ಲೆಕ್ಕದಲ್ಲಿಯೂ ಇರಲಿಲ್ಲ. ಸರಿ, ನಿನಗೆ ಬೇಕಾಗಿ ಎದುರು ಹಾಕಿಕೊಂಡೆ. ಬಿಡು, ಇದ್ದ ಪಕ್ಷವನ್ನು ಹೇಗೆ ಗೆಲ್ಲಿಸುವುದು ಎನ್ನುವುದರ ಬಗ್ಗೆ ಇನ್ನೂ ದ್ರೋಣ ಒಂದು ನಿಷ್ಠೆಯನ್ನೇ ಇರಿಸಿಕೊಂಡಿದ್ದಾನೆ. ಹೇಗೋ ಹೇಳಿದೆ. ನಾಳೆಯ ದಿವಸ ಅಂದ್ರೆ 13ನೇ ದಿವಸದ ಯುದ್ಧದಲ್ಲಿ ಅವರಿಗೊಂದು 13 ಆಗಬೇಕು ಮಗು. ಅದಕ್ಕೇನು ಮಾಡೋಣ? ಏನು ಮಾಡೋಣ? ಚಕ್ರವ್ಯೂಹ. ನಿನಗೆ ನಾನು ಪಾಠ ಮಾಡಿದ ವ್ಯೂಹದ ನೆನಪುಂಟಲ್ಲ? ನೀವು ಹೇಳಿದ್ದು ನೆನಪುಂಟು ನನಗೆ. ನಿನಗೆ ಕೆಲವು ಸಲ ಹೇಳುವಾಗ ಸರಿ ಗೊತ್ತಾಗ್ತದೆ, ಮಾರನೇ ದಿವಸ ಕೇಳಿದ್ರೆ ಎಂಥದ್ದು ಗೊತ್ತಾಗುವುದಿಲ್ಲ. ಇಲ್ಲ ಇಲ್ಲ, ಆ ಹೆಸರು ಮಾತ್ರ ಗೊತ್ತಿರ್ತದೆ, ಅದರ ಕ್ರಮ ಗೊತ್ತಿರುವುದಿಲ್ಲ. ಈ ಬುದ್ಧಿಯಲ್ಲಿ ಬೇರೆ ಕೆಲವು ಬುದ್ಧಿ ಉಂಟು. ಮೃತಪಿಂಡ ಬುದ್ಧಿ, ತೈಲ ಬುದ್ಧಿ, ಘೃತ ಬುದ್ಧಿ ಅಂತ. ಅರ್ಥ ಆಗಲಿಲ್ಲ. ತೈಲ ಬುದ್ಧಿ ಅಂತ ಹೇಳಿದ್ರೆ ಒಂದು ಎಣ್ಣೆ ಹನಿಯನ್ನು ನೀರ ಕೊಪ್ಪರಿಗೆಗೆ ಹಾಕಿದ್ರೆ ಕೊಪ್ಪರಿಗೆಯಲ್ಲಿ ನೀರು ಎಷ್ಟೇ ಇರಲಿ ಮೇಲೆ ಎಲ್ಲ ಎಣ್ಣೆ ಹರಡುವುದು. ಸರಿ, ಕಂಡವರಿಗೆ ಕೊಪ್ಪರಿಗೆ ನೀರು ಕಾಣುವುದಕ್ಕಿಂತ ಮೊದಲು ಇದಕ್ಕೆ ಎಣ್ಣೆ ಬಿದ್ದಿದೆ ಅಂತ ಗೊತ್ತಾಗ್ತದೆ. ಅದು ತೈಲ ಬುದ್ಧಿ. ಸ್ವಲ್ಪ ಹೇಳಿಕೊಟ್ರೆ ಸಾಕು, ಪೂರ್ಣ ಪ್ರಮಾಣದಲ್ಲಿ ತಲೆಯನ್ನು ತುಂಬಿಕೊಳ್ತದೆ ಅದು. ಮತ್ತೊಂದು ಮೃತಪಿಂಡ ಬುದ್ಧಿ. ಒಂದು ಮಣ್ಣಿನ ಹೆಂಟೆಗೆ ಬೆರಳಲ್ಲಿ ಒತ್ತಿದ್ರೆ 13 ವರ್ಷ ಕಳೆದ್ರು ಅದಷ್ಟೇ, ಅದಕ್ಕಿಂತ ಹೆಚ್ಚು ಕಡಿಮೆ ಆಗ್ಲಿಕ್ಕಿಲ್ಲ. ಮತ್ತೊಂದು ಘೃತ ಬುದ್ಧಿ,
ಗಟ್ಟಿ ಆಗುದಾಗ್ಲಿ, ಮತ್ತೆ ಅದು ಹೊರಗೆ ತೆಗಿಲಿಕ್ಕೆ ಬರುವುದಿಲ್ಲ. ನಿನ್ನದು ಸ್ವಲ್ಪ ಘೃತ ಬುದ್ಧಿ, ಹೇಳುವಾಗೆಲ್ಲ ಅರ್ಥ ಆಗ್ತದೆ, ಮಾರನೇ ದಿವಸ ಸರಿ ತೆಗೆಯುವಾಗ ಸರಿ ಪ್ರಮಾಣದಲ್ಲಿ ಅದು ಬರುವುದಿಲ್ಲ. ಬಿಡು, ತೊಂದರೆ ಇಲ್ಲ. ನಮ್ಮ ತಲೆಯಲ್ಲಿ 108 ಉಂಟು, ಏನು ಮಾಡೋಣ? ಹೌದು ಮಗು, ಕೆಲವು ಸಲ 108 ಉಂಟು ಎನ್ನುವುದೇ ನಮಗೆ 111ಕ್ಕೆ ಕಾರಣ ಆಗ್ತದೆ. ಬಿಸಿ ಮಾಡಬೇಡ, ನೀನೊಂದು ಕೆಲಸ ಮಾಡಿಬಿಡು. ಏನ್ ಮಾಡುದು? ನಾನು ಚಕ್ರವ್ಯೂಹದ ರಚನೆಯನ್ನು ನಾಳಿನ ದಿವಸ ಸರಿ ಗರ್ಜಿಸಿ ಕಟ್ಟುವ ವೇಳೆಯಲ್ಲಿ ಧರ್ಮಪುತ್ರನನ್ನು ಬಂಧಿಸ್ತೇನೆ. ಆಗಲಿ. ಬಂಧಿಸಬೇಕು ಅಂತಾದ್ರೆ ನನ್ನಿಂದ ಏನಾಗಬೇಕು? ಅಲ್ಲಿ ಅರ್ಜುನ ಇದ್ದಾನಲ್ಲ, ನಿಜ, ಕೃಷ್ಣಾರ್ಜುನರು, ಅವರನ್ನು ಕಾಣುವುದೇ ಕೆಲವರಿಗೆ ಹಂಬಲ, ಕೆಲವರಿಗೆ ಒಂದು ಉತ್ಸವ. ಪಾರ್ಥಸಾರಥ್ಯದ ರಥ ಬಂತು ಅಂತಾದ್ರೆ ಕೆಲವರೆಲ್ಲ ಹಣ್ಣುಕಾಯಿ ಮಾಡಲಿಕ್ಕೆ ತೊಡಗಿದ್ದಾರೆ. ಆ ಅರ್ಜುನ ಕೃಷ್ಣ ಸಮೇತನಾಗಿ ನಾನು ಮಾಡುವಂತಹ ಚಕ್ರವ್ಯೂಹದ ಸನಿಹದಲ್ಲಿ ಸುಳಿಯದೇ ಇದ್ರೆ ನಾಳಿನ ದಿವಸ ನಮ್ಮದ್ದಾದಂತಹ ಯುದ್ಧ ತಂತ್ರದ ಫಲ ಏನು ಎನ್ನುವುದನ್ನು ಪ್ರತಿಶ್ರುತಿಯಾಗಿ ನೀನು ಕೇಳಬೇಕು, ನೋಡಬೇಕು, ಆನಂದಿಸಬೇಕು, ಆಶಿಸಬೇಕು, ಆಸ್ವಾದಿಸಬೇಕು. ಖಂಡಿತವಾಗಿಯೂ ಅರ್ಜುನನನ್ನು ತಪ್ಪಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ಪ್ರಯತ್ನ ಮಾಡಿದ್ರೆ ಸಾಲದು, ಮಾಡ್ತೇನೆ. ಅವ ತಪ್ಪಲೇಬೇಕು, ತಪ್ಪಿಸುತ್ತೇನೆ. ಆದರೆ ಅರ್ಜುನನನ್ನು ತಪ್ಪಿಸುವುದಕ್ಕೆ ಕಾರಣ ಏನು ಅಂತ ಹೇಳಬೇಕಲ್ಲ ನೀವು. ಅಂದ್ರೆ ಚಕ್ರವ್ಯೂಹವನ್ನು ಭೇದಿಸುವ ಸಮರ್ಥರಲ್ಲಿ ಅರ್ಜುನ ಒಬ್ಬ. ಹಾಗಾದ್ರೆ ಮಿಕ್ಕವರಿಲ್ವಾ? ಇಲ್ವಾ? ಈ ಪ್ರಪಂಚದಲ್ಲಿ ಬಾಕಿ ಕೆಲವು ಮಂದಿಗಳೆಲ್ಲ ಚಕ್ರವ್ಯೂಹವನ್ನು ಭೇದಿಸುವವರಿದ್ದಾರೆ. ಸರಿ. ಆದ್ರೆ ಅರ್ಜುನನೊಬ್ಬ ತಪ್ಪಿದ್ರೆ ಮತ್ತೆ ಯಾರು ಚಕ್ರವ್ಯೂಹದ ಭೇದನೆಗೆ ಬಂದ್ರು ಅವರು ನಿಷ್ಪ್ರಯೋಜನರಾಗುವಂತೆ ನಮ್ಮಲ್ಲಿ ವಿಷಯ ಉಂಟು. ಏನು ವಿಷಯ? ಯಾರಲ್ಲ ಅಂತ ಪರಾಕ್ರಮಿ? ನಿನ್ನ ಭಾವ ಇದ್ದಾರಲ್ಲ. ಹೌದು. ಊಟದಲ್ಲಿ ಅನ್ನಕ್ಕಿಂತ ಹೆಚ್ಚು ಉಪ್ಪು ತಿನ್ನುವವ. ನಿಜ. ಸೈಂದವ. ಸರಿ. ಅವ ಏನು ಮಾಡಿದ್ದಾನೆ ಗೊತ್ತುಂಟ ನಿನಗೆ? ಏನು ವಿಶೇಷವಿದೆ ಅವನಲ್ಲಿ? ಒಮ್ಮೆ ಈ ದ್ರೌಪದಿಯನ್ನು ಕೆಣಕುವುದಕ್ಕೆ ಹೋಗಿ ಅವ ಒಂದು ತಲೆಬೋಳಿಸಿಕೊಂಡು ಬಂದದ್ದು ಗೊತ್ತುಂಟ ನಿನಗೆ? ಹೌದೌದು. ಸ್ವಲ್ಪ ಮೆಲ್ಲ ಹೇಳಿ. ಎಂತದಕ್ಕೆ? ಅಲ್ಲಲ್ಲ, ಇನ್ನೊಬ್ಬರಿಗೆ ಗೊತ್ತಾ? ಪ್ರಚಾರದಲ್ಲಿ ಇಲ್ಲ ಅದು. ಯಾರು ಹೇಳಿದ್ದು? ನಾನು ಹೇಳಿದ್ದು. ಎಲ್ರಿಗೂ ಗೊತ್ತುಂಟದು, ಯಾರು ಹೇಳುವುದಿಲ್ಲ ಮಾತು. ಕೆಲವು ಗುಟ್ಟನ್ನು ದೊಡ್ಡವರ ವಿಷಯವನ್ನು ಗೊತ್ತಿದ್ರು ಹೇಳುವುದಿಲ್ಲ. ಯಾಕೆ? ಅವರಿಗೆ ಬೇಸರ ಆಗ್ತದೆ ಅಂತ. ಬೇಸರ ಆಗ್ತದೆ, ಹೆದರಿಕೆ ಉಂಟು. ಹೌದು. ಇವರು ಎಲ್ಲಿಯಾದರೂ ದುರಾಗ್ರಹದ ದೃಷ್ಟಿಯನ್ನಿರಿಸಿದ್ರೆ ನಾಳೆ ಹೇಗೆ ಅಂತ ಎಲ್ರಿಗೂ ಗೊತ್ತಿರುವಂತಹ ಬಿಡಿಸಿಟ್ಟಂತಹ ಒಂದು ಗುಟ್ಟು. ಹೌದು. ಏನು ಮಾಡಿದ್ದಾನೆ ಗೊತ್ತುಂಟವ? ಏನು? ಅವ ಈಶ್ವರನನ್ನು ಪ್ರತ್ಯಕ್ಷೀಕರಿಸಿ ಅವನಿಗೆ ಯಾರ ಅಮೂಲ್ಯವಾದದ್ದು, ಅನರ್ಘ್ಯವಾದದ್ದು ನಮ್ಮೊಟ್ಟಿಗೆ ಇರ್ತದೆ. ಎಲ್ಲಿಗೆ ಅದನ್ನು ಉಪಯೋಗಿಸಬೇಕು ಎನ್ನುವಂತಹ ಲೆಕ್ಕ ನಮಗೆ ಸರಿಯಾಗಿ ತಿಳಿಯದೇ ಇರುವಾಗ ಅದು ನಿಷ್ಪ್ರಯೋಜನ ಆಗಿ ಹೋಗ್ತದೆ. ನಿಜ. ನಿನ್ನ ಭಾವನೆಂಟನಾಗಿರುವಂತಹ ಜಯದ್ರಥ ಪಾಂಡವರು ವನವಾಸ ಸಂದರ್ಭದಲ್ಲಿರುವಾಗ ಒಮ್ಮೆ ಹೋಗಿದ್ದರಂತೆ. ನಿಜ. ಅಲ್ಲಿ ಅವಳನ್ನು ಕಂಡರಂತೆ. ರಥಕ್ಕೆ ಹಾಕಿ ಅವಳನ್ನು ಎತ್ತಿಕೊಂಡು ಬರುವ ಹೊತ್ತಿನಲ್ಲಿ ಭೀಮಾರ್ಜುನರು ತಡೆದು ಅವನನ್ನು ಘಾತಿಸಿ ತಲೆಬೋಳಿಸಿ ಬಿಟ್ರಂತೆ. ನಿಜ. ಅದರಿಂದ
ಖಿನ್ನಮಾನಸನಾದಂತಹ ಜಯದ್ರಥ ಭಗವಂತನಾದ ಪರಶಿವನನ್ನು ಒಲಿಸಿದನಂತೆ. ಹೌದು. ಒಲಿದಂತಹ ಪ್ರಭು ಶಿವ ನಿನಗೆ ಏನು ಬೇಕು ಅಂತ ಕೇಳಿದರಂತೆ. ನಿಜ. ಆಗ ಪಾಂಡವರನ್ನು ಗೆಲ್ಲುವ ಶಕ್ತಿಯನ್ನು ಕೊಡು ಸರಿ ಇವ ಕೇಳಿದರಂತೆ. ಆಗ ಪರಮೇಶ್ವರ ಹೇಳಿದರಂತೆ ಒಂದು ಮಾತು. ಏನು? 5 ಮಂದಿ ಪಾಂಡವರಲ್ಲಿ ಅರ್ಜುನನನ್ನು ಒಬ್ಬನನ್ನು ಉಳಿದು, ಯಾಕೆ ಕೇಳಿದ್ರೆ ಇದಕ್ಕಿಂತ ಮೊದಲೇ ಪಾಶುಪತವನ್ನು ಕೊಟ್ಟು ನಾನು ಅವನನ್ನು ಅನುಗ್ರಹಿಸಿ ಆಗಿದೆ. ಅವನನ್ನು ಗೆಲ್ಲುವಂತೆ ನಾನು ಹೇಳುವುದಕ್ಕಾಗುವುದಿಲ್ಲ. ನನ್ನ ಶಕ್ತಿಯೇ ನನಗೆ ತಾಗಿದ ಹಾಗಾಗ್ತದೆ. ನೀನು ಕೇಳಿದ್ದಕ್ಕೆ, ನಾನು ಪ್ರತ್ಯಕ್ಷ ಆದದ್ದಕ್ಕೆ ನಿನಗೊಂದು ವರ ಕೊಡ್ತೇನೆ. 1 ದಿನದ ಮಟ್ಟಿಗೆ ಉಳಿದ 4 ಭೀಮನನ್ನು, ನಕುಲನನ್ನು, ಸಹದೇವನನ್ನು, ಧರ್ಮರಾಯನನ್ನು, ಸರಿ 5 ಮಂದಿಗಳನ್ನು ಗೆಲ್ಲುವುದಕ್ಕೆ ನಿನಗೆ ಶಕ್ತಿ ಕೊಟ್ಟಿದ್ದೇನೆ ಅಂತ ಹೇಳಿದನಂತೆ. ಉರಗಭೂಷಣನ ವರ ಉಂಟು. ಸರಿ ಅಂದ್ರೆ ಪ್ರಪೂರ್ಣವಾದಂತಹ ಒಂದು ಅನುಗ್ರಹದಿಂದ ಇವತ್ತು ಸತೀಶನ ಸಂಪೂರ್ಣ ಅನುಗ್ರಹವನ್ನು ನಾವು ನಮ್ಮ ಕೈವಶ ಮಾಡಿಕೊಂಡು ಇವತ್ತಿನ ಪ್ರಸಂಗವನ್ನು ಇನ್ನಿಲ್ಲದ ಪ್ರಸಂಗ ಅಂತ ಮಾಡಬೇಕು. ಹಾಗಿದ್ರೆ ಅರ್ಜುನ ಓರ್ವನನ್ನು ತಪ್ಪಿಸಬೇಕು. ಹೌದು. ಇವ ನಮ್ಮ ಭಾವ ಏನು ಮಾಡ್ತಾನೆ? ನಾನು ಕಟ್ಟುವಂತಹ ಚಕ್ರವ್ಯೂಹದ ಕೋಟೆ, ಅದರಲ್ಲಿ ಹೊರಸುತ್ತಿನ ಕೋಟೆಯ ಬಾಗಿಲನ್ನು ಇವ ಕಾಯ್ತಾನೆ. ದ್ವಾರಪಾಲಕ. ದ್ವಾರದಲ್ಲಿ ಇವನಿದ್ರು ಹೊರಗಿನಿಂದ ಯಾರೇ ಬರ್ಲಿ ತೆಗ್ದು ಬಿಸಾಡ್ತಾನೆ ಅವ. ಹಾಗಿದ್ರೆ ಸೇನಾಧ್ಯಕ್ಷನಾದಂತಹ ನಾನೆಲ್ಲಿರ್ಬೇಕು? ನೀನಿರ್ಬೇಕಾದ ಜಾಗ ಉಂಟು. ನಾವು ರಚನೆ ಮಾಡುವಂತಹ ಕೋಟೆ 7 ಸುತ್ತಿನ ಕೋಟೆ. ಸರಿ. ಆ 7 ಸುತ್ತಿನ ಕೋಟೆಯ ಮಧ್ಯದಲ್ಲಿ ಒಂದು ಸತ್ತಿಕಾಕಾರ ಇರ್ತದೆ. ಅಲ್ಲಿ ಶ್ವೇತಛತ್ರ ಹಿಡಿಯಲ್ಪಟ್ಟಿರ್ತದೆ. ಅದರ ಕೆಳಗೆ ಆರೂಢನಾಗಿರ್ಬೇಕು. ಈ ಚಕ್ರವ್ಯೂಹದ ವಿಧಿ ಹೇಗೆ ಬಲ್ಲೆಯ? ನನಗೊಮ್ಮೆ ನೋಡಬೇಕು ಅಂತ ಆಸೆ ಆಗಿದೆ. ನೋಡ್ತೀಯ? ಹೌದು. ಚಕ್ರವ್ಯೂಹ ನೋಡ್ಬೇಕು. ಇದು ರೂಪುರೇಷೆಗಳು ಮಾತ್ರ. ಸರಿ. 7 ಸುತ್ತು ಕಾಣ್ತದ ನಿನಗೆ? ಕಾಣ್ತದೆ. ಒಂದೊಂದು ಸುತ್ತುಗಳು ವಿಶೇಷವಾದಂತಹ ಗತಿ ವಿಶೇಷದಿಂದ ಕೂಡಿದೆ. ಒಂದು ಸುತ್ತು ಸವ್ಯವಾಗಿ ತಿರುಗಿದ್ರೆ ನಿಜ, 2ನೇ ಸುತ್ತು ಅಪಸವ್ಯವಾಗಿ ತಿರುಗುತ್ತದೆ. ಸರಿ. ಯಾಕೆ? ಆಚೆ ಬದಿಯಿಂದ ಒಬ್ಬ ದಾಟಿ ಬಂದ ಅಂತ ಇದ್ರೆ ಈಚೆ ಕಡೆಯ ಸೈನಿಕರ ಕತ್ತಿಗೆ ಅವರ ತಲೆ ಹಾರಬೇಕು. ನಿಜ. ಅದು ವಿರುದ್ಧ ದಿಕ್ಕಿಗೆ ತಿರುಗುವುದು. ಸರಿ. ಹಾಗೆ 7 ಸುತ್ತಿನ ಕೋಟೆಯಲ್ಲಿ 4 ಸುತ್ತು ಸವ್ಯವಾಗಿಯೂ 3 ಸುತ್ತು ಅಪಸವ್ಯವಾಗಿಯೂ ತಿರುಗಬೇಕು. ಈ ಒಂದೊಂದು ಕೋಟೆಯ ದ್ವಾರದಲ್ಲಿಯೂ ಒಬ್ಬೊಬ್ಬ ಮಹಾರಥರನ್ನು ನಿಲ್ಲಿಸುವುದಕ್ಕಿದೆ. ನಮ್ಮಲ್ಲಿರುವಂತಹ ಒಬ್ಬ ಜಯದ್ರಥ ಪ್ರಥಮದ ಬಾಗಿಲಲ್ಲಿ ನಿತ್ರೆ, ಮತ್ತೆ ಶಲ್ಯನೋ ಇತ್ಯಾದಿ ಇತ್ಯಾದಿಗಳನ್ನೆಲ್ಲ ನಾನೇ ನೇಮಿಸ್ತೇನೆ. ಎಷ್ಟೋ 1000 ಗಟ್ಟಲೆ ಬೇಕಾದಂತಹ ವ್ಯವಸ್ಥೆಯ ಸೈನಿಕರು, ಆನೆಗಳೋ, ಸೇನೆಗಳೋ ಎಲ್ಲ ರಥಗಳನ್ನೆಲ್ಲ ನಾನು ಸಿದ್ಧಪಡಿಸ್ತೇನೆ. ನೀನು ಮಧ್ಯದಲ್ಲಿರುವುದು. ಸರಿ. ಈಗ ಚಕ್ರವ್ಯೂಹದ ಭೇದನ ಅಂದ್ರೆ ಏನು? ಒಬ್ಬಾತ ವ್ಯಕ್ತಿ ಚಕ್ರವ್ಯೂಹ ಕೋಟೆಯ ಒಳಗೆ ಬಂದು ಸ್ವಸ್ತಿಕಾಕಾರದ ಕೆಳಗೆ ಶ್ವೇತಛತ್ರದ ಅಡಿಯಲ್ಲಿ ಕುಳಿತಿರುವಂತಹ ನಿನ್ನನ್ನು ಯುದ್ಧದಲ್ಲಿ ಬಂಧಿಸಿ ನಿನ್ನನ್ನು ಕೋಟೆಯಿಂದ ಹೊರಗೆ ತಕೊಂಡು ಹೋದಲ್ಲಿಗೆ ಅವ ಗೆದ್ದ ಅಂತ ಲೆಕ್ಕ. ಬಂದು ಸೆರೆ ಹಿಡಿದಲ್ಲಿಗಲ್ಲ, ಪುನಃ ಹೊರ ಹೋಗಬೇಕು. ಅವ ಹೊರಗೆ ಜೀವಂತ ಹೋದಲ್ಲಿಗೆ ಗೆದ್ದ ಅಂತ ಲೆಕ್ಕ. ನನ್ನನ್ನು ಬಂಧಿಸಿ ಇದರಲ್ಲಿ ಹಿಂದೆ ಮುಂದೆ ಆಚೆ ಈಚೆ ಕೆಳಗೆ ಮೇಲೆ ಎನ್ನುವ ಯಾವ ಪ್ರಭೇದವೂ ಇಲ್ಲ. ಮಂಡಲಾಕಾರದಿಂದ ಬಾಣ ಪ್ರಯೋಗ ಮಾಡಬಲ್ಲಂತಹ ಕೌಶಲವನ್ನು ಹೊಂದಿದ ಅಥವಾ ಕೌಶಲ್ಯವನ್ನು ಹೊಂದಿದ ಈ ಚಕ್ರವ್ಯೂಹದ ಒಳಗೆ ಬಂದು ಹೋಗುವವರು ಜೀವದ ಮೇಲೆ ಸರಿಯಾದಂತಹ ಆಧಾರವನ್ನು ಹಿಡ್ಕೊಳ್ಳದೆ ಇದ್ರೆ ಅವರ ಆಧಾರವೇ ತಪ್ಪುತ್ತದೆ. ಅವರಿಗೆ ಅವರೇ ಹೊಣೆ ಬಿಟ್ಟರೆ ಬಾಕಿ ಯಾರೂ ಅಲ್ಲ. ಸಿಂಹರಾಜ ಮಲಗಿರುವಂತಹ ಗವಿಯ ಒಳಗೆ ಎಳೆಯ ಗರುವೊಂದು ಬಂದು ಸಿಂಹದ ಮೀಸೆಗೆ ಕೈ ಹಾಕಿದ್ರೆ ಹೇಗೆ ಪರಿಸ್ಥಿತಿ ಅಂತದ್ದನ್ನು ನಾಳಿನ ದಿವಸ ವಿಜೃಂಭಿಸಿ ನಿನಗೆ ತೋರಿಸ್ತೇನೆ. ಆದ್ರೆ ಒಂದು, ಅರ್ಜುನ ಮಾತ್ರ ಕೋಟೆಯ ಹತ್ತಿರ ಸುಳಿಬಾರ್ದು. ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೇನೆ. ಈಗ ಸಮಾಧಾನವಾಗಿದೆ, ವಿಶ್ವಾಸ ಹುಟ್ಟಿದೆ, ಖಂಡಿತವಾಗಿಯೂ ನಿದ್ರೆ ಬರುವುದಕ್ಕೆ ಸಾಧ್ಯವಿದೆ. ಅರ್ಜುನ ಓರ್ವನನ್ನು ತಪ್ಪಿಸುವಂತಹ ಹೇಗೆ ಮಾಡು, ಏನು ಬೇಕಾದ್ರೂ ಮಾಡು. ನಮ್ಮ ಕಡೆಯಿಂದ ಒಬ್ಬ ದೂತ ಹೋಗಿ
ಧರ್ಮರಾಯನಿಗೆ ಹೇಳಬೇಕು, ನಾಳೆ ದಿವಸ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಸಿದ್ಧರಾಗಿ ಬರಬೇಕು ಅಂತ. ಸರಿ. ಅರ್ಜುನನನ್ನು ತಪ್ಪಿಸುವ ಕೆಲಸದಲ್ಲಿಯೂ ಅಲ್ಲಿಂದ ಒಂದು ದೂತ ಹೋಗ್ಬೇಕು ಅವನಿಗೆ. ಖಂಡಿತವಾಗಿ. ಸಂದಿಗ್ಧವಾದ ಸ್ಥಿತಿಯಲ್ಲಿ ಧರ್ಮರಾಯ ಬಿಡಬೇಕು. ನಾಳಿನ ವಿಜಯೋತ್ಸವವನ್ನು ನಿರೀಕ್ಷಿಸುತ್ತಾ ಆಚರಣೆಗೆ ಸಿದ್ಧನಾಗಿ. ಸಂತೋಷ. ಇದನ್ನೆಲ್ಲ ಸ್ವಲ್ಪ ಕಳಚಿಟ್ಟು ನಿದ್ರೆ ಮಾಡ್ತೇನೆ. ಸ್ವಲ್ಪ ಮಲಗಿ. ಏನು ಇನ್ನು ಖಂಡಿತ ನಿದ್ರೆ ಬಂದಿತ್ತು. ಸ್ವಲ್ಪ ನಿದ್ರೆ ಆಗಲಿ. ನಿನಗೆ ಕೆಲವು ಸಲ ನಿದ್ದೆ ಆಗದೆ ಇದ್ರೆ ಯಾರಿಗಾದ್ರೂ ಬೈತಿದ್ದು. ಅರ್ಜುನನನ್ನು ತಪ್ಪಿಸಬೇಕು. ಅದಕ್ಕಿರುವಂತಹ ಹಾದಿ ಒಂದೇ. ನನ್ನ ಆತ್ಮೀಯ ಮಿತ್ರರಾದಂತಹ ಸಂಶಪ್ತಕರು, ಪಾತಾಳವಾಸಿಗಳು, ಅವರನ್ನು ಕುರುಕ್ಷೇತ್ರದ ಹೊರಬಾಹೆಗೆ ಬರಮಾಡಿಸಿ ಅರ್ಜುನನನ್ನು ಯುದ್ಧಕ್ಕಾಗಿ ಸ್ವಾಗತಿಸುವ ಹಾಗೆ ಅವರಿಗೆ ಪ್ರೇರೇಪಣೆಯನ್ನು ಮಾಡಬೇಕು. ಆ ರೀತಿಯ ಪ್ರಯತ್ನವನ್ನು ಮಾಡ್ತಾರೆ. ಕಾಮಪಿತನಿದ ಬಲ್ಲನ ಬಲರಾಮನರಿವನು ಪಾರ್ಥ ತಿಳಿವನು ಬಲರಾಮನರಿವನು ಪಾರ್ಥ ತಿಳಿವನು ಸುರಮದೆಯ ಮಮ್ಮನು ಬಲ್ಲ ಹೋಗಲಿಕ್ಕೆ ಭೂಮಿಯಲ್ಲಿ ಸುರಮದೆಯ ಮಮ್ಮನು ಬಲ್ಲ ಹೋಗಲಿಕ್ಕೆ ಕ್ಷೇಮದಲ್ಲಿ ಬರಲರಿಯ ಕ್ಷೇಮದಲ್ಲಿ ಬರಲರಿಯಾರಬಲು ಈ ಸೀಮೆಯೊಳು ಮಿಕ್ಕವರ ಕಾಣಿರು ಈ ಸೀಮೆಯೊಳು ಮಿಕ್ಕವರ ಕಾಣಿರು ಹರಹರ ಮಹಾದೇವ ಎನ್ನುವುದ ಚಿಂತಿಸುತ್ತಿದ್ದನವನೀಶ ಹಾ ಮಹಾದೇವ ಎನ್ನುವುದ ಚಿಂತಿಸುತ್ತಿದ್ದನವನೀಶ ಹಾ ಮಹಾದೇವ ಕೃಷ್ಣ ಅಚ್ಯುತ ಅನಂತ ಏನು ಚಿಂತಿಸುತ್ತಿದ್ದ ಅವನೇಶ ಮಧುಸೂದನ, ಇಂತಹ ಯುದ್ಧ ಸಂದರ್ಭದಲ್ಲಿ ಈ ಸ್ತುತಿಯನ್ನು ಮಾಡದೆ ಈ ಧರ್ಮರಾಯ ಮತ್ತೇನನ್ನು ಮಾಡುವುದಕ್ಕೆ ಸಾಧ್ಯ? ಕಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣನೈತಹ ಸಂಧಿ ಪ್ರಕ್ರಿಯೆಗೆ ತೊಡಗಿಸಿಕೊಳ್ಳುವ ಕಾಲದಲ್ಲಿ ನಾ ಹೇಳಿ ಕಳುಹಿಸಿದ ವಾಕ್ಯವದು. ಸುಯೋಧನ ನ್ಯಾಸಭೂತವಾಗಿ ಇರಿಸಿದ ಸಾಮ್ರಾಜ್ಯವನ್ನು ಕೊಡುತ್ತಾನೆ ಅಂತಾದರೆ ನಾವು ಬಂಧುಗಳು ಬಾಂಧವ್ಯದ ಭಾವದಿಂದ ಬದುಕುವುದಕ್ಕೆ ಇದು ಪರ್ವಕಾಲ ಅಂತ ಆಡಿದ್ದೆ. ಆದರೆ ಯುದ್ಧವೇ ಏರ್ಪಟ್ಟಿತು, ದಿನ 10 ಸಂದಿತು. ಆಚಾರ್ಯ ಭೀಷ್ಮರು ಶರತಲ್ಪದಲ್ಲೊರಗಿದರು. ಮುಂದೆ ಯಾರು ಯುದ್ಧ ಕ್ಷೇತ್ರಕ್ಕೆ ಎಂಬ ಪ್ರಶ್ನೆ ಕೌರವ ಪಾಳೆಯದತ್ತ ನಮ್ಮನ್ನು ಪ್ರಶ್ನಿಸುತ್ತಾ ಇದ್ರೆ ಬಂದವರು ನಮ್ಮ ಗುರುಗಳಾದ ಆಚಾರ್ಯ ದ್ರೋಣರು.
ಶಾಪಾದಪಿ ಶರಾದಪಿ ಎನಿಸಿದಂತಹ ಅವರಾದರು ದಿನವೆರಡರಲ್ಲಿ ಕಣತರದ ಹೋರಾಟವನ್ನೇ ಮಾಡಿದರು. ಆದರೆ ಇಂದು 13ನೇ ದಿವಸ ನನ್ನ ತಮ್ಮನಾದಂತಹ ಅರ್ಜುನ ಹೋರಾಟಕ್ಕೆ ಸಿದ್ಧನಿದ್ದಾನೆ. ಸರ್ವರನ್ನು ಎದುರಿಸಿ ಉತ್ತರಿಸಬಹುದಾದ ಸರ್ವ ಸಾಮರ್ಥ್ಯವನ್ನು ಹೊಂದಿದ ಸೋದರರಿದ್ದಾರೆ ಎನ್ನುವ ವಿಶ್ವಾಸ ಇತ್ತು. ಆದರೆ ತಮ್ಮನಾದಂತಹ ಅರ್ಜುನನಿಗೆ ಇವತ್ತು ಕರೆ ಬಂದದ್ದು ಆ ದುಷ್ಟರಾದಂತಹ ಆ ನಿವಾತಕವಚರ ಜಾತರಾದಂತಹ ಸಂಶಬ್ದಕರಿಂದ. ಸುಶರ್ಮಾದ್ಯರ ಕರೆಗೆ ಹೋಗೊಟ್ಟು ಕೃಷ್ಣ ಸೂಚನೆಯಂತೆ ಆ ಅರ್ಜುನ ಹೋದವನಿದ್ದಾನೆ. ಇತ್ತ ಕಡೆಯಿಂದ ಸಮರೋದ್ಯೋಗಕ್ಕೆ ಕರೆ ಕೊಟ್ಟವರು ಗುರುಗಳಾದ ದ್ರೋಣರು. ಘನತರದ ಚಕ್ರವ್ಯೂಹವನ್ನು ರಚನೆ ಮಾಡಿದ್ದಾರಂತೆ. ಹೋರಾಟಕ್ಕೆ ಹೋಗುವುದಕ್ಕೆ ನಮ್ಮಲ್ಲಿ ಯಾರಿದ್ದಾರೆ ಅಂತ ಯೋಚನೆ ಮಾಡಿದ್ರೆ ಸಾಮಾನ್ಯವೇ ಚಕ್ರವ್ಯೂಹ ಭೇದನ ಸುಲಭ ಇಲ್ಲವಪ್ಪ, ಸುಲಭ ಇಲ್ಲ. ಕಾಮಪಿತನಿದ ಬಲ್ಲ ಪಂಕಜೋದ್ಭವತಾತ ಪರಮೇಶ ಸುಪ್ರೀತನಾದ ಕೃಷ್ಣ ಈ ಚಕ್ರವ್ಯೂಹವನ್ನು ಭೇದಿಸಬಲ್ಲ. ಚಕ್ರಧರನೇ ಜೊತೆಗಿಲ್ಲವಲ್ಲ. ಹಾಗಿದ್ರೆ ಮತ್ತೊಬ್ಬ ಇದ್ದಾನೆ ಬಲರಾಮ ಸ್ವಾಮಿ. ಅವರು ತೀರ್ಥಾಟನೆಗೆ ಹೋಗಿದ್ದಾರೆ. ಇದ್ದರೂ ನಮ್ಮ ಪಕ್ಷದವರಲ್ಲ. ಮತ್ತೆ ಅರಿತವ ಅಂತ ಇದ್ರೆ ಅರ್ಜುನ ಕೃಷ್ಣನ ಜೊತೆಯಲ್ಲೇ ಅವನೂ ಹೋಗಿದ್ದಾನೆ. ಹೋಗಲರಿವನ್ನು ಸುರಪಾಲ ಮೊಮ್ಮ ನನ್ನ ತಮ್ಮನಾದ ಅರ್ಜುನನ ಮಗ ಸುಭದ್ರ ಸಂಜಾತ ಅಭಿಮನ್ಯು ಮಾತ್ರ ಚಕ್ರವ್ಯೂಹ ಭೇದನವನ್ನು ಮಾಡುವುದಕ್ಕೆ ಹೋಗುವುದಕ್ಕೆ ತಿಳಿದಿದ್ದಾನೆ. ಆದರೆ ಬರಲರಿಯ ಯಾವಾಗಲೂ ಹೇಳ್ತಾನೆ ನನಗೆ ಹೋಗ್ಲಿಕ್ಕೆ ಗೊತ್ತುಂಟು, ಹೋಗ್ಲಿಕ್ಕೆ ಗೊತ್ತುಂಟು ಅಂತ. ಯಾರು ಹೋಗ್ಲಿಕ್ಕೆ ಗೊತ್ತುಂಟು ಅಂತ ಹೇಳ್ತಾರೋ ಆವಾಗ ಅವರು ಬಂದಾರೋ ಎನ್ನುವುದು ನಮಗಲ್ವೇ ಪ್ರಶ್ನೆ. ಆದ್ದರಿಂದ ಬರಲರಿಯ ಎನ್ನುವುದು ಸ್ಪಷ್ಟ. ಹಾಗಿದ್ರೆ ಇದರ ಬಗ್ಗೆ ಹರಿಯನ್ನೇ ಸ್ತುತಿಸಬೇಕಲ್ಲದೆ ಮುಂದೆ ಏನು ಮಾಡುವುದಕ್ಕೆ ಸಾಧ್ಯ? ಏನು ಮಾಡುವುದಕ್ಕೆ ಚಿಂತಿಸುತ್ತಾ ಇದ್ದೀರಿ. ನಿಮ್ಮ ಚಿಂತೆಗೆ ಕಾರಣ ಏನೆಂಬುದನ್ನು ಅರ್ಥ ಮಾಡಿಕೊಂಡೆ. ಗುರುಗಳಾದಂತಹ ದ್ರೋಣಾಚಾರ್ಯರು ಅಭೇದ್ಯವಾದಂತಹ ಕೋಟೆಯನ್ನು ರಚಿಸಿದ್ದಾರೆ. ನಿಜ. ಅದನ್ನು ಭೇದಿಸಲು ಯಾರು ಇಲ್ಲ ಎನ್ನುವಂತಹ ಚಿಂತೆ. ಬಪ್ಪನೆ ಬಿಡು ಬಿಡು ಚಿಂತೆಯೋ. ನನಗೊಂದು ಅಪ್ಪಣೆಯನ್ನು ಕೊಡು. ಕೃಷಿಕಂದರು ಸೊಪ್ಪನ್ನು ಸಾವರಿದ ರೀತಿಯಲ್ಲಿ ಅವರನ್ನು ಕೊಂದು ನಾನು ಹೇಗೆ ಸಾಧ್ಯ ಮಗನೇ?
ಒಲ್ಲೆನು ನಾನಾ ವ್ಯೂಹದಿ ಸೆಣಸುವ ಚಮತ್ಕೃತಿಯ ಯಾವ್ದು ಯೋಚನೆ ಬೇಡ ಕೊಡಿಯಪ್ಪ. ಅಪ್ಪಣೆ ಕೊಟ್ಟರೆ ಏನು ವಸುದೇವದಿ ಕೀಳ ಧರ್ಮಜ ಪದರಿಸುವ ಚಿಂತೆಗಳ ಬಿಟ್ಟು ಉಲ್ಲಸದಿ ಮಗುವನು ತೆಗೆದು ಬಿಗಿದ ಪೊತಲೆ ಮುಡಾಡಿ ಮಗನೇ ಮಗನೇ ಕೇ ಕಾಲಾಗ್ನಿಯ ಹೋಗಬಹುದು ಕಾಲಾಗ್ನಿಯ ಹೋಗಬಹುದು ಜಗಿಸುವ ಹಿಡಿಯೋ ಕುಣಿದಾಡಬಹುದು ಜಗಿಸುವ ಹಿಡಿಯೋ ಕುಣಿದಾಡಬಹುದು ವಿಗಡಾಮೃತುವಿನ ಬಾಯೋ ಹೊತ್ತು ಬರಬಹುದು ವಿಗಡ ಹೊತ್ತು ಬರಬಹುದು ಪೊಗುವಡ ಸಾಧ್ಯವು ಚಕ್ರವ್ಯೂಹವನ್ನು ಪೊಗುವಡ ಸಾಧ್ಯವು ಮಗನೇ ಚಕ್ರವ್ಯೂಹವನ್ನು ಎಂದು ಪೋತೆಯೋ ಮಗನೇ ಚಕ್ರವ್ಯೂಹಕ್ಕೆ ಎಂದು ಪೋತೆಯೋ ಮಗನೇ ಮಗನೇ ಕಂದ ಚಂದ್ರಾನ್ವಯ ಕುಲರತ್ನ ತಂದೆಯವರೇ ಅಭಿಮನ್ಯು, ನಿನ್ನ ವೀರೋಕ್ತಿಗಳನ್ನು ಕೇಳುವಾಗ ಆತ್ಮಾನಂದವಾಗುತ್ತಾ ಉಂಟು ಮಗನೇ. ನಿಮ್ಮ ಮಗನಲ್ಲವೇ? ಆದರೆ ತಿಳಿದವರನ್ನು ಮಾತು ಹೇಳಿದ್ರು ಮಗು. ಏನಂತೆ? ದೃಷ್ಟಿಪೂತಂ ನ್ಯಸೇತ್ಪಾದಂ ವಸ್ತ್ರಪೂತಂ ಪಿಪೇಜ್ಜಲಂ. ಕಣ್ಣಿಟ್ಟು ಕಾಲಿಡಬೇಕಂತೆ, ನಿಜ. ತಣ್ಣೀರನ್ನಾದರೂ ತಣಿಸಿ ಕುಡಿಯಬೇಕಂತೆ. ಸರಿ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂತಿದ್ದರೂ ಪೂರ್ವಾಪರ ವಿವೇಚನೆಯಿದ್ದೇ ಮಾಡಬೇಕು ಮಗನೇ. ಧರ್ಮರಾಯನ ಮೊಮ್ಮಗ ನೀನು. ಹೌದು. ವೀರ ಧರ್ಮರಾಯನಿಗೆ ತಮ್ಮನ ಮಗ ನೀನು. ಆಚಾರ್ಯ ಭೀಷ್ಮರಂತಹವರ ಮೊಮ್ಮಗ ನೀನು.
ಮಾತ್ರವಲ್ಲ, ಅವರ ಬಾಯಿಯಿಂದಲೇ ಭಾರತ ರತ್ನ ಎನ್ನುವ ಅಭಿದಾನವನ್ನು ಪಡೆದ ಖ್ಯಾತನಾಮಕ ಮಗು. ಹೆಮ್ಮೈ ಮಗಲ್ಲವೇ ನೀ ಚಂದ್ರಾನ್ವಯ ಕುಲರತ್ನನಿದ್ದಿ. ಹ ಆದರೆ ಇದೀಗ ನೀನು ಬೆಳೆಯುತ್ತಾ ಇರುವೆ ಮಗು. ಹೌದು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ನೀ ಇಂದು ಆ ಆಚಾರ್ಯ ದ್ರೋಣರು ಕಟ್ಟಿದ ಚಕ್ರವ್ಯೂಹವನ್ನು ಭೇದಿಸ್ತೇನೆ, ಪಾಂಡವರ ಪಾಲಿಗೆ ಜಯವನ್ನು ತಂದೊಪ್ಪಿಸ್ತೇನೆ ಅಂತ ಆಡಿದಷ್ಟು ಸುಲಭ ಇಲ್ಲ ಮಗು. ಏನು ಕಷ್ಟವೇ? ನಾವು ಸಾಮಾನ್ಯ ಪರ್ವತವನ್ನು ಏರಬಹುದು ಮಗನೇ. ಬಹು ಎತ್ತರದ ಪರ್ವತವನ್ನು ಏರಿದ್ರೆ ಏರ್ಲಿಕ್ಕೆ ಆಗುತ್ತದೆ ಮಗನೇ. ಬಂದ ಮೇಲೆ ಅದರ ನೋವು ಗೊತ್ತಾಗ್ತದೆ ಅಲ್ವಾ? ಆದ್ದರಿಂದ ಏರಿದ್ದು ಎಲ್ಲಿಗೆ ಎನ್ನುವುದಕ್ಕಿಂತಲೂ ಏರುವಾಗಲೇ ನಾವು ಇಳಿಯುವುದಕ್ಕೆ ಸಾಧ್ಯವೋ ಎನ್ನುವುದನ್ನು ವಿವೇಚಿಸಬೇಕು ಮಗು. ಏರಬಲ್ಲವರು ಏರುವರು ಕಂದ, ಇಳಿಯುವ ಯೋಚನೆಯನ್ನು ಮಾಡಬೇಕಾಗುತ್ತದೆ. ಯಾಕಿದನ್ನು ಮಾಡಿದ ಬಲ್ಲೆಯ? ಯಾಕೆ? ಹೋಗುವುದು ದೊಡ್ಡದಲ್ಲ ಮಗು, ಹಿಂದೆ ಬರುವುದು ಬಹಳಷ್ಟು ದೊಡ್ಡದು. ಹೋಗುವಾಗ ಇದ್ದ ಉತ್ಸಾಹವನ್ನು ಆ ನಡೆಯೇ ಹಿಮ್ಮೆಟ್ಟುವುದಕ್ಕೆ ಹೇತುವಾಗಿ ತಾನು ಸರಿಸುತ್ತದೆ. ಕಾರಣ ಏನು ಬಲ್ಲೆಯ? ಒಂದೊಮ್ಮೆಗೆ ಅಂತಹ ಘನತರವಾದ ಸಪ್ತವ್ಯೂಹಗಳಿಂದ ರಚಿತವಾದ ಚಕ್ರವ್ಯೂಹ ಇದು. 48 ವ್ಯೂಹಗಳಲ್ಲಿಯೇ ಸರ್ವಶ್ರೇಷ್ಠ ಅನ್ನಿಸಲ್ಪಟ್ಟ ಬಲಿಷ್ಠ ವ್ಯೂಹ ಅದು. ಅಂತಹ ವ್ಯೂಹವನ್ನು ಹೋಗುವುದು ಅಂದ್ರೆ ಸುಲಭ ಅಲ್ಲ ಮಗು. ಪ್ರಜ್ವಲಿಸುತ್ತಾ ಇರುವಂತಹ ಕಾಳಾಗ್ನಿಯನ್ನಾದರೂ ಹೊಕ್ಕು ಹೊರಗೆ ಬರಬಹುದು ಮಗನೇ. ಮಾತ್ರವಲ್ಲ, ವಿಕಟ ಮೃತ್ಯುವಿನ ಬಾಯಿಯನ್ನಾದರೂ ಒಳ ಹೊಕ್ಕು ಆ ಮೃತ್ಯುವನ್ನಾದರೂ ಗೆದ್ದು ಮೃತ್ಯುಂಜಯರಾಗಿ ಬರಬಹುದು ಧನಂಜಯ ಕುಮಾರ. ಆದರೆ ಈ ಕಾಲದಲ್ಲಿ ಜ್ವಲಿಪ ಜ್ವಾಲಾಗ್ನಿಯನ್ನು ನಂದಿಸುವಂತಕ್ಕೆ ಹೊರಡುತ್ತೇನೆ ಅಂತ ನೀ ಹೊರಟ್ರೆ ಅಷ್ಟು ಸುಲಭ ಇಲ್ಲ ಕಂದ. ಹಾಗಾದ ಕಾರಣ ಹೇಳ್ತಾ ಇದ್ದೇನೆ, ಆಗದೇ ಇರುವ ಕಚ್ಚಬಿದು ಪೂರೈಸ್ತೇನೆ ಎನ್ನುವ ಆತ್ಮವಿಶ್ವಾಸ ಬೇಡ. ನೀ ಒಳಗಿದ್ದು ವಿರೋಧಿಗಳಾದಂತಹ ಕೌರವರ ಭಯ ಆವರಿಸಿದ್ದೆ. ಬೇಡವೇ ಬೇಡ, ನಿಮ್ಮ ಭಯಕ್ಕೆ ನಾನಾಡುವಂತಹ ಧೈರ್ಯದ ಮಾತುಗಳನ್ನು ಕೇಳಿ ಏನು ಮಗು? ಮೃಗರಾಜನಾದಂತಹ ಕೇಸರಿಯನ್ನು ಕೆಳಗಿ ಕಲಿಗಳು ಬದುಕುವುದಕ್ಕೆ ಸಾಧ್ಯವೇ ಇಲ್ಲ? ಖಂಡಿತವಾಗಿ ಇಲ್ಲ. ಪಣಿಗಳ ಮುಂದೆ ಗರುಡ ತಲೆ ಎತ್ತುವುದಕ್ಕುಂಟೆ? ಇಲ್ಲ ಮಗು, ಇಲ್ಲ. ನಾನು ಯಾರು? ಚಂದ್ರವಂಶದ ಕುಡಿ ವೀರ ಭಾರತರತ್ನ ವೀರ ಕೇಸರಿಯ ಮಗ ಮಾಡಿದ್ದೇನೆ. ಕಂದಗಿ ಅಶ್ವತ್ಥಾಮ ಗುರು ಕೃಪಾದಿತ್ಯ ಸುತರು
ಒಳಪಟ್ಟು ಜೀವಿಸಲದು ಸಂದೇಹವುಂಟೆ ರಣ ಸಾಮಾನ್ಯ ಮಗನೇ ಸಂದೇಹವುಂಟೆ ರಣ ಸಾಮಾನ್ಯವಲ್ಲ ಎಂದು ಪೋವೆಯೋ ಮಗನೇ ಚಕ್ರವ್ಯೂಹಕ್ಕೆ ಇನ್ನಿನೊಂದು ಪೋವೆಯೋ ಮಗನೇ ಒಂದು ಆಶೀರ್ವಾದ ಮಾಡಿ ಕಳುಹಿಸಿಕೊಡಪ್ಪಯ್ಯ. ಅಭಿಮನ್ಯು, ಏನು? ನಿನ್ನ ದೊಡ್ಡಪ್ಪನಿಗೆ ಹ, ನಿನ್ನ ಅಪ್ಪ ಈ ಸಂದರ್ಭದಲ್ಲಿ ಇಲ್ಲ. ಇಲ್ಲ. ಮುಂದೆ ಯಾರು ಎನ್ನುವ ಪ್ರಶ್ನೆಗೆ ಉತ್ತರವಾಗಿ ನಿಮ್ಮ ಮಗ ಬಂದಿದ್ದೇನೆ. ಓ, ಹಾ ಭೀಮನಿದ್ದ. ಹಾ, ಯಾಕೆ ಕಳುಹಿಸಲಿಲ್ಲ ಬಲ್ಲೆಯ? ಯಾಕೆ? ಅವ ಹೋದರೂ ಅವನಿಂದ ಅದು ಅಸಾಧ್ಯ. ನನ್ನಿಂದ ಸಾಧ್ಯ. ಏಕರಥರಾದರೆ ರಿಪುಕುಲವನ್ನು ತಮನಿಸಬಲ್ಲಂತಹ ನಕುಲ ಸಹದೇವರಿದ್ದರು. ಯಾಕೆ ಕಳುಹಿಸಲಿಲ್ಲ ಬಲ್ಲೆಯ? ಯಾಕೆ? ಅವರು ಹೋದರೂ ಅದು ಅಸಾಧ್ಯ ಮಗು. ಓಹೋ, ಇಂದು ಧರನೆ ತಾನೊಮ್ಮೆ ಹೋದರು ಹ, ಕಷ್ಟ ಸಾಧ್ಯವೆನಿಸಿದಂತಹ ಚಕ್ರವ್ಯೂಹ ಹ. ಅಲ್ಲಿ ಇರುವ ಒಬ್ಬೊಬ್ಬ ವೀರನು ಹ. ಸಾಮಾನ್ಯರಲ್ಲ ಮಗನೇ. ಏನು ಅಸಾಮಾನ್ಯವೇ? ಸಾಮಾನ್ಯನೇ. ಯಾರು? ಅಶ್ವತ್ಥಾಮಾಚಾರ್ಯ. ಲಕ್ಷ್ಯವಲ್ಲ. ಪರಮೇಶ್ವರನ ನೇತ್ರಾಗ್ನಿಯೇ ಕ್ಷಿತಿಯಲ್ಲಿ ಆಚಾರ್ಯ ದ್ರೋಣರಿಗೆ ಹ. ಕೃಪೆಯ ಗರ್ಭದಲ್ಲಿ ನರರೂಪವನ್ನಂತೂ ಉದಿಸಿ ಪ್ರತ್ಯಕ್ಷ ಪರಶಿವನಂತೆ ಅರ್ಪಟಿಸಬಲ್ಲ ಶಕ್ತರಿದ್ದಾರೆ. ಅವನನ್ನು ಸೋಲಿಸುವಂತಹ ವಿಕ್ರಮ ನನ್ನಲ್ಲಿದೆ. ಆತ್ಮವಿಶ್ವಾಸದಿಂದ ಆಡಬಹುದು ಮಗು. ಹ, ಯಾವತ್ತಿದ್ದರೂ ತೊರೆಯಾಳವನ್ನರಿಯಬಹುದು ಮಗು. ಹ. ಸಮುದ್ರದ ಆಳವನ್ನರಿಯುವುದಕ್ಕೆ ಸಾಧ್ಯ ಇಲ್ಲ. ಅಸಾಧ್ಯ. ಕೆರೆಯಲ್ಲಿ ಈಜಾಡಬಹುದು ಮಗು. ಹ. ಪ್ರವಾಹದ ವಿರುದ್ಧವಾಗಿ ಈಜಾಡುವುದು ಅಸಾಧ್ಯ. ಓಹೋ, ಈ ಕಾಲಕ್ಕಾಗುವಾಗ ನೀವು ಯೋಚಿಸು. ಏನು? ಕೃಪಾಚಾರ್ಯರಿದ್ದಾರೆ, ಹ. ಸರ್ವ ರೀತಿಯ ವಿದ್ಯೆಗಳನ್ನು ಬಲ್ಲವರು. ಹ. ದ್ರೋಣರಿದ್ದಾರೆ, ಹ. ಸೈನ್ಯವ ಮುಖ್ಯರಾದ ಪಟುಭಟರಿದ್ದಾರೆ. ಹ. ಅಂತಹ ವೀರಾಧಿ ವೀರರನ್ನು ದಾಟಿ ಸಾಗುವುದು ಅಂದ್ರೆ ಸುಲಭ ಅಲ್ಲ. ಅವರೊಂದು ಗ್ರಹಗಳ ಹಾಗೆ ಮಗು. ಓಹೋ, ನವಗ್ರಹಗಳಂತಿದ್ದಾರೆ. ಹ. ಪ್ರತಿಯೊಬ್ಬರು ಹ. ಷಟ್ರಥರಿದ್ದಾರೆ. ಓಹೋ. ಷಟ್ರಥರಿಂದ ಪರಿವೇಷ್ಟಿತಗೊಂಡ ಹ. ನವಗ್ರಹರಂತಿದ್ದಾರೆ. ಕೆಲವರು ಒಳ್ಳೆಯವರು ಮಗು, ಹ. ಅಷ್ಟೇ ಕೆಟ್ಟವರು ಕೆಲವರಿದ್ದಾರೆ. ದುಷ್ಟ ಗ್ರಹಗಳು ಒಟ್ಟಾಗಿರುವಂತಹ ಹ. ಸಮಷ್ಟಿಯ ಚಕ್ರವ್ಯೂಹವನ್ನು ಹ. ಸರ್ವನಾಶ ಮಾಡ್ತೇನೆ ಅಂತ ಹೊರಟ್ರೆ ಹ. ಹೇಗೆ ಸಾಧ್ಯ ಮಗನೇ? ಶಿವನಿಗೂ ವಿರೋಧಿಗಳಾದಂತಹ ಕೌರವರ ಬಗ್ಗೆ, ಅಲ್ಲಿರುವಂತಹ ಸೇನೆಯ ಬಗ್ಗೆ ವಿಸ್ತಾರವಾಗಿ ತಿಳಿಸಿದ್ದೀರಿ. ನಿಜ. ಏನು? ಹ? ನೀ ಮಾಡಿದಂತಹ ಮಾತುಗಳನ್ನು ಕೇಳಿ ಹ? ಹೆದರಿ ಹಿಂದೆ ಸರಿಯುವವ. ಬೇಡ ಮಗನೇ. ಈ ಅಭಿಮನ್ಯು ಖಂಡಿತವಾಗಿಯೂ ಅಲ್ಲ. ಹ? ಅಪ್ಪಯ್ಯ, ಮಗು. ಒಂದು ಮಾತನ್ನು ಹೇಳುತ್ತೇನೆ. ಹ? ಹಲವು ಪುಷ್ಪದ ಹ? ಪರಿಮಳವನ್ನು ಹ? ಅಥವಾ ಮಧುವನ್ನು ಹ? ಹೀರುವಂತಹ ಹ? ಆ ದುಂಬಿಗಳು ಹ? ಕೆಂಡ ಸಂಪಿಗೆಯನ್ನು ಹೀರಿದ್ರೆ ಏನಾದೀತು? ಮುಸ್ಸಂಜೆಯ ಹೊತ್ತಲ್ಲಿ ಹೋದ್ರೆ ಅದರ ಒಳಗೆ ಬಿದ್ದು ಸಾಯುವುದಲ್ಲವೇ ಅಲ್ಲವೇ? ಮಗನೇ? ಈ ಹೊತ್ತು ಹ? ಆ ಕೌರವರಿಗೆ ಹ? ಕೆಂಡ ಸಂಪಿಗೆಯ ರೂಪದಲ್ಲಿ ಹ? ನಾನು ಕಾಣ್ತೇನೆ. ಅಷ್ಟೇ. ಕುವರನ ಛಲದ ಗುಳಿಗುಳಿ ಹಿಗ್ಗುತ್ತಲೇ ಬೆಂಬಲಗೆ ಮೋಗರ ಸಹಿತ ಬಗೆ ಬೆಂದಾಗ ವಿಳಯವ ಬೆಂಬಲಗೆ
ಮೋಗರದ ಗೀತ ಬಗೆವಿದ್ದಾಗ ವೀಳೆಯವ ಇಳೆಯರಸ ಕೇಳಿತ ಕುವರನ ಛಲದ ನುಡಿಗುರೆ ಹಿಗ್ಗುತ್ತ ಆ ಕೌರವರನ್ನು ಮಣ್ಣು ಕೊಡಿಸಿ ನಾನು ಮಾಡ್ತೇನೆ. ಅಭಿಮನ್ಯು, ನೀನಾಡುವುದಲ್ಲ ಮಗು. ನಾವು ತಿಂದ ಧರ್ಮಪೂರಿತವಾದ ಅನ್ನ ನಿನ್ನ ಬಾಯಿಂದ ಆಡಿಸುವುದು ಮಗು. ಖಂಡಿತವಾಗಿ ನಿಜವಾಗಿಯೂ ಚಂದ್ರವಂಶದ ಸಂಸ್ಕಾರ ನಿನ್ನ ಬಾಯಿಂದ ಇಂತಹ ಮಾತುಗಳನ್ನಾಡಿಸ್ತಾ ಉಂಟು ಕಂದ. ನಿನ್ನ ದಮನಿಗಳಲ್ಲಿ ಹರಿಯುತ್ತಾ ಇರುವ ವೀರ ಶೋಣಿತ ನಿಜಾರ್ಥದಲ್ಲಿಯೂ ಚಂದ್ರಾನ್ವಯದ ರಕ್ತ ಮಗನೇ. ಹೌದಪ್ಪಯ್ಯ. ನೀನು ಅಂತ ಏನು ಮಗು? ಈ ಪವಿತ್ರವಾದ ಭೂಮಿಗೆ ಭಾರತ ಅಂತ ಹೆಸರು ಕಂದ. ಒಂದು ಕಾಲದಲ್ಲಿ ಪ್ರಿಯವ್ರತನಿಂದ ಜಂಬೂ ದ್ವೀಪವೆಂದು, ಭರತ ಚಕ್ರವರ್ತಿಯಿಂದ ಭಾರತವೆಂದು, ಶ್ರೀರಾಮನಿಂದ ರಾಮರಾಜ್ಯವೆಂದು ಕರೆಸಿಕೊಂಡ ಪುಣ್ಯ ನೆಲಮಗನೇ ಇದು. ಮುಂದೆ ಬೇರೆ ಹೆಸರು ಬಂದರೂ ಮತ್ತೊಮ್ಮೆ ಇದು ಭಾರತ ಎಂಬ ಹಾಗೆ ಅನಾವರಣಗೊಂಡಿತು ಮಗು. ಅಂತಹ ಪವಿತ್ರ ನೆಲದಲ್ಲಿ ನಿನ್ನಂತಹ ವೀರ ಕುಡಿಗಳು ಹುಟ್ಟಿದ್ದಾರೆ ಮಗು. ನಾವು ಯೋಚಿಸಬಹುದು, ಏನಪ್ಪ ಎಂತೆಂತಹವರೆಲ್ಲ ಇದ್ದಾರೆ. ಈ ನೆಲದ ಅನ್ನವನ್ನೇ ತಿಂದವ ಮಗು ಜಯದ್ರಥ, ಈ ನೆಲದ ಅನ್ನವನ್ನೇ ತಿಂದವ ಕೌರವ, ಈ ನೆಲದ ಅನ್ನವನ್ನು ತಿಂದವರೆಲ್ಲ ಒಳ್ಳೆಯವರು ಅಂತ ಹೇಳಲಿಕ್ಕಾಗುವುದಿಲ್ಲ ಮಗು. ಕೆಲವು ಸಲ ಕೆಟ್ಟವರು ಇರ್ತಾರೆ ಮಗು. ಆದರೆ ನಿನ್ನಂತ ಒಬ್ಬೊಬ್ಬ ಅಗ್ನಿ ಸದೃಶರಾದ ಅಗ್ನಿವೀರರ ಹುಟ್ಟಾಯಿತು ಅಂತಾದರೆ ಈ ಭರತ ಭೂಮಿಯನ್ನು ಯಾರಿಗೂ ಅಲುಗಿಸುವುದಕ್ಕೆ ಸಾಧ್ಯ ಇಲ್ಲ ಮಗು. ಇಂದಿನ ದಿನದಲ್ಲಿ ನಿನ್ನನ್ನು ಗುರುಕುಲಕ್ಕೆ ಕಳುಹಿಸಿಕೊಟ್ಟದ್ದಕ್ಕೆ, ನಿನ್ನನ್ನು ವೀರೋಚಿತವಾಗಿ ಬೆಳೆಸಿದ್ದಕ್ಕೆ ನಿನ್ನವ್ವೆ ಸುಭದ್ರೆಗೆ ಹೃದಯ ತುಂಬಿ ಧನ್ಯವಾದ ಅರ್ಪಿಸ್ತೇನೆ. ಜನ್ಮ ಸಾರ್ಥಕವಾಯಿತು. ಭರತ ಭೂಮಿಯ ಭಾರತ ನಾರಿಯರ ಒಬ್ಬೊಬ್ಬರ ಗರ್ಭದಲ್ಲಿ ಹುಟ್ಟುವ ಒಬ್ಬೊಬ್ಬ ಕಂದನು ವೀರ ಅಭಿಮನ್ಯುವಿನಂತಾಗಲಿ ಮಗು. ಆವಾಗ ಈ ನೆಲವನ್ನು ವಿರೋಧಿಸುವುದಕ್ಕೆ ಯಾವನಿಂದಲೂ ಸಾಧ್ಯ ಇಲ್ಲ ಕಂದ. ಭರತ ಭೂಮಿಯ ಓ ಭಾರತ, ನೀ ಭಾರತೀಯ, ನೀ ಭಾರತೀಯ. ಖಂಡಿತ ಈ ನೆಲದ ಬಗ್ಗೆ ಪ್ರೀತಿ, ಈ ವಂಶೋನ್ನತಿಯ ಬಗ್ಗೆ ಪ್ರೀತಿ, ಈ ಧರ್ಮ ಸಾಮ್ರಾಜ್ಯದ ಸ್ಥಾಪನೆಗಾಗಿ ತನ್ನನ್ನು ತಾನು ತೆತ್ತುಕೊಳ್ಳುತ್ತೇನೆ ಅಂತ ಹೊರಟ ಎಲ್ಲ ಮಗು. ಸಿಂಹದ ಹೊಟ್ಟೆಯಲ್ಲಿ ಸಿಂಹದ ಮರಿಯೇ ಹುಟ್ಟುತ್ತದೆ ವಿನ ಕುರಿ ಮರಿಯೊಂದು ಹುಟ್ಟಲಾರದು ಕಂದ. ಸಿಂಹದ ಮರಿ ನಾನು. ಯಾವ ಕಾಲಕ್ಕಾದರೂ ನೀ ಬರೇ ಕೇಸರಿಯಲ್ಲ ಮಗು, ವೀರ ಕೇಸರಿಯಾಗಬೇಕು ಮಗು. ಮುಂದಕ್ಕೆ ನಿನ್ನಂತಹ ವೀರ ಕೇಸರಿಗಳ ಹುಟ್ಟು ಮತ್ತೊಮ್ಮೆ ಧರ್ಮ ಸಾಮ್ರಾಜ್ಯದ ಧರ್ಮಧ್ವಜವನ್ನು ಹಾರಿಸುವುದಕ್ಕೆ, ಸನಾತನ ಸಂಸ್ಕೃತಿಗೆ ನಾಂದಿ ಹಾಡುವವನಾಗು ಮಗು, ನಾಂದಿ ಹಾಡುವವನಾಗು. ಆಗಲಿ ಕಂದ, ಎದೆ ತುಂಬಿ ಹರಸ್ತಾ ಇದ್ದೇನೆ. ನೋಡಿದೆಯಾ, ಏನು ಕೆಲವರಿಗೆ ಅರ್ಥವೇ ಆಗುವುದಿಲ್ಲ ಮಗು. ಇನ್ನೂ ಕೂಡ ಅರ್ಥ ಆಗುವಂತಹ ಪರಿಸ್ಥಿತಿ ಬರುವಾಗ ಖಂಡಿತವಾಗಿ ಅರ್ಥವಾಗ್ತದೆ. ಎಲ್ಲಿದ್ದೇವೆ ಹೇಗಿದ್ದೇವೆ ಅಂತ ಗೊತ್ತಾಗುವುದಿಲ್ಲ. ಒಬ್ಬೊಬ್ಬನೂ ಈ ನೆಲದ ಅನ್ನವನ್ನುಂಡವ, ಸಂಸ್ಕಾರ ಸಂಸ್ಕೃತಿಯ ಅರಿವುಳ್ಳವ, ಈ ನೆಲಕ್ಕಾಗಿ ತನ್ನನ್ನು ತಾನು ತೆತ್ತುಕೊಳ್ಳುತ್ತೇನೆ ಅಂತ ಮೋಹರ ಸಮೇತ ಸಿದ್ಧರಾಗಿದ್ದಾರೆ. ಪ್ರತಿಯೊಬ್ಬರನ್ನು ಜೊತೆ ಸೇರಿಸಿದ್ದೇನೆ. ನಾನು ನಿನಗೆ ಮೋಹರ ಸಮೇತನಾಗಿ ಜೊತೆ ಸೇರಿ ಬರ್ತೇನೆ ಮಗು. ಶ್ರೀಕೃಷ್ಣ ಸಂಕಲ್ಪ ಹೇಗುಂಟೋ ಹಾಗಾಗಲಿ ಕಂದ. ತಂದೆಯವರೇ, ಚಿಂತೆಯನ್ನು ಮಾಡಬೇಕಂತ ಪರಿಸ್ಥಿತಿಯಲ್ಲಿ ಇರಬೇಡಿ. ಜಯ ಸಿರಿಯನ್ನು ದನದನದೆ ಎಳೆದು ನಿಮ್ಮ ಕಾಲ ಬುಡದಲ್ಲಿ ಇಡ್ತೇನೆ. ಹೋಗಿ ಬರ್ತೇನೆ. ಕೀರ್ತಿವಂತನಾಗು ಕಂದ, ವೀರಾಭಿಮನ್ಯವಾಗಿ ವಿರಾಜಿಸು, ವಿಜಯೀ ಭವ. ದೊಡ್ಡಪ್ಪನಿಗೆ ಆಶೀರ್ವಾದವನ್ನು ಪಡೆದಿದ್ದೇನೆ. ಇನ್ನು ತಡ ಮಾಡುವುದು ಸರಿಯಲ್ಲ. ನೇರವಾಗಿ ರಣಕ್ಷೇತ್ರದಲ್ಲಿ ಪಡೆದ ಜನನಿಯು ಅರುಗದಿ ಪರಿ ಜಡಜವ್ಯೂಗಕ್ಕೆ ಹೋದನುಚಿತ
ಇಟ್ಟಂತಹ ಹೆಜ್ಜೆಯು ಸ್ತಬ್ಧವಾಗಿ ಹೋಯಿತಲ್ಲ. ಯಾಕೆ ಹೀಗೆ? ಯಾಕೆ ಹೀಗೆ? ತಿಳಿದೆ, ಅರ್ಥವಾಯಿತು. ಅಭಿಮನ್ಯು ಕುಮಾರನ ನಕ್ಷತ್ರಕ್ಕೆ ಹೋಗುವಂತಹ ವಿಚಾರ ಎಲ್ಲವರೂ ಕೂಡ ತಿಳಿದು ಸಂತೋಷದಿಂದ ಯಾವಾಗ ನನ್ನ ಅಪ್ಪಣೆ ಸಿಗುತ್ತದೆ ಎನ್ನುವ ಹಾಗೆ ನಿರೀಕ್ಷೆಯಲ್ಲಿದ್ದಾರೆ ಹೊಂಚಕಾರಿ ಯುವಕರು. ಆದರೆ ಎಲ್ಲವರೂ ಕೂಡ ತಿಳಿದಿದ್ದಾರೆ. ಮುಖ್ಯವಾಗಿ ತಿಳಿಯಬೇಕಾದವರು ತಿಳಿಯಲಿಲ್ಲ. ಬೇರಾರಲ್ಲ, ನನ್ನಮ್ಮ, ನನ್ನ ಹೆತ್ತಪ್ಪೆ, ನನ್ನ ಹೆತ್ತ ತಾಯಿ ಸುಭದ್ರಾದೇವಿ ಈ ಹೊತ್ತು ನಕ್ಷತ್ರಕ್ಕೆ ಹೋಗುವಂತಹ ವಿಚಾರವನ್ನು ಅವರಲ್ಲಿ ಹೇಳದೆ ಹೋದೆ ಎಂದಾದರೆ ಕಣ್ಣೀರು ಸುರಿಸ್ತಾರೆ, ಮರುಗುತ್ತಾರೆ. ಆ ಕಣ್ಣೀರೇ ನನಗೆ ಶಾಪವಾಗ್ತದೆ. 9 ತಿಂಗಳು ಉದರದಲ್ಲಿ ಹೊತ್ತು 10ನೇ ತಿಂಗಳಿನಲ್ಲಿ ಪ್ರಪಂಚದ ಬೆಳಕನ್ನು ಕಾಣಿಸಿದ ಮಹಾಮಾತೆ ಸುಭದ್ರಾದೇವಿ ಈ ಹೊತ್ತು ಅವರಲ್ಲಿ ಈ ವಿಷಯವನ್ನು ಹೇಳಲೇಬೇಕು. ವೀರ ನಕ್ಷತ್ರಕ್ಕೆ ಹೋಗುವಂತಹ ವೀರ ಯೋಧನಿಗೆ ಅವನ ದೇಹದ ರಕ್ಷಣೆಗೆ ಕವಚವೇ ಮುಖ್ಯವಂತೆ. ಆದರೆ ಹೆತ್ತಪ್ಪೆಯ ಆಶೀರ್ವಾದಕ್ಕಿಂತ ದೊಡ್ಡದಾದುವುದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಹಾಗಾದರೆ ಅಭಿಮನ್ಯುವಿಗೆ ಈವಾಗ ಬೇಕಾದದ್ದು ಹೆತ್ತ ತಾಯಿ ಆಶೀರ್ವಾದ ಎನ್ನುವಂತಹ ಕವಚ ಅಮ್ಮನಲ್ಲಿ ನಡೆಯುತ್ತಾನೆ. ಗಮನ ಬಾರೋ ಸುಶೀಲ ಎದ್ದ ಗಮನ ಬಾರ ಬಾಲ ಎತ್ತ ಗಮನ ಬಾಲ ಸುಶೀಲ ಎತ್ತ ಗಮನ ಬಾಲ ಸುಶೀಲ ಎತ್ತ ಗಮನ ಬಾಲ ಎತ್ತ ಗಮನವಿದು ಬಿತ್ತರಿಬುದು ಮುದ್ದು ಎತ್ತ ಗಮನವಿದು ಬಿತ್ತರಿಬುದು ಮುದ್ದು ಚಿತ್ತದೊಳಗೆ ಎತ್ತಗ ಪದ ಬೋಲ ಸುಶೀಲ ಎತ್ತಗ ಮನ ಪವಿತ್ರವಾದ ಪಾದದ್ವಯಗಳಿಗೆ ಕೊಡಮಟ್ಟಿದ್ದೇನೆ ತಾಯಿ. ಶುಭವಾಗಲಿ ಮಗನೇ, ಎದ್ದೇಳು. ಕಂದ, ಅಮ್ಮ, ತಾಯಿಯಾದವಳು ತನ್ನ ಮಗುವನ್ನು 9 ತಿಂಗಳುಗಳ ಕಾಲ ತನ್ನ ಗರ್ಭದಲ್ಲಿ ಇರಿಸುವುದರಿಂದಲೇ ಆಕೆಗೆ ಧಾತ್ರಿ ಎನ್ನುವ ಹಾಗೆ ಕರೆಯುತ್ತಾರೆ. ಹೌದಮ್ಮ. 10ನೆಯ ತಿಂಗಳಲ್ಲಿ ಆ ಮಗುವನ್ನು ಹೆತ್ತು ಪ್ರಪಂಚ ಮುಖದ ಬೆಳಕನ್ನು ಕಾಣಿಸುವುದರಿಂದ ಆಕೆ ಜನನಿ ಎನಿಸಿಕೊಳ್ಳುತ್ತಾಳೆ. ಸತ್ಯ ತಾಯಿ. ಕಾಲ ಕಾಲಕ್ಕೆ ಆ ಮಗುವಿನ ಲಾಲನೆ ಪಾಲನೆ ಮಾಡುವುದರಿಂದ ಆಕೆಗೆ ಅಂಬಾ ಎನ್ನುವಂತಹ ಹೆಸರಿದೆ. ಹೌದಮ್ಮ. ವೀರಪುತ್ರನನ್ನು ಪಡೆಯುವುದರಿಂದಲೇ ಆಕೆಗೆ ವೀರಸು ಎನ್ನುವ ಹಾಗೆ ಕರೆಯುತ್ತಾರೆ. ಮಗನೇ, ಅಮ್ಮ, ನಾನು ವೀರಪುತ್ರನನ್ನು ಪಡೆದಿದ್ದೇನೆ ಅಂತ ಹೇಳುವುದಕ್ಕೆ ನನಗೆ ಹೆಮ್ಮೆಯಾಗುತ್ತದೆ. 10 ಹಲವು ಮಕ್ಕಳಿಲ್ಲ, ಹುಟ್ಟಿದವನು ನೀನೊಬ್ಬನೇ ಕಂದ. ಉರಿಯುವಂತಹ ದಾವಾಗ್ನಿಗೂ ಕೂಡ ಅಭಿಮನ್ಯು ಎನ್ನುವಂತಹ ಹೆಸರಿದೆ. ಹೌದಮ್ಮ. ಮಾತ್ರವಲ್ಲ, ಕ್ಷತ್ರಿಯರಾದವರಲ್ಲಿ 6ರಲ್ಲಿ ಯಾವುದಾದ್ರೂ ಒಂದು ದೋಷ ಇರುತ್ತದೆಯಂತೆ. ಅಂತಹ ಯಾವುದೇ ಒಂದು ದೋಷ ನಿನ್ನಲ್ಲಿ ಇರದೇ ಇರುವುದರಿಂದ ನಿನಗೆ ಅಭಿಮನ್ಯು ಎನ್ನುವ ಹಾಗೆ ಹೆಸರಿರಿಸಿದ್ದು ಮಗನೇ. ಕಂದ, ಅಮ್ಮ, ನಿನ್ನನ್ನು ಕಾಣದೇ ಇದ್ದಾಗ ನಾನು ಕಸಿವಿಸಿಕೊಂಡವಳು. ಯಾಕೆ ಗೊತ್ತೇ? ಯಾಕಮ್ಮ? ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ದಾಯಾದಿಗಳ ದಳ್ಳುರಿಯೇ ವಿಜೃಂಭಿಸುತ್ತಾ ಇದೆ. ಹೌದು ತಾಯಿ. ಅಲ್ಲಿಂದ ಬರುವಂತಹ ಒಂದೊಂದು ವರ್ತಮಾನವನ್ನು ಕೇಳುವಾಗ ಕೂಡ ನನ್ನ ಕಾಯ ಕಂಪಿಸುತ್ತಾ ಇದೆ ಮಗನೇ. ಅದಕ್ಕಾಗಿ ನಿನ್ನನ್ನು ಕಾಣುವುದಕ್ಕಾಗಿ ನನ್ನ ಕಣ್ಣುಗಳು ಕಾತರಿಸುತ್ತಿದ್ದವು. ಓಹೋ. ನಿನ್ನ ನುಡಿಸುವುದಕ್ಕಾಗಿ ನನ್ನ ನಾಲಗೆ ತುಡಿಯುತ್ತಿತ್ತು. ನಿನ್ನನ್ನು ಅಪ್ಪಿ ಹಿಡಿಯುವುದಕ್ಕಾಗಿ ಈ ನನ್ನ ತೋಳುಗಳು ಕಾತರಿಸುತ್ತಿದ್ದವು ಮಗನೇ. ಹೌದೇ? ಬಂದೆಯಾ ಮಗನೇ? ಹೌದಮ್ಮ. ಕಳದುಳಗಾಯುತ್ತವ ಹರಿದು ಬಲ ಬಲಿ ಮುರುಡಿರುವ
ಪರಿಯನ್ನೋಡ ಅಕ್ಷರೀಯ ಮನಗೆ ಪರಿಯನ್ನೋಡ ಅಕ್ಷರೀಯ ಮನಗೆ ಉದಾ ಎತ್ತ ಗಮನ ಬಾಲ ಎತ್ತ ಗಮನ ಬಾಲ ಸುಶೀಲ ಎತ್ತ ಗಮನ ಬಾಲ ಎತ್ತ ಗಮನ ಬಿದರಿಪದು ಪದು ಚಿತ್ತದೊಳಗೆ ಬರಿಬರಿದು ಎತ್ತ ಗಮನ ಬಾಲ ಬಾಲ ಅಮ್ಮನ ಬಳಿಗೆ ನೀನು ಬರುವುದು ಹೊಸತೇನಲ್ಲ ಮಗನೇ. ಈ ಹಿಂದೆ ಬರುವುದಕ್ಕೂ ಇಂದು ಬರುವುದಕ್ಕೂ ಅಜಗಜಾಂತರವಿದೆ. ವೀರ ಯೋಧನೊಬ್ಬ ಯಾವೆಲ್ಲ ಸಿದ್ಧತೆಗಳನ್ನು ಮಾಡುತ್ತಾನೋ ಆ ಎಲ್ಲಾ ಸಿದ್ಧತೆಗಳನ್ನು ನಾನು ನಿನ್ನಲ್ಲಿ ಕಾಣುತ್ತಾ ಇದ್ದೇನೆ. ಕೈಯಲ್ಲಿರುವಂತಹ ಕೈದು, ಹಿಗ್ಗಟ್ಟಿನಲ್ಲಿ ಕಟಾರಿ, ಬೆನ್ನಿನಲ್ಲಿ ಬತ್ತಳಿಕೆ, ಎದೆಯಲ್ಲಿ ಅವಿಚ್ಛಿನ್ನವಾದಂತಹ ಸೀಸದ ಕವಚ, ಶಿರದಲ್ಲಿ ಶಿರಸ್ತ್ರಾಣ, ಯುದ್ಧ ಸಂದನ ಸಿದ್ಧವಾಗಿದೆ. ಕಣ್ಣಿನಲ್ಲಿ ಏನೋ ಕೆಂಪಾದಂತಹ ಕಿಡಿಯನ್ನು ಸೂಸುತ್ತಾ ಯಾವುದೋ ಒಂದು ಆಲೋಚನೆಯಲ್ಲಿ ಇದೆಯಾ. ಹಾಗಾಗಿ ಕೇಳುತ್ತಾ ಇದ್ದೇನೆ, ಏನಮ್ಮ? ಎತ್ತ ಗಮನ ಬಾಲ. ಓ ಸುಶೀಲ, ಅಮ್ಮ, ನಿನ್ನ ಅಮ್ಮನಲ್ಲಿ ಹೇಳಬಾರದೆ ಮಗನೇ? ಯಾವ ಕಡೆಗೆ ಹೊರಟವ ನೀನು? ಅಮ್ಮ ಕೇಳು ಅಮ್ಮ ಕೇಳು ಅಮ್ಮ ಕೇಳು ಅಮ್ಮ ಕೇಳು ಅಮ್ಮ ಕೇಳು ಶುಭವಾಗಲಿ ಕಂದ. ತಾಯೇ, ಏನಪ್ಪ? ನೀನು ನನ್ನ ಜನನಿ, ನನ್ನ ಹುಟ್ಟಿಗೆ ಕಾರಣೀಕರ್ತಳು, ನನ್ನ ಭಾಗ್ಯ ದೇವತೆ. ತಾಯೇ ಮೊದಲ ದೇವರು ಅಂತ ರಾಜ್ಯರೇ ಆಡಿದ್ದಾರೆ. ಅಂತೆಯೇ ನನ್ನ ದೇವರಾದಂತಹ ನನಗೆ ಬಾರಿ ಬಾರಿಗೂ ನಮಸ್ಕರಿಸುತ್ತಾ ಇದ್ದೇನೆ. ಸರಿ, ಎಷ್ಟು ಬಾರಿ ನಮಸ್ಕರಿಸಿದ್ರು ಅದು ಕಡಿಮೆ. ಅಮ್ಮ, ಏನು ಮಗನೇ? ನನ್ನ ಪರೋಣವನ್ನು ಗಮನಿಸಿದೆ. ಕೈಯಲ್ಲಿರುವಂತಹ ಕಠಾರಿ
ನಿಸಂಗದಲ್ಲಿರುವಂತಹ ಹರಿತವಾದಂತಹ ಕೂರ್ಗನೆ, ಧನುಷರಗಳು ಇವೆಲ್ಲವನ್ನು ಗಮನಿಸಿ ಎತ್ತ ಕಡೆಗೆ ಗಮನಬಾಲ ಅಂತ ಕೇಳಿದೆಯಲ್ಲ. ಹೌದು ಅಮ್ಮ, ಯಾವತ್ತು ಈ ರೀತಿಯಾಗಿ ನಿನ್ನ ಅಂತಃಪುರವನ್ನು ಪ್ರವೇಶ ಮಾಡಿದವ ನಾನಲ್ಲ. ಹಿಂದೆ ವಿಶೇಷವಾದ ಬದಲಾವಣೆಯನ್ನೇ ಗಮನಿಸಿ ಪ್ರಶ್ನೆಯನ್ನು ನನ್ನ ಮುಂದಿಟ್ಟಿದ್ದೆ. ಉತ್ತರಿಸ್ತೇನಮ್ಮ. ಹೇಳು ಮಗನೇ. ಕಾಳಗ ಒದಗಿತು ತಾಯಿ. ಕಾಳಗ? ಆ ಕೂಳ ಕೌರವನಲ್ಲಿ ಅಮ್ಮ, ಕೂಳ ಕೌರವನಲ್ಲಿ ಕಾಳಗ ಒದಗಿ ಬರುವುದು ಇಂದು ಮೊದಲಲ್ಲ. 12 ದಿನಗಳ ಹಿಂದೆ ಯುದ್ಧ ಪ್ರಾರಂಭವಾಗಿದೆ. ಕುರುಕ್ಷೇತ್ರ ರಣಧಾರುಣಿಯಲ್ಲಿ ಕೌರವನಿಗೂ ಪಾಂಡವರಾದ ನಮಗೂ ಯುದ್ಧ ಘಟಿಸಿ ಹೋಗಿದೆ. 10 ದಿವಸ ಭೀಷ್ಮಾಚಾರ್ಯರಿಗೆ ಪಟ್ಟವನ್ನು ಕಟ್ಟಿ ಕಾಳಗವನ್ನು ನಡೆಸಿ ಸೋಲನ್ನು ಕಂಡವ ಕೌರವ. ಆ ಬಳಿಕ 11ನೇ ದಿವಸ ದ್ರೋಣಾಚಾರ್ಯರಿಗೆ ಪಟ್ಟವನ್ನು ಕಟ್ಟಿದ. ಹೇಗಾದರೂ ಗೆಲುವನ್ನು ಸಾಧಿಸಲೇಬೇಕು ಎನ್ನುವ ಹಾಗೆ ಕಟಿಬದ್ಧನಾಗಿ ನಿಂತ. ಬುಸುಗುಡುವ ಸರ್ಪದಂತೆ ಬುಸುಗುಡುತ್ತಾ ನಮ್ಮ ಸೋಲಿಗಾಗಿ ಹವಣಿಸುತ್ತಾ ಇದ್ದ. ಕೇಳಿದ ದ್ರೋಣಾಚಾರ್ಯರಲ್ಲಿ ಪಾಂಡವರನ್ನು ಗೆಲ್ಲುವ ಬಗೆಯಂತು, ಪಾಂಡವರನ್ನು ಸೋಲಿಸುವ ಬಗೆಯಂತು, ಅಲ್ಲ ಪಾಂಡವರನ್ನು ನಿರ್ನಾಮಗೊಳಿಸುವ ಬಗೆಯಂತು ಹೇಳಿ ಎಂದಾಗ ದ್ರೋಣಾಚಾರ್ಯರಾಡಿದ್ದೇನು ಬಲ್ಲೆಯ? ಅಮ್ಮ ಕೇಳು ಅಮ್ಮ,
ಅಮ್ಮ ಕೇಳು ನಮ್ಮನ್ನು ಗೆಲ್ಲಬೇಕು ಎನ್ನುವಂತಹ ಉದ್ದೇಶದಿಂದ ದ್ರೋಣಾಚಾರ್ಯರು ಅಭೇದ್ಯವಾದಂತಹ ಸವ್ಯ ಅಪಸವ್ಯಗಳುಳ್ಳ ಚಕ್ರವ್ಯೂಹವನ್ನು ರಚಿಸಿದ್ದಾರಂತೆ. ನಮ್ಮವರಿಗೆ ಪಂಥಾಹ್ವಾನವನ್ನು ಕೊಟ್ಟಿದ್ದಾರೆ. ನಮ್ಮವರ ಅನೇಕರು ಚಕ್ರವ್ಯೂಹವನ್ನ ಭೇದಿಸುವುದಕ್ಕೆ ಸಾಧ್ಯವಾಗದೆ ಹಿಂಜರಿದವರಿದ್ದಾರೆ, ಹಿಂದೆ ತಿರುಗಿ ಬಂದವರಿದ್ದಾರೆ. ಆ ಕಾಲಕ್ಕೆ ಈ ವರ್ತಮಾನವನ್ನು ನಾನು ಕೇಳಿದೆ. ದುಃಖದಲ್ಲಿದ್ದಾರೆ ದೊಡ್ಡಪ್ಪ ಧರ್ಮರಾಯ ಮಹಾಪ್ರಭುಗಳು ಎನ್ನುವ ವಿಷಯವನ್ನು ಅರಿತುಕೊಂಡೇ ನೇರವಾಗಿ ಧನುಷರ ಕಠಾರಿಯನ್ನು ಧರಿಸಿ ಅವರ ಬಳಿಗೆ ಹೋದೆ. ಯುದ್ಧ ಕ್ಷೇತ್ರಕ್ಕೆ ಹೋಗುವರೆ, ಚಕ್ರವ್ಯೂಹವನ್ನು ಭೇದಿಸುವರೆ ನನಗೊಂದು ಅಪ್ಪಣೆ ಕೊಡಬೇಕು ಅಂತ ಕೇಳಿಕೊಂಡೆ. ಮೊದಲಿಗೆ ಒಪ್ಪದಿದ್ದರೂ ಆ ಬಳಿಕ ನನ್ನ ಕಟಿಬದ್ಧವಾದಂತಹ ಮಾತನ್ನ ಅರ್ಥ ಮಾಡಿಕೊಂಡು ಹರಸಿ ಹಾರೈಸಿ ರಣವೀಳ್ಯವನ್ನು ಕೊಟ್ಟು ಕಳುಹಿಸಿದ್ದಾರೆ. ನಾನು ಇಲ್ಲಿಗೆ ಓಡೋಡಿ ಬರುವುದಕ್ಕೆ ಕಾರಣ ಉಂಟು ತಾಯಿ. ಏನದು? ಕೇವಲ ದೊಡ್ಡಪ್ಪನ ಆಶೀರ್ವಾದ ಮಾತ್ರ ಸಾಲದು. ಮತ್ತೆ ನನ್ನ ಹೆತ್ತವೇ, ಅಮ್ಮ ನಿನ್ನ ಆಶೀರ್ವಾದವನ್ನು ಪಡೆಯಬೇಕು ಎನ್ನುವಂತಹ ನಿರ್ಧಾರವನ್ನು ಮಾಡಿಕೊಂಡೆ ನಾನು ಈ ಎಡೆಗೆ ಬಂದಿದ್ದೇನೆ. ನೀನು ಮಾಡಬೇಕಾದದ್ದಷ್ಟೇ. ಏನದು? ನನ್ನ ನೆತ್ತಿಯಲ್ಲಿ ನಿನ್ನೆರಡು ಕರಗಳನ್ನು ಇರಿಸಬೇಕು. ನೆತ್ತಿಯನ್ನು ಆಘ್ರಾಣಿಸಿ, ಮಗನೇ ಕುರುಕ್ಷೇತ್ರದಲ್ಲಿ ನಿರ್ಮಿತವಾದ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಹೋಗು ಮಗನೇ ಅಂತ ಆಶೀರ್ವಾದ ಮಾಡಿ ಕಳುಹಿಸಿಕೊಡುತ್ತಾರೆ. ಈಗ ಹೊರಟದ್ದು ಚಕ್ರವ್ಯೂಹ ಭೇದನಕ್ಕೆ. ಯಾಕೆ ಮಗನೇ? ಬುದ್ಧಿ ಕಂದ ಕಂದ ಬುದ್ಧಿ ಕಂದ ಕಂದ ನಿನಗೆ ಪ್ರೀತಿರೋ ಮರಣ ಕಂದ ಕಂದ ನಿನಗೆ ಪ್ರೀತಿರೋ ಮರಣ ಕಂದ ಕಂದ ಏತಕ್ಕಿಂತ ಬುದ್ಧಿ ಬಂದು ಕಂದ 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 ಎಂತಹ ಮಾತುಗಳನ್ನು ಆಡಿಬಿಟ್ಟೆ ಮಗನೇ. ಏನಾಯ್ತಮ್ಮ? ನೀನೀಗ ಹೊರಟದ್ದು ಯುದ್ಧಕ್ಕೆ. ಹೌದಮ್ಮ. ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಹೊರಟವನೇ ನೀನು. ಹೌದು ತಾಯಿ. ಕಂದ ಅಮ್ಮ, ಯಾವುದನ್ನಾದರೂ ನಿರ್ಧರಿಸುವುದಕ್ಕಿಂತ ಮುಂಚಿತವಾಗಿ ಕೆಲವೊಂದು ವಿಚಾರಗಳನ್ನು ನಾವು ನೆನಪಿಟ್ಟುಕೊಳ್ಳಬೇಕಂತೆ. ಮಗನೇ, ಅಮ್ಮ, ಒಂದು ಸ್ಮೃತಿ. ಈ ಹಿಂದೆ ನಡೆದಂತಹ ಚರಿತ್ರೆಗಳ ಪುಟಗಳನ್ನು ಓದಿಯಾದರೂ ತಿಳಿದಿರಬೇಕಾಗುತ್ತದೆ. ಹೌದಮ್ಮ. ಅದು ಇಲ್ಲವಾದಲ್ಲಿ ಶ್ರುತಿ. ಆ ಚರಿತ್ರೆಗಳನ್ನು ಯಾರಿಂದಾದರೂ ಕೇಳಿ ಆದರೂ ತಿಳಿದಿರಬೇಕಾಗುತ್ತದೆ. ಅದು ಎರಡೂ ಇಲ್ಲವೆಂದಾದರೆ ಬುದ್ಧಿ ಮಗನೇ. ಬುದ್ಧಿರ್ ಆಗಾಮಿ ಅಂತ ಹೇಳುತ್ತಾರೆ. ಹೌದಮ್ಮ. ಅದರ ಅರ್ಥವೇನು? ಮುಂದೆ ಏನಾಗ
ನಿನ್ನಿಂದಾಗುತ್ತದೆ ಎನ್ನುವುದನ್ನು ಹೇಳುವುದು ಬುದ್ಧಿ ಮಗನೇ. ಹೌದು ತಾಯಿ. ನನ್ನ ಮಗ ಅಭಿಮನ್ಯು ಯಾವತ್ತಿದ್ದರೂ ಕೂಡ ಬುದ್ಧಿ ಇದ್ದು ವ್ಯವಹರಿಸುವವನು ಎನ್ನುವ ಹಾಗೆ ನಾನು ಭಾವಿಸಿಕೊಂಡವಳು. ಆದರೆ ಇಂದ್ಯಾಕೆ ನಿನಗಿಂತಹ ಬುದ್ಧಿ ಬಂತು ಮಗನೇ? ಏನಾಯ್ತಮ್ಮ? ನಿನ್ನ ದೊಡ್ಡ ತಂದೆಯವರಲ್ಲಿ ಆಶೀರ್ವಾದವನ್ನು ಬೇಡುವುದಕ್ಕೆ ನೀನು ಹೋದೆಯಾ? ಹೌದು ತಾಯಿ. ನಿನ್ನನ್ನು ಆಶೀರ್ವದಿಸಿ ಕಳುಹಿಸಿದರೆ ರಣವೀಳ್ಯವನ್ನೇ ಕೊಟ್ಟರಮ್ಮ. ಯಾವುದು ಒಳಿತು ಯಾವುದು ಕೆಡುಕು ಎನ್ನುವುದನ್ನು ಪೂರ್ವಾಪರ ಆಲೋಚಿಸದೆ ನಿನ್ನ ದೊಡ್ಡ ತಂದೆಯವರು ಆಶೀರ್ವದಿಸಿದರೆ ಮಗನೇ? ಎಲ್ಲವನ್ನು ವಿವೇಚಿಸಿ ಆಶೀರ್ವದಿಸಿದ್ದಮ್ಮ. ಸಾವು ಎನ್ನುವುದು ಬೆಲ್ಲಕ್ಕಿಂತಲೂ ಸಿಹಿಯಾದುದು ಮಗನೇ. ಹಾಸಿಗೆ ಹಿಡಿದಿರುವಂತಹ ಮುದುಕನಾದರೂ ಕೂಡ ತನಗೆ ಆದಷ್ಟು ಬೇಗನೆ ಸಾವು ಬರಲಿ ಎನ್ನುವ ಹಾಗೆ ಯೋಚಿಸುವುದಿಲ್ಲ. ಅಲ್ವೇ? ಹೌದಮ್ಮ. ಮಾತ್ರವಲ್ಲ, ನೀರಿನಲ್ಲಿ ಬಿದ್ದಂತಹ ಇರುವೆಯಾದರೂ ಈಜಿ ದಡವನ್ನು ಸೇರುವುದಕ್ಕೆ ಪ್ರಯತ್ನ ಪಡುತ್ತದೆ. ಯಾಕೆ? ತಾನು ಇನ್ನಷ್ಟು ಕಾಲ ಬದುಕಬೇಕು ಎನ್ನುವಂತಹ ಉದ್ದೇಶದಿಂದ. ಹೌದು ತಾಯಿ. ಆದರೆ ನಿನಗೆ ಯಾಕೆ ಇಂತಹ ಬುದ್ಧಿ ಬಂತು ಮಗನೇ? ಹೇಳುವುದಕ್ಕೆ ಚಕ್ರವ್ಯೂಹ 4 ಅಕ್ಷರವಷ್ಟೇ. ಎಂತೆಂತಹ ಅತಿರಥ ಮಹಾರಥರಲ್ಲಿದ್ದಾರೆ ಎನ್ನುವುದು ಹಾಗೆ ನಿನಗೆ ತಿಳಿದಿದೆಯಾ? ಯಾರೆಲ್ಲ ಇದ್ದಾರಮ್ಮ? ಈ ಯುದ್ಧಕ್ಕೆ ನಾಂದಿಯನ್ನು ಹಾಡಿದಂತಹ ದುಷ್ಟ ದುರ್ಯೋಧನ, ಅವನ ತಮ್ಮನಾದಂತಹ ದುಷ್ಟ ದುಶ್ಯಾಸನ, ಮಾವನಾದಂತಹ ನೀಚ ಶಕುನಿ, ಸಖನಾದಂತಹ ಕರ್ಣ, ಭಾವನಾದಂತಹ ಬಂಡ ಜಯದ್ರಥ ಚಕ್ರವ್ಯೂಹದಲ್ಲಿ ಕೂಳನಾದ ಕೌರವ ಇದ್ದಾನೆ, ದುಶಾಸನ ಇದ್ದಾನೆ, ಕೂಳ ಶಕುನಿ ಇದ್ದಾನೆ, ಕರ್ಣ ಇದ್ದಾನೆ. ಅಮ್ಮ, ಇದೆಲ್ಲವನ್ನು ನಾನು ತಿಳಿಯದವನೇ. ಬಿಡು ಬಿಡು ಬಿಡು, ಅವರನ್ನೆಲ್ಲ ಹೊಗಳುವ ಮಾತು ಅಂತಿರಲಿ. ನಾನು ಹುಡುಗ ಅಂತ ನೀನು ಈ ರೀತಿಯ ನುಡಿಯನ್ನಾಡುತ್ತಿರುವೆ ಎನ್ನುವುದು ವೇದ್ಯವಾಗಿದೆ. ಅಮ್ಮ, ನಾನು ಹುಡುಗನಾದರೇನು ನೋಡಿ, ಹುಡುಗನ ವಿಕ್ರಮವ ರಣಾಂಗಣದ ಪಟಾಂಗಣದಳು ಕುರು ಪಟುಪತರ ರಣದಂಗವನೆಯ ಕಾಮೆನು, ಕರ್ಣಾದ್ಯನ ಭಜಿವೇನು, ಷಡುರಥರ ತಲೆ ಕಡಿವೆನು, ದ್ರೋಣನ ಗೋಳವರಿವೆನು, ಸರಸವಲ್ಲ ಸಮರವೆಂದು ಕಂದ ಕಂದ ಸಮರವೆಂದು ಕಂದ ಕಂದ ಕಲಶ ತರಳಲ ಗೆಲಲ ಮಗರಿದು ಕಂದ ಕರ್ಣ ಕಲಶ ತರಳಲ ಗೆಲಲ ಭವರಿದು ಕಂದ ಕಂದ ಸರಸವಲ್ಲ ಸಮರವೆಂದು ಕಂದ ಕಂದ ಕಲಶ ತರಳಲ ಗೆಲಲ ಭವರಿದು ಕಂದ ಕಂದ ಬುದ್ಧಿ ಬಂತು ಕಂದ 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 ಮಗನೇ, ಅಮ್ಮ, ನನ್ನ ಬುದ್ಧಿಯ ಮಾತು ನಿನಗೆ ಅರ್ಥವಾಗುತ್ತಾ ಇಲ್ಲವಲ್ಲೇ? ಕಂದ, ಅಮ್ಮ, ರಣಕ್ಷೇತ್ರ ಅಂದ್ರೆ ಏನು ಆಟದ ಬಯಲು ಎನ್ನುವ ಹಾಗೆ ಭಾವಿಸಿಕೊಂಡೆಯಾ ಮಗನೇ? ಕಂದ, ಅಮ್ಮ, ಮುಳ್ಳಿನ ಮೇಲೆ ಬಟ್ಟೆ ಬಿದ್ದರೂ, ಬಟ್ಟೆಯ ಮೇಲೆ ಮುಳ್ಳು ಬಿದ್ದರೂ ಹರಿದು ಹೋಗುವುದು ಬಟ್ಟೆಯೇ ತಾನೆ. ಹೌದಮ್ಮ. ಬಟ್ಟೆಯೋಪಾದಿಯಲ್ಲಿ ನಾವಿದ್ದೇವೆ, ಮುಳ್ಳಿನೋಪಾದಿಯಲ್ಲಿ ಅವರಿದ್ದಾರೆ ಮಗನೇ ಎನ್ನುವುದನ್ನು ನಾವು ಮೊದಲು ಆಲೋಚಿಸಬೇಕಾಗುತ್ತದೆ. ಈ ಚಕ್ರವ್ಯೂಹವನ್ನು ಬಲಿದವರು ಸಾಮಾನ್ಯದವರಲ್ಲ. ದ್ರೋಣಾಚಾರ್ಯರು, ಉಭಯ ಕುಲ ಬಿಲ್ಲೋಜರು ಅವರೇ ಹೇಳಿದ್ದಾರಂತೆ. ಏನು? ಪಾರ್ಥನೊಬ್ಬನನ್ನುಳಿದು ಮಿಕ್ಕುಳಿದ ದೂರ್ಜಟಿಯರು ನನಗಿದಿರೇ ಎನ್ನುವ ಹಾಗೆ ಸಾಕ್ಷಾತ್ ಆ ಪರಮೇಶ್ವರ ಬಂದರೂ ಕೂಡ ಅವರು ಲೆಕ್ಕಿಸುವುದಕ್ಕೆ ಇಲ್ಲ ಮಗನೇ. ಹೆಚ್ಚೇಕೆ ಅವರಿಗೆ ಬಿರುದೇ
ಏನು? ಶಾಪಾದಪಿ ಶರಾದಪಿ ಎನ್ನುವಂತಹ ನೆಗಳತೆಯನ್ನು ಪಡೆದವರವರು ಆ, ಒಂದೊಮ್ಮೆಗೆ ವಿರೋಧಿಯನ್ನು ಶಾಪ ಕೊಟ್ಟಾದರೂ ಕೊಲ್ಲುವುದಕ್ಕೆ ಸಮರ್ಥರು. ಇಲ್ಲ ಶರವನ್ನು ಪ್ರಯೋಗಿಸಿ ಆದರೂ ಕೊಂದು ಬಿಟ್ಟಾರು, ಮಗನೇ ಕೊಂದು ಬಿಟ್ಟಾರು. ಏಕೆ? ನಿನ್ನ ದೊಡ್ಡ ತಂದೆಯವರಾದಂತಹ ಭೀಮಸೇನ ಮಹಾಶಯರು ಆ, ಶತಗಜತ್ರಾಣಿ ಎನ್ನುವಂತಹ ನೆಗಳತೆಯನ್ನು ಪಡೆದವರು ಮಗನೇ. ಆ, ಈ ಚಕ್ರವ್ಯೂಹವನ್ನು ಭೇದಿಸುತ್ತೇನೆ ಎನ್ನುವ ಹಾಗೆ ಮುಂದುವರಿದು ಹೋದವರವರು. ಹೌದಮ್ಮ. ಹೋದಂತಹ ನಿನ್ನ ದೊಡ್ಡ ತಂದೆಯವರಿಗೆ ಇಲ್ಲ ಇದು ನನ್ನಿಂದ ಸಾಧ್ಯವಿಲ್ಲ ಎನ್ನುವ ಹಾಗೆ ತಿಳಿದು ಹಿಮ್ಮೆಟ್ಟಿ ಬಂದವರು ಮಗನೇ. ಅಂಥದ್ರಲ್ಲಿ ಸಣ್ಣ ಹುಡುಗನಾದಂತಹ ನಿನಗೆ ಈ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಸಾಧ್ಯವಿಲ್ಲ ಮಗನೇ. ಪಾರ್ಥಿವ ಮಂಗದಿ ಜನಿಸಿದ ಮೇಲೆ ನಾನು ಹುಟ್ಟಿದ ವಂಶ ಯಾವುದು? ಪಾರ್ಥಿವ ವಂಶ. ಕೃತ ಸಂಜಾತ ನೆನೆಸಿಕೊಂಡು ಲೋಕೋತ್ತರವಾದ ಕೀರ್ತಿಯನ್ನು ಸಂಪಾದಿಸಿಕೊಂಡ ಪಾರ್ಥನ ಕುವರ. ಅವನ ಕುವರನಾಗಿ ನಾನು ಹಿಂದೆ ಉಳಿಯುವ ಪ್ರಶ್ನೆ ಇಲ್ಲ. ಕಳುಹಿಸಿಕೊಟ್ರೆ ಈ ಕೂಡ ನೀತಿಯಲ್ಲ ಮಗನೇ, ನೀತಿಯಲ್ಲ. ನೀತಿಯು ಪೋದಿಂದು ಕಂದ ಕಂದ ಮಗನೇ, ನೀತಿ ಎಲ್ಲ ನೀತಿ ಅಲ್ಲ ಓದಿನೋದಯ ನೀತಿ ಅಲ್ಲ ಓದಿಂದು ಕಂದ ಕಂದ ಎನ್ನೋ ಘೋದಿಸಿ ಹೋಗಿಯ ರಣಕ್ಕೆ ಕಂದ ಕಂದ ಎನ್ನ ಘೋದಿಸಿ ಘೋದಿಸಿ ಪೋಗಿಯ 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 ರಣಕ್ಕೆ ಕಂದ ಕಂದ ಏಕೆ ಬುದ್ಧಿ ಬಂತು ಕಂದ 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 ಮಗನೇ, ಅಮ್ಮ. ನನ್ನ ನೀತಿಯ ಮಾತು ನಿನಗೆ ಪಥ್ಯವಾಗುವುದಿಲ್ಲವೇ ಕಂದ? ಇಷ್ಟು ಹೇಳಿದರೂ ಮತ್ತೆ ಮತ್ತೆ ನನ್ನನ್ನು ಕಳುಹಿಸಿಕೊಡು ಯುದ್ಧಕ್ಕೆ ಎನ್ನುವ ಹಾಗೆ ಹೇಳುತ್ತಾ ಇದ್ದೀಯ. ಯುದ್ಧ ಕ್ಷೇತ್ರ ನನ್ನನ್ನು ಕೈ ಬೀಸಿ ಕರೆಯುತ್ತಾ ಇದೆಯಮ್ಮ. ಏನು ಈ ನಿನ್ನ ತಾಯಿ ನಿನ್ನನ್ನು ಮೊದಲ ಬಾರಿಗೆ ಯುದ್ಧಕ್ಕೆ ಕಳುಹಿಸುವುದು ಎನ್ನುವ ಹಾಗೆ ತಿಳಿದೆಯಾ ಕಂದ? ಇಲ್ಲವೇ ಇಲ್ಲ. ಈ ಹಿಂದೆ ಭೀಷ್ಮಾಚಾರ್ಯರೊಡನೆ ಹೋರಾಟವನ್ನು ಮಾಡಿ ಬಳಿರೆ ಬಾಪುರೆ ಭಾರತ ರತ್ನ ಎನ್ನುವಂತಹ ನೆಗಳತೆಯನ್ನು ಪಡೆದವನು ನೀನು. ಹೌದಮ್ಮ. ನಿನ್ನನ್ನು ಯಾವ ಕಾರಣಕ್ಕೂ ಈ ತಾಯಿ ರಣಹೇಡಿ ಎನ್ನುವ ಹಾಗೆ ತಿಳಿಯುವುದಿಲ್ಲ ಮಗನೇ. ಆದರೆ ಕಂದ, ಅಮ್ಮ, ರಣಕ್ಷೇತ್ರದಲ್ಲಿ ಒಂದು ವೇಳೆ ಆಗಬಾರದೇನಾದರೂ ಆಗಿ ಹೋಯಿತು ಎಂದಾದರೆ
ಕಂದ, ನಿನಗೇನಾದರೂ ಮರಣ ಸಂಭವಿಸಿತು ಎಂದಾದರೆ ನೀನು ಸಾಯುವುದಲ್ಲ ಮಗನೇ. ಕ್ಷಣ ಕ್ಷಣಕ್ಕೂ ಈ ನಿನ್ನ ತಾಯಿ ಸಾಯುತ್ತಾಳೆ, ತಾಯಿ ಸಾಯುತ್ತಾಳೆ. ಕಂದ, ಪಾರ್ಥ ಮಹಾಶಯರ ಕುವರ ನೀನು. ಹೌದಮ್ಮ. 3 ಲೋಕದ ಗಂಡ ಎನ್ನುವಂತಹ ನೆಗಳತಿಯನ್ನು ಪಡೆದವರವರು. ಸುಮ್ಮನೆ ಅಲ್ಲ ಮಗನೆವರಿಗೆ 3 ಲೋಕದ ಗಂಡ ಎನ್ನುವಂತಹ ಹೆಸರಿರುವುದು. ಈ ಹಿಂದೆ ಶ್ರೀರಾಮಚಂದ್ರನಾದರೂ ಆ ಕಾಲ ಪರ್ಯಂತರ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ತನ್ನ ಎಡಗಾಲ ಉಂಗುಷ್ಟವೇ ನಡುಕವಾಗುತ್ತಿದ್ದಂತೆ, ಭೀಷ್ಮಾಚಾರ್ಯರ ಎದೆಯೇ ತಲ್ಲಣವಾಗುತ್ತಿದ್ದಂತೆ, ದ್ರೋಣಾಚಾರ್ಯರ ಶಿರವೇ ಕಂಪಿಸುತ್ತಾ ಇದ್ದಂತೆ. ಹೌದಮ್ಮ. ಅಂತಹ ಯಾವುದೇ ಒಂದು ದೋಷ ನಿನ್ನ ತಂದೆಗೆ ಇರದೇ ಇರುವುದರಿಂದ ಪಾರ್ಥ 3 ಲೋಕದ ಗಂಡ ಎನ್ನುವಂತಹ ನೆಗಳತಿಯನ್ನು ಪಡೆದವರು. ಅಂತವರಿಗೆ ಮಗನಾಗಿ ಹುಟ್ಟಿ ನೀನು ಯಾವ ಕಾರಣಕ್ಕೂ ರಣಹೇಡಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ ಮಗನೇ. ಒಂದು ವೇಳೆ ರಣಕ್ಷೇತ್ರದಲ್ಲಿ ಆಗಬಾರದ ಘಟನೆ ಸಂಭವಿಸಿ ನನ್ನಲ್ಲಿ ಏನಾದರೂ ನಿನ್ನ ತಂದೆ ಬಂದು ಕೇಳಿದರೆ, ಸುಭದ್ರಾ ಸುಭದ್ರಾ ನಮ್ಮ ಪ್ರೀತಿಯ ಕುವರ ಅಭಿಮನ್ಯು ಎಲ್ಲಿ ಅಂತ ನನ್ನಲ್ಲಿ ಕೇಳಿದರೆ ನಾನು ಏನು ಉತ್ತರವನ್ನು ಕೊಡಲಿ ಮಗನೇ, ಏನು ಉತ್ತರವನ್ನು ಕೊಡಲಿ? ನನ್ನ ತೀರ್ಥರೂಪರಿಗೆ ಒಂದು ಉತ್ತರವನ್ನು ನೀನು ಕೊಡಲೇಬೇಕು ತಾಯಿ. ಏನು? ಯಾವಾಗ ನಿಮ್ಮನ್ನೆಲ್ಲ ಕಾಡುವಾಸಿಗಳನ್ನಾಗಿ ಮಾಡಿದ್ದಾರೋ, ಜೀವನ ಪರ್ಯಂತ ಕ್ಷಣ ಕ್ಷಣಕ್ಕೂ ನಿಮಗೆ ಯಾರು ಚಿತ್ರಹಿಂಸೆಯನ್ನು ಕೊಟ್ಟಿದ್ದಾರೋ ಅಂತಹ ಕೂಳ ಕೌರವನ ಕತ್ತನ್ನ ಕತ್ತರಿಸುವುದಕ್ಕೆ ನಿಮ್ಮ ಮಗ ಅಭಿಮನ್ಯು ಹೋಗಿದ್ದಾನೆ ಅಂತ ಹೇಳಮ್ಮ. ಮಗನೇ, ಅಮ್ಮ, ನನಗಿಂತಲೂ ಪ್ರೀತಿಯಿಂದ ನೋಡಿಕೊಂಡವಳು ನಿನ್ನ ದೊಡ್ಡಮ್ಮನಾದಂತಹ ದ್ರೌಪದಿ ದೇವಿ. ನಾನು ಹೆತ್ತವಳಾದರೂ ಕೂಡ ನಿನ್ನ ಪ್ರೀತಿಯಿಂದ ಸಾಕಿದವಳವಳು. ಹೌದಮ್ಮ. ಅಡಿಗಡಿಗೆ ನನ್ನಲ್ಲಿ ಹೇಳುತ್ತಿದ್ದವಳು, ಸುಭದ್ರಾ ಸುಭದ್ರಾ, ಅಭಿಮನ್ಯು ನಮ್ಮ ಚಂದ್ರವಂಶದ ಕುಡಿ. ಆ ಚಂದ್ರವಂಶದ ಕುಡಿಯನ್ನು ಯಾವ ಕಾರಣಕ್ಕೂ ನಾವು ಕಳೆದುಕೊಳ್ಳಬಾರದು ಎನ್ನುವ ಹಾಗೆ. ಒಂದು ವೇಳೆ ಅವಳೇನಾದ್ರೂ ಬಂದು ಸುಭದ್ರಾ ನಮ್ಮ ಪ್ರೀತಿಯ ಕುವರ ಅಭಿಮನ್ಯು ಎಲ್ಲಿ ಅಂತ ಕೇಳಿದ್ರೆ ಆ ದ್ರೌಪದಿಗೆ ನಾನು ಏನು ಉತ್ತರವನ್ನು ಕೊಡಲಿ ಮಗನೇ, ಏನು ಉತ್ತರವನ್ನು ಕೊಡಲಿ? ನನ್ನ ದೊಡ್ಡಮ್ಮ ದ್ರೌಪದಿ ದೇವಿ ನನ್ನಲ್ಲಿ ಅತೀವವಾದ ಪ್ರೀತಿಯನ್ನಿರಿಸಿಕೊಂಡವಳು ನನ್ನಮ್ಮ. ಅಂದು ರಜಸ್ವಲೆಯಾಗಿ ಮನೆಯ ಮೂಲೆಯಲ್ಲಿ ಕುಳಿತಿದ್ದ ಸಂದರ್ಭ, ಅವಳ ತುರುಬಿಗೆ ಕೈ ಇಕ್ಕಿದ ದುಶ್ಯಾಸನ ಎಳಕೊಂಡು ರಾಜಸ್ಥಾನಕ್ಕೆ ಬಂದಾಗ ನನ್ನ ದೊಡ್ಡಮ್ಮನನ್ನು ಚಾರ ಎಂದನಂತೆ ಕರ್ಣ, ಆ ಕರ್ಣನ ಕರ್ಣವನ್ನ ಕತ್ತರಿಸುವುದಕ್ಕೆ ಮಗ ಅಭಿಮನ್ಯು ಹೋಗಿದ್ದಾನೆ ಅಂತ ಹೇಳಮ್ಮ. ಅವಳಿಗಾದರೂ ಉತ್ತರವನ್ನು ಕೊಡಬಹುದು. ನಿನ್ನ ಮಡದಿಯಾದಂತಹ ಉತ್ತರೆ ತುಂಬು ಗರ್ಭಿಣಿ ಇದ್ದಾಳೆ. ಈ ಹೊತ್ತಿಗೆ ಅತ್ತೇ ಅತ್ತೇ ನನ್ನ ಗಂಡ ಎಲ್ಲಿ ಎಲ್ಲಿ ಎನ್ನುವ ಹಾಗೆ ಕೇಳಿದ್ರೆ ನಾನು ಆ ಉತ್ತರಿಗೆ ಏನು ಉತ್ತರವನ್ನು ಕೊಡಲಿ ಮಗನೇ, ಏನು ಉತ್ತರವನ್ನು ಕೊಡಲಿ? ನನ್ನ ಹೆಂಡತಿ ಉತ್ತರಿಗೆ ಒಂದೇ ಒಂದು ಉತ್ತರವನ್ನು ಕೊಡು. ನಿನ್ನ ಗಂಡ ಎತ್ತರವಾದ ಜಾಗವನ್ನು ಪಡೆಯುವುದಕ್ಕಾಗಿ ಹೋಗಿದ್ದಾನೆ ಅಂತ ಹೇಳಿಬಿಡಮ್ಮ. ಶಾಬಾಸ್ ಮಗನೇ, ಗೆದ್ದು ಬಿಟ್ಟೆ ನೀನು, ಬೆಳೆದು ಬಿಟ್ಟೆ ನೀನು. ನಿನ್ನ ತಾಯಿಗೆ ಉತ್ತರವನ್ನು ಕೊಡುವಷ್ಟರ ಮಟ್ಟಿಗೆ ಬೆಳೆದು ಬಿಟ್ಟೆ ಮಗನೇ, ಬೆಳೆದು ಬಿಟ್ಟೆ. ಕಂದ, ರಣಕ್ಷೇತ್ರಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ನನಗೊಂದು ಉಪಕಾರವನ್ನು ಮಾಡುತ್ತೀಯ ಮಗನೇ? ಅಮ್ಮ, ಒಂದೇನು 100 ಹೇಳು ತಾಯ, ಈ ಕೂಡಲೇ ಮಾಡಿ ಪೂರೈಸ್ತೇನೆ. ಏನಪ್ಪ ಅದು ನಿನ್ನ ಕೈಯಲ್ಲಿರುವುದು? ನನ್ನ ದ್ವೇಷಿಗಳಾದಂತಹ ಕೂಳ ಕೌರವರ ಕತ್ತನ್ನು ಕತ್ತರಿಸುವುದಕ್ಕೆ ಹಿಡಿದ ಕಟಾರಿ ತಾಯೆ. ಅದು ಯಾಕೆ ಬೇಕಾಗುತ್ತದೆ ಮಗನೇ? ಕೌರವಾದಿಗಳ ಕತ್ತನ್ನು ಕತ್ತರಿಸುವುದಕ್ಕೆ, ರಣಕ್ಷೇತ್ರದಲ್ಲಿರುವಂತಹ ಶತ್ರುಗಳ ತಲೆಯನ್ನು ಕತ್ತರಿಸುವುದಕ್ಕೆ ಅಲ್ವೇ ಮಗನೇ? ಅಮ್ಮ, ರಣಕ್ಷೇತ್ರಕ್ಕೆ ನಿನ್ನನ್ನು ಕಳುಹಿಸುವಲ್ಲಿ ನಿನ್ನ ಉತ್ಸಾಹಕ್ಕೆ ಭಂಗವನ್ನು ತಂದಂತಹ ಮೊದಲ ಶತ್ರು ಈ ನಿನ್ನ ತಾಯಿ ಮಗನೇ. ಈ ತಾಯಿಯ ಶಿರವನ್ನೇ ಕತ್ತರಿಸಿ Run!
ಜೈದು ಎಂದೊಡನೆ ಕಳುಗದೆ ಮರುಗುವರೆ ರಣಬಾ ಜೈ ಜೈದು ಎಂದೊಡನೆ ಕಳುಗದೆ ಮರುಗುವರೆ ತಡೆವರೆ ಈ ನುಡಿವರೆ ಮರುಗುವರೆ ನೀನಿಂದ ಅಭಿಮನ್ಯು ಅಮ್ಮ ಅಮ್ಮ ಈ ಪರಿ ಮರುಗುವರೆ ಎಂತಹ ನುಡಿಗಳನ್ನಾಡಿಬಿಟ್ಟೆ ತಾಯೇ. ಇಂತಹ ನುಡಿಗಳನ್ನಾಡುವುದಕ್ಕಿಂತ ಮೊದಲಾಗಿ ಮಗಳೇ ನಿನ್ನ ಪ್ರಾಣ ಬೇಕು ಅಂತ ಕೇಳ್ತಾ ಇದ್ರೆ ನಾನು ನಗು ನಗುತ್ತಾ ನನ್ನ ಪ್ರಾಣವನ್ನ ನಿನ್ನ ಪಾದ ಮೂಲಕ್ಕೆ ಒಪ್ಪಿಸುತ್ತಾ ಇದ್ದೆ ತಾಯಿ. ಹಾಗಾಡ್ಲಿಲ್ಲ ನೀನು. ಬದಲಾಗಿ ಮಗನೇ ನನ್ನ ಕತ್ತನ್ನು ಕತ್ತರಿಸು ನುಡಿದೇ ಬಿಟ್ಟೆಯಲ್ಲ. ಅಮ್ಮ, ನಿನ್ನ ನಾಲಗೆ ಎನ್ನುವಂತ ಹರಿತವಾದ ಈಟಿಯಿಂದ ನನ್ನ ಕೋಮಲವಾದ ಹೃದಯವನ್ನೇ ಚುಚ್ಚಿಬಿಟ್ಟೆಯ ತಾಯಿ. ನಾನು ನಿನ್ನ ಶಿರವನ್ನು ಕತ್ತರಿಸಬೇಕೆ? ಯಾವಾತ ಕಟುಕನೇ ಆದರೂ ಆತನ ತಾಯಿಯ ಶಿರವನ್ನು ಕತ್ತರಿಸುವುದಿಲ್ಲ. ಯಾವ ಹಿಂಸಕ ಮೃಗಗಳಾದರೂ ಆ ಮೃಗದ ಮಗುವನ್ನು ತಾಯಿಯನ್ನು ತಿಂದು ಬದುಕುವುದಿಲ್ಲ. ಹಾಗಿದ್ರೆ ಅವರಿಗಿಂತ ನಾನು ಕಟುಕನಾಗಿ ನಿನ್ನ ಕಣ್ಣಿಗೆ ಕಂಡೆನೆ. ಅಮ್ಮ, ನನ್ನನ್ನು ಕಟುಕ ಪುರುಷನೆಂದುಕೊಂಡೆಯ? ನೀನಾದರೂ ಯಾರು? ಸಾಮಾನ್ಯ ಹೆಣ್ಣಲ್ಲವಲ್ಲ. ಆದರೆ ನೀನಾಡುತ್ತಿರುವ ಮಾತೇ ಹೇಗಾಯಿತು ಬಲ್ಲೆಯ? ಸಾಮಾನ್ಯ ಹೆಂಗಳೆಯರು ಮಾತನಾಡುವ ತೆರದಿ ನಿನ್ನ ಮಾತಾಯಿತು. ಅಮ್ಮ, ಪರಮ ಪಾವನೆಯಾದಂತಹ ಭಾಗೀರಥಿಯ ತಂದೆ ಋಷಿಕೇಶನ ಭಗಿನಿ ನೀನಲ್ವೇನಮ್ಮ? ಪರರ ಪರಮಾಣು ಗುಣವನ್ನಾದರೂ ಪರ್ವತವೆಂದು ಪರಿಗ್ರಹಿಸುವ ಪಾರ್ಥನ ಪತ್ನಿಯಲ್ಲವೇನಮ್ಮ ನೀನು? ವೀರಾಭಿಮನ್ಯುವಿನ ತಾಯಿಯಲ್ಲವೇನಮ್ಮ ನೀನು? ಅಂತಹ ಮಹಾಮಾತೆಯಾಗಿ, ಮಹಾಪತ್ನಿಯಾಗಿ, ಮಹಾಭಗಿಣಿಯಾಗಿ ನೀನು ಇಂತಹ ನುಡಿಗಳನ್ನಾಡಬಹುದೇ ತಾಯಿ? ನಾನಿಂದು ಹೋರಾಟಕ್ಕೆ ಹೊರಟು ನಿಂತಿದ್ದೇನೆ. ಯಾಕೆ? ನನ್ನ ಸ್ವಾರ್ಥ ಭಾವನೆಯಿಂದಲ್ಲ. ಆದರೆ ನೀನು ಯಾಚಿಸುತ್ತಿರುವುದು ಸ್ವಾರ್ಥ ಭಾವನೆಯಿಂದ ಎನ್ನುವುದು ಸ್ಪಷ್ಟವಾಯಿತು. ನೋಡಮ್ಮ, ನೋಡು, ನಮ್ಮ ಹೊರವಲಯವನ್ನೊಮ್ಮೆ ದೃಷ್ಟಿ ಹಾಯಿಸಿ ನೋಡು. ಎಷ್ಟೋ ಮಂದಿ ಹೆಂಗಳೆಯರು ತಮ್ಮ ಕರಿಮಣಿಯನ್ನು ಹರಿದು ಬಿಸಾಡಿ ಗಂಡನನ್ನು ಕಳೆದುಕೊಂಡು ವಿಲವಿಲನೆ ಒದ್ದಾಡುತ್ತಾ ಇದ್ದಾರೆ. ಅದೆಷ್ಟೋ ಮಕ್ಕಳು ತಂದೆಯನ್ನು ಕಳೆದುಕೊಂಡು ಅಪ್ಪ ಅಪ್ಪ ಅಂತ ರೋಧಿಸ್ತಾ ಇದ್ದಾರೆ. ಅದೆಷ್ಟೋ ತಾಯಂದಿರು ಮಕ್ಕಳನ್ನು ಕಳೆದುಕೊಂಡು ಮಗನೇ ಅಂತ ಕೂಗುತ್ತಾ ಇದ್ದಾರೆ. ತಂಗಿಯಂದಿರು ಅಣ್ಣಂದಿರನ್ನು ಕಳೆದುಕೊಂಡಿದ್ದಾರೆ. ಅಕ್ಕಂದಿರು ತಮ್ಮಂದಿರನ್ನು ಕಳೆದುಕೊಂಡಿದ್ದಾರೆ. ಹಾಗಿದ್ರೆ ಅವರೆಲ್ಲ ಎಲ್ಲಿಗೆ ಹೋದ್ರು? ಅಮ್ಮ,
ಧರ್ಮಾತ್ಮನಾದ ಧರ್ಮಪ್ರಭು ಧರ್ಮರಾಯನ ಧರ್ಮಪೀಠ ಉಳಿಯಬೇಕು ಎನ್ನುವ ಒಂದೇ ಕಾರಣಕ್ಕಾಗಿ ಹೋರಾಟವನ್ನು ಮಾಡಿ ಈ ಲೋಕವನ್ನು ಬಿಟ್ಟು. ಅಮ್ಮ, ನೀನು ದೃಷ್ಟಿಯಾಗಿ ಆಲೋಚಿಸಬೇಡ, ಸಮಷ್ಟಿಯಾಗಿ ಆಲೋಚನೆ. ಸುರಿವಾಯ ಕಂಬನಿಯ ಸೆರಗಿರಂದ ಸುರಿವಾಯ ಕಂಬನಿಯ ಸೆರಗಿರಂದ ಜನನಿಯ ಪಾದರಜಬನು ಶಿರದೊಳ ಕಂಬನಿಯನ್ನು ಸೆರಗಿರಗಿಲ್ಲ ಒರಸಿ ಒರಸಿ ಜನನಿಯ ಪಾದರಜಬನು ಶಿರದೊಳ ಅಮ್ಮ, ಕಣ್ಣೀರನ್ನು ಸುರಿಸುತ್ತಿರುವೆಯಾ ತಾಯಿ? ಯಾಕಮ್ಮ ನೀನು ಅಳಬೇಕು? ನಿನ್ನ ಮಗ ಅಭಿಮನ್ಯು ಯುದ್ಧ ಕ್ಷೇತ್ರವನ್ನು ಪ್ರವೇಶ ಮಾಡಲಿಲ್ಲ. ವೈರಿಗಳ ಒಂದೇ ಒಂದು ಬಾಣ ನನ್ನ ಎದೆಯನ್ನು ನಾಟಲಿಲ್ಲ. ನನ್ನ ಮೈಯಲ್ಲಿ ಒಂದು ತೊಟ್ಟು ರಕ್ತವೂ ಹರಿಯಲಿಲ್ಲ. ಆದರೂ ನೀನು ಕಣ್ಣೀರನ್ನು ಸುರಿಸುತ್ತಾ ಇರುವೆ. ಅರ್ಥವಾಯಿತಮ್ಮ. ಮಗನನ್ನು ಎಲ್ಲಿ ಕಳೆದುಕೊಳ್ಳುತ್ತೇನೋ ಎನ್ನುವಂತಹ ಭೀತಿಯಲ್ಲಿ ನೀನಿದ್ದೀಯ. ಆ ಕಾರಣಕ್ಕಾಗಿ ನೀನು ಕಣ್ಣೀರನ್ನು ಸುರಿಸುತ್ತಾ ಇರುವೆ. ಅಮ್ಮ, ಜಿತೇನ ಲಭ್ಯತೆ ಲಕ್ಷ್ಮಿ ಮೃತೇನಾಪಿ ಸುರಾಂಗಣ ಕ್ಷಣ ವಿದ್ವಂಸಿನಿ ಕಾಯ ಕಾ ಚಿಂತಾಮರಣೇರಣೆ ಅಡಿಯ ಮುಂದಿಡೆ ಸ್ವರ್ಗ ಅಡಿಯ ಹಿಂದಿಡೆ ನರಕ ಅಡಿಗಡಿಗೆ ಅಶ್ವಮೇಧದ ಫಲ. ಇದರ ಅರ್ಥವನ್ನು ಚೆನ್ನಾಗಿ ಬಲ್ಲವನಮ್ಮ ನಿನ್ನ ಮಗ ಅಭಿಮನ್ಯು. ಮಾಡಬಾರದ ಕೆಲಸಕ್ಕೆ ಪ್ರಾಣ ಹೋದರೂ ಮಾಡಕೂಡದು. ಮಾಡಲೇಬೇಕಾದ ಕೆಲಸಕ್ಕೆ ಪ್ರಾಣ ಕೊಟ್ಟಾದರೂ ಮಾಡಬೇಕು. ಇಂದು ಇದು ನನಗೆ ಧರ್ಮ, ಚಕ್ರವ್ಯೂಹ ಭೇದದ ನನಗೆ ಕರ್ತವ್ಯ ಎನ್ನುವ ಕಾರಣಕ್ಕಾಗಿ ಇದು ನಾನು ಮಾಡಬೇಕು, ಮಾಡಲೇಬೇಕು ಎನ್ನುವ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಆದರೆ ನೀನು ಎರಡು ಕರಗಳನ್ನು ಎತ್ತಿ ನನ್ನನ್ನು ಕಳುಹಿಸಿಕೊಡುವುದಕ್ಕೆ ಒಪ್ಪುತ್ತಾ ಇಲ್ಲ. ಬದಲಾಗಿ ಅಶ್ರುಧಾರೆ ಸುರಿಯುತ್ತಾ ಇದೆ. ನೀನು ಕಳುಹಿಸಿಕೊಡುವುದಿಲ್ಲ ಅಂತಾದ್ಮೇಲೆ ನಾನು ಹೋಗದೆ ಉಳಿಯುವವನಲ್ಲ ಎನ್ನುವುದು ನಿಜ ತಾಯೇ. ಮಾತೃದೇವೋಭವ ಎನ್ನುವ ವಾಣಿ ನನ್ನ ಪಾಲಿನ ವಿಜಯದ ವಾಕ್ಯ ದೇವತೆ ಎಂದು ತಿಳಿದು ಪೂಜಿಸುವುದರೊಂದಿಗೆ ನಿನ್ನ ಕೃಪಾ ಕಟಾಕ್ಷಕ್ಕೆ ನಿನ್ನ ಮಗ ಪಾತ್ರನಾಗುತ್ತಾನೆ. ಶಿರವನ್ನು ಧರಿಸಿಕೊಂಡಿದ್ದೇನೆ. ನಿನ್ನ ಮಗ ಅಭಿಮನ್ಯು ಯುದ್ಧ ಕ್ಷೇತ್ರವನ್ನು ಸೇರಿಕೊಳ್ಳುತ್ತಾನೆ. ಚಕ್ರವ್ಯೂಹ ಬೇಸರಕ್ಕೆ ಹೋಗ್ತಾ ಇದ್ದಾನೆ. ಕಳುಹಿಸಿಕೊಡಬಾರದೇನಪ್ಪ. ಕಳುಹಿಸಿಕೊಡುವ ಸ್ಥಿತಿಯಲ್ಲಿ ನೀನಿಲ್ಲ. ಹೋಗುತ್ತೇನಮ್ಮ, ಚಕ್ರವ್ಯೂಹ ಬೇಸರಕ್ಕೆ ಹೋಗುತ್ತೇನಮ್ಮ.
ಆಶೀರ್ವಾದ. ಹೊರಟೇ ಬಿಟ್ಟನಮ್ಮ. ಕ್ಷೇತ್ರವನ್ನು ಪ್ರವೇಶ ಮಾಡಬೇಕಾಗಿದೆ. ಸಾರಥಿ ಸೌಮಿತ್ರಿ, ಕುರುಕ್ಷೇತ್ರವನ್ನು ಸೇರಬೇಕಾಗಿದೆ. ಯೋಗ್ಯವಾದಂತಹ ರಥ ಸಿದ್ಧಪಡಿಸು. ಅಭಿಮನ್ಯು ಕುಮಾರ, ರಥ ಸಿದ್ಧವಾಗಿದೆ. ಸ್ವಲ್ಪ ಸೈರಿಸು. ಕೆಲವೊಂದು ಕ್ಷೇತ್ರಕ್ಕೆ ಹೋಗುವಂತಹ ಶುಭ ಸಮಯವಿದು. ಇಂತಹ ವೇಳೆಯಲ್ಲಿ ಹಿರಿಯರ ಆಶೀರ್ವಾದ ಎನ್ನುವುದು ಮುಖ್ಯವಾಗಿ ಬೇಕಾಗುತ್ತದೆ. ಅದಕ್ಕೆ ಬೇಕಾಗಿ ಅರಸನಾದಂತಹ ಯುಧಿಷ್ಠಿರ ಪಾದಗಳಿಗೆ ಇಲ್ಲಿಂದಲೇ ಶಿರಬಾಗಿದ್ದೇನೆ. ಆಮೇಲೆ ನನ್ನ ದೊಡ್ಡಪ್ಪ ಶತಗಜದ್ರೋಣಿ ಭೀಮಸೇನ ಮಹಾದೊರೆಗಳು ಅವರಿಗೂ ಕೂಡ ಇಲ್ಲಿಂದಲೇ ಶಿರಬಾಗಿದ್ದೇನೆ. ಆಮೇಲೆ ನನ್ನ ಅಪ್ಪ ಇಲ್ಲಿ ಇರ್ಬೇಕಿತ್ತು, ಪ್ರಸಂಗವೇ ಬದಲಾಗ್ತಿತ್ತು. ಏನು ಮಾಡೋಣ, ಯುದ್ಧಕ್ಕೆ ಬೇಕಾಗಿ ಪಾತಾಳ ಲೋಕವನ್ನು ಸೇರಿದ್ದಾರೆ. ಅವರಿಗೂ ಕೂಡ ಇಲ್ಲಿಂದಲೇ ನಮಿಸಿದ್ದೇನೆ. ಆಮೇಲೆ ನನ್ನ ಚಿಕ್ಕಪ್ಪಂದಿರು ನಕುಲ ಸಹದೇವರು ಒಂದೇ ರಥದಲ್ಲಿ ನಿಂತು ಏಕಕಾಲದಲ್ಲಿ ಯುದ್ಧ ಮಾಡುವುದಕ್ಕೆ ಮುಂದಾದರೆ ಅವರನ್ನು ಗೆಲ್ಲುವವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಅವರಿರುವರ ಬಲುಮೆಯು ನನಗೆ ಒಲುಮೆಯಾಗಲಿ ಎನ್ನುವ ಹಾಗೆ ಇಲ್ಲಿಂದಲೇ ಶಿರಬಾಗಿದ್ದೇನೆ. ಆಮೇಲೆ ಒಂದು ಮುಖ್ಯವಾಗಿ ಕೆಲಸ ಉಂಟು. ಈ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣುವ ದೇವರು ಅಂತ ಹೇಳುವುದು ಯಾರನ್ನು? ಭೂದಿವಿಜರು ಅಂತಹ ಬ್ರಾಹ್ಮಣರಿಂದ ಹರಕೆಯನ್ನು ಪಡೆದದ್ದಾಗಿದೆ. ಮಾತೆಯಾದಂತಹ ಸುಭದ್ರಾ ದೇವಿಗೂ ಮತ್ತೊಮ್ಮೆ ವಂದಿಸಿಕೊಂಡಿದ್ದೇನೆ. ಪ್ರಾಯದಲ್ಲಿ ಸಣ್ಣವನು ದೊಡ್ಡವನು ಎನ್ನುವಂತಹ ಪ್ರಶ್ನೆಯಲ್ಲ. ಸಾರೀತಿಯಾದಂತಹ ನಿನಗೂ ನಮಸ್ಕರಿಸುತ್ತಾ ಇದು ಅಶ್ವವಂದನೆ ಮಾಡುತ್ತಾ ಧ್ವಜವನ್ನೇ ಹೇಳ್ತೇನೆ.
ಸಾರಥಿ ಸೌಮಿತ್ರಿ, ವೇಗವಾಗಿ ಓಡುವಂತಹ ರಥವನ್ನು ನಿಲ್ಲಿಸಿದೆಯಲ್ಲ, ಯಾಕೆ? ಅಭಿಮನ್ಯು ಕುಮಾರ, ಏನು? ರಥವನ್ನು ನಿಲ್ಲಿಸುವುದಕ್ಕೆ ಬಲವಾದಂತಹ ಕಾರಣ ಉಂಟು. ನೋಡಿದೆ ಕೌರವರ ಸೇನೆಯನ್ನು ಸಮುದ್ರದ ಅಲೆಗಳು ಹೇಗೆ ಬಂದು ದಡಕ್ಕೆ ಅಪ್ಪಳಿಸುತ್ತದೆವು, ಹಾಗೆ ಕೌರವರ ಸೇನೆ ಮುಂದೆ ಮುಂದೆ ಬರುತ್ತಾ ಉಂಟು. ದ್ರೋಣಾಚಾರ್ಯ, ಕೃಪಾಚಾರ್ಯ, ದುಶ್ಯಾಸನ, ಕೌರವ ಮೊದಲಾದಂತಹ ವೀರರು ಹೊಂದಿರುವಂತಹ ಈ ಸೇನೆಯನ್ನು ಎದುರಿಸುವುದಕ್ಕೆ ಮುಂದಾದರೆ ನಿನ್ನ ಪರಿಸ್ಥಿತಿ ಹೇಗಾದಿತು ಬಲ್ಲೆಯ? ಅಭಿಮನ್ಯು ಕುಮಾರ, ಇವರನ್ನು ಎದುರಿಸುವುದಕ್ಕೆ ಮುಂದಾದರೆ ನಿನ್ನ ಪರಿಸ್ಥಿತಿ ಹೇಗಾದಿತು ಬಲ್ಲೆಯ? ಇನ್ನೊಮ್ಮೆ ತನ್ನ ಕೊರಳಿನ ಬಲವನ್ನು ಅರಿಯದೆ ಪರ್ವತವನ್ನೇ ಎತ್ತಲು ಹೋಗಿ ಆತನ ಕೊರಳೆ ಉಳುಕಿ ಹೋಯಿತಂತೆ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಅಭಿಮನ್ಯು ಕುಮಾರ, ಹಾಗಾಗಿ ಹೇಳುತ್ತಾ ಇದ್ದೇನೆ, ನೀನು ಬಿಡು. ಶಿವಕುಮಾರ ಸಡಾಣವ ಬಂದರು ಇದನ್ನು ಎದುರಿಸಕ್ಕೆ ಸಾಧ್ಯವಿಲ್ಲ. ನಮ್ಮನ್ನೇ ನಾವು ಪಗಳಬಾರದು, ಇದು ಸುಪ್ರಸಿದ್ಧ. ಕೌರವ ಸೇನಾ ವಾಹಿನಿಯನ್ನು ಕಂಡು ಬೆಚ್ಚದೆಯೋ ಬೆದರಿದೆಯೋ? ಹೆದರದಿರು, ಹೆದರದಿರು. ಧೈರ್ಯದ ಮಾತನ್ನು ಕಿವಿಗೆಟ್ಟು ಕೇಳು. ಬವರವಾದರೆ ಹರನವದನದಿ ಬೆವರದ ಹೆನು, ವಾಸವನ ಸದೆ ಪಡೆಯುವೆನು, ಒಕ್ಕಡುವುದೆನಿಸುವೆನು, ಭಾರ್ಗವನ ಜವಜವನಿಗೆ ಕೆಡಿಸುವೆನು. ಸಾಕಿನ್ನೇನು ಈ ನೊರಜುಗಳು ಕೃಷ್ಣಾರ್ಜುನರ ಎದುರಾಗಿ ಬಂದರೂ ಕೂಡ ಲೆಕ್ಕಿಸಲಾರೆ. ಹೋಗುವ
ಬಂದ್ರೆ ಕೌರವರು ಬಿಡ್ತಿಲ್ಲ, ಕಾಪಾಡು. ದೊಡ್ಡಪ್ಪನ ಹೆಸರನ್ನು ಹೇಳಿ ಬದುಕುಗಳು ಕ್ಷೇತ್ರದಲ್ಲಿ ವಿಜೃಂಭಿಸುತ್ತಾ ಇದ್ದಿ. ಹಲವರೇ ಕೆಲಪ್ಪ ಸಾಕು ಕುಲಕ್ಕೆ ರತ್ನನು. ನೀನು ಬರೇ ಕುಲಕ್ಕೆ ರತ್ನವಲ್ಲ, ಅಜ್ಜಯ್ಯನಾದಂತಹ ಭೀಷ್ಮಾಚಾರ್ಯರು ಹೇಳಿದ ರೀತಿಯಲ್ಲಿ ನೀನು ಭಾರತ ರತ್ನವೇ ಸರಿ. ನಿನ್ನನ್ನು ಹಡದಂತಹ ನಿನ್ನ ತಾಯಿಯ ಗರ್ಭ ಪಾವನವಾಯಿತು, ಅರ್ಜುನನ ಜೀವನ ಸಾರ್ಥಕವಾಯಿತು. ನಮ್ಮ ಕುಲದಲ್ಲಿ ಇನ್ನೂ ಅದೆಷ್ಟೋ ವರ್ಷ ನೀನು ಬಾಳಿ ಬದುಕಬೇಕು. ಆದ ಕಾರಣ ಹಿಂದೆ ಹೋಗು, ಅಪ್ಪನನ್ನು ದೊಡ್ಡಪ್ಪ ಅಂತ ಹೇಳುವುದಕ್ಕೆ ನನಗೆ ನಾಚಿಕೆ ಆಗುತ್ತದೆ. ಪಾಂಡವರಾದಂತಹ ನಮ್ಮನ್ನು ಹೇಗಾದರೂ ಮಾಡಿಕೊಳ್ಳಬೇಕೆನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ಅದೆಷ್ಟೋ ಉಪಾಯಗಳನ್ನು ಹೂಡಿದವ ನೀನು. ಆದರೆ ಒಂದೇ ಒಂದು ಸಫಲತೆಯನ್ನು ಕಾಣಲಿಲ್ಲ. ಈ ಹೊತ್ತು ನೀನು ರಚಿಸಿದಂತಹ ಇದು ವ್ಯೂಹವನ್ನು ಬಗ್ಗಿದ್ದೇನೆ. ನಾನು ಅನುಗ ನಾದೋಡೆನ್ನ ಬಾಣ ತನಗೆ ಸಣ್ಣತನ ಇಲ್ಲ. ನಿನಗೆ ದೊಡ್ಡಪ್ಪ ಅಂತ ಹೇಳುವುದಕ್ಕೆ ನಾಚಿಕೆ ಆಗುತ್ತದೆ. ಏನು ಮಾಡೋಣ, ನಾನು ಅಪ್ಪ ಆಗಬೇಕಿತ್ತು. ಯಾಕೆ ನಿನ್ನ ಅಪ್ಪನನ್ನು ನಾನು ಮದುವೆ ಆಗುತ್ತಿದ್ರೆ ನೀನಲ್ಲ, ನಿನಗಿಂತಲೂ ಪರಾಕ್ರಮಿ ಮಗ ಹುಟ್ಟುತ್ತಿದ್ದ. ಹೌದಪ್ಪ, ನಿನ್ನ ಜೀವನದಲ್ಲಿ ಇನ್ನೊಬ್ಬರ ಮಕ್ಕಳ ತಾಯಿಯನ್ನ ಇನ್ನೊಬ್ಬರ ಮಕ್ಕಳನ್ನ ಅಪ್ಪ ಅಂತ ಹೇಳಿದ್ರು. ಏನ ಈಗ ಹಿಂದೆ ಹೋಗ್ತೀಯಾ ಇಲ್ವಾ? ಹೋಗುದಕ್ಕೆ ಬಂದ ಬುದ್ಧಿ ಅಡವಿದ್ವಾ? ಸೋತಿದ್ರೆ ಆಗ್ಲೇ ಹೇಳ್ಬಹುದಿತ್ತಲ್ಲ, ಇಷ್ಟೆಲ್ಲ ಪ್ರಸಂಗ ಮುಂದುವರಿತಿತ್ತ ಸುಮ್ಮನೆ ಇಲ್ಲದೆ. ನನ್ನ ವಾಕ್ಯ ನಿನಗೆ ಅರ್ಥ ಆಗ್ತದ? ಏನು? ನೀನು ಅರವೆಂದ ಅನ್ನದ ಹಾಗೆ ಮಧ್ಯದಲ್ಲಿ ಎಂತದ್ದು ಪೂರ್ತಿ ಆಗ್ಲಿಲ್ವಾ?
ಸೋತ ಹಾಗೆ ಕಾಣ್ತದೆ ಕಾಣುತ್ತದೆ ಅಷ್ಟೇ. ಸೋಲಿಲ್ಲ ಹಾಗಾದ್ರೆ ನೀನು ಗೆದ್ದವನೇ ಅಲ್ವಾ? ನಂತೆ ನಟಿಸುತ್ತೀ ನೀನು. ನಟನ್ ಮತ್ತೆಂತದ್ದು? ಯಾಕೆ ಈ ರೀತಿ? ಒಂದರ್ಥದಲ್ಲಿ ನಾವು ಆಲೋಚನೆ ಮಾಡುವಾಗ ಯಾಕೆ ಹೀಗೆ ಪರಿಣಾಮ? ಯಾಕೆ? ನಮಗೊಂದು ಕಾರುಣ್ಯ ಭಾವ ಯಾರಲ್ಲೂ ನಿನ್ನಲ್ಲಿ. ಯಾಕೋ? ಮಗು ಹ? ಮಗು. ಗುರುಗಳೇ, ಓ, ನಿಮ್ಗೆ ಒಂದು ವಿಷಯ ಗೊತ್ತಿಲ್ಲ ಅಂತ ಕಾಣೆ. ಯಾವುದು? ನೆನಪಿಲ್ವಾ? ಬಹುಶಃ ಈಗ ಮರೆತು ಹೋಗಿರ್ಬಹುದು. ನಿನ್ನ ಹೆಂಡತಿ ಗರ್ಭಿಣಿ ಅಂತಲೋ? ಹೌದು. ಮಗು ಓ, ಅಷ್ಟು ಸಣ್ಣವಲ್ವ ನೀನು? ಹ. ಆ ಲೆಕ್ಕದಲ್ಲಿ ಹೇಳಿದ್ದಲ್ಲ. ಮತ್ತೆ ಮದುವೆ ಮಾಡಿದ್ರೆ ಹೆಂಡತಿ ಗರ್ಭಿಣಿ ಆಗದಷ್ಟು ಸಣ್ಣವನಲ್ಲ. ನಿನ್ನ ಮುಂಗಯ್ಯ ಸರಪಳಿ ಕಾಣ್ತದೆ. ಬಹುಶಃ ನಿನ್ನ ಅತ್ತೆ ಮನೆಯವರು ಹಾಕಿದ್ದು ಅಂತ ಕಾಣ್ತದ. ಈ ಕಾಲದಲ್ಲಿ ಅದೊಂದು ಪ್ರಸಿದ್ಧವಾದ ವಿಷಯ. ಹೆಣ್ಣು ಕೊಟ್ಟಾದ ಮೇಲೆ ನಮ್ಮ ಮನೆಯ ಹುಡುಗಿ ಗರ್ಭಿಣಿಯಾದ ತಕ್ಷಣ ಹುಡುಗಿ ಮನೆಯವರು ಹುಡುಗನ ಕೈಗೆ ಒಂದು ಮುಂಗೈ ಸರಪಳಿ ಹಾಕುವುದು. ಇವ ಹುಡುಗ ಹೌದು ಅಂತ. ಹುಡುಗ ಹೌದು ಅಂತ ಗೊತ್ತಾಗುವುದು ಯಾವಾಗ? ಹೆಂಡತಿ ಗರ್ಭಿಣಿ ಆಗುವಾಗ. ನೀನು ಆಗದಿಂದ ಕೈ ಕುಣಿಸ್ತಿ ಮುಂಗೈ ಸರಪಳಿ ನೋಡುವ. ಅದನ್ನು ನೋಡುವಾಗಲೇ ಅರ್ಥ ಆಗಿದೆ ನನಗೆ. ಉತ್ತರ ಗರ್ಭಿಣಿ ಎನ್ನುವ ಉತ್ತರ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದ್ರೆ ಮಗು ಏನು ಗುರುಗಳೇ? ಹುಟ್ಟುವ ಮಗುವಿನ ಮಗವನ್ನಾದರೂ ಕಾಣುವುದಕ್ಕೆ ತನ್ನ ಆಯುಷ್ಯ ಬೇಕು ಎನ್ನುವುದಾಗಿ ಭಗವಂತನಲ್ಲಿ ಬೇಡಿಕೋ ಮತ್ತೊಮ್ಮೆ ಮಗದೊಮ್ಮೆ. ನೀನು ಎಷ್ಟು ಸಣ್ಣವ ನನಗಿಂತ? ಎಷ್ಟು? ನಿನ್ನ ಅಪ್ಪ ಅರ್ಜುನ ನನ್ನ ಶಿಷ್ಯ. ಅವನ ಶಿಷ್ಯನಾದಂತಹ ಸಾತ್ಯಕಿ ನಿನ್ನ ಗುರು. ಹಾಗಾದ್ರೆ ಆಲೋಚನೆ ಮಾಡು. ನನ್ನ ಮಗನಿಗೂ ನಿನ್ನ ಅಪ್ಪನಿಗೂ ಒಂದೇ ಪ್ರಾಯ. ನಿನ್ನ ಅಪ್ಪನ ಶಿಷ್ಯ ಸಾತ್ಯಕಿ, ನಿನ್ನ ಗುರು. ಕೋಲವಿದ್ಯೆಯಲ್ಲಿ ಬಿಲ್ವಿದ್ಯೆಯಲ್ಲಿ ನನ್ನಿಂದ ನಿನ್ನಪ್ಪನಿಗೆ, ನಿನ್ನಪ್ಪನಿಂದ ಸಾತ್ಯಕಿಗೆ, ಸಾತ್ಯಕಿಯಿಂದ ನಿನಗೆ. ಹಾಗಾದ್ರೆ ಎಷ್ಟು ಹಂತದಲ್ಲಿ ನೀನು ಕೆಳಗೆ? ಒಂದು ನನ್ನ ಮಗ ನಿನ್ನ ಅಪ್ಪನ ಪ್ರಾಯದವ. ಆ ಲೆಕ್ಕ ಮಾಡಿದರೂ ನೀನು ನನಗೆ ಮೊಮ್ಮಗನ ಸ್ಥಾನದಲ್ಲಿ ನಿಲ್ತಿ ಬಿಟ್ರೆ ನೀನು ನನಗೆ ಸರಿ ಸಮಾನನಲ್ಲ. ಆದರೂ ನೀನು ಗೆದ್ದವನಂತೆ ನಟಿಸುವುದಕ್ಕೆ ನಾನು ಯಾಕೆ ಬಿಟ್ಟೆ? ಯಾಕೆ ಮಗು? ಪ್ರಪಂಚದಲ್ಲಿ ಅಪವಾದಕ್ಕೆ ಹೆದರದೇ ಇದ್ದವರು ಯಾರಿದ್ದಾರೆ? ಅಪವಾದವು ಮರ್ಯಾದಾ ಪುರುಷೋತ್ತಮನಾದ ಶ್ರೀರಾಮಚಂದ್ರನಾದರೂ ಅಪವಾದಕ್ಕೆ ಹೆದರಿ ತನ್ನ ಕೈ ಹಿಡಿದ ಮಡದಿಯನ್ನೇ ಬಿಟ್ಟು ಬಿಟ್ಟಿದ್ದಾನೆ. ನಾವು ಯಾವ ಅಪವಾದಕ್ಕೆ ಅಂಜುತ್ತೇವೆ ಗೊತ್ತುಂಟ? ಶಿಶು ಹತ್ಯಾಪಾತಕ ಕಂಜುವೆವು. ಶಿಶು ಹತ್ಯೆ? ಹೌದು. ನೀನಿನ್ನು ಪ್ರಪೂರ್ಣವಾಗಿ ಬೆಳೆದಿಲ್ಲ. ನಿನ್ನ ಮುಖದಲ್ಲಿ ಬಂದಿರುವಂತಹ ಮೀಸೆ ಇನ್ನೂ ಕಪ್ಪಾಗಲಿಲ್ಲ. 16 ಕಳೆದಿದೆ ಅಷ್ಟೇ. ನಮಗೆಲ್ಲ ಹತ್ತಿರ 600 ದಾಟಿತು ಮಗು. ಭೀಷ್ಮರಿಂದ ನಂತರ ಈ ರಂಗದಲ್ಲಿ ಪ್ರಾಯ ಆದವ ಅಂತ ಇದ್ರೆ ನಾನೇ. ನಿನಗೆ ಕಾಣ್ತದ ನಮ್ಮ ವಯೋಮಾನ. ಇದಂ ಶಾಸ್ತ್ರ, ಇದಂ ಶಸ್ತ್ರ. ಎಲ್ಲ ಮಟ್ಟದಲ್ಲಿಯೂ ಉತ್ಕೃಷ್ಟರಾಗಿ ಉಭಯ ಕುಲ ಬಿಲ್ಲೋಜ ಎನ್ನುವ ನೆಗಳತೆಯನ್ನು ಪಡೆದ, ಶಾಪ ಕೊಟ್ಟು ಶರದ ಮನೆಯಿಂದಲೂ ಕೊಲ್ಲಬಲ್ಲಂತಹ ಒಬ್ಬ ಧನುರ್ಧರನಾಗಿರುವಂತಹ ನನ್ನ ಸಮ್ಮುಖದಲ್ಲಿ ಎಳೆಯ ಹುಡುಗನಾದ ನೀನು ಕೈಯಲ್ಲಿ ಆಯುಧವನ್ನು ಕುಣಿಸುತ್ತಾ ಮುಂದೆ ನಿಂತರೆ ಪ್ರಯೋಜನದಲ್ಲಿ ಮೃತ್ಯುದಂಡವೇ ನಿನಗೆ ಎದುರಾದೀತು. ಆದದ್ದರಿಂದ ಹೇಳ್ತೇನೆ, ಈ ಕಣದಿಂದ ನೀನು ಹೋದೆ ನೀನು ಬದುಕುತ್ತಿ, ಇಲ್ಲದಿದ್ರೆ ಮುಂದೆ ಬರ್ತಿ ನೀನು ಸಾಯ್ತಿ. ನಾನು ಸಣ್ಣವನ. ಏನು ಗುರುಗಳೇ? ಶಿಶುಧನದಲ್ಲಿ ಚಂಬರನಿವ ಬಸುರನ, ಶಿಶುಧನದಲ್ಲಿ ಚಂಬರನಿವ ಬಸುರನ, ಅಸುಗುಳ್ಳ ನಿಸ್ಮರಣ, ಅಸುಗುಳ್ಳ ನಿಸ್ಮರಣ ಗುರುವರ
ಶಶಿಧರ ಸುತ ಗುಹಾ ಶಶಿಧರ ಸುತ ಗುಹಾ ಶಶಿಧರ ಸುತ ಗುಹಾ ಉಸಿರನ್ನು ತೊಲಗಿದರೆ ದೈತ್ಯನ ತೊಲಗಿದರೆ ಹೇ ಗುರುವರವರ ನನ್ನ ಪ್ರದರ್ಶನವನ್ನು ಸ್ವಲ್ಪ ಮಟ್ಟಿಗಾದರೂ ಅರ್ಥ ಮಾಡಬೇಕು ಅಂತಾದ್ರೆ ನನ್ನ ಪಟ್ಟ ಶಿಷ್ಯ ಬೇರೆ ಯಾರು ಅಲ್ಲ, ನಿನ್ನ ಅಪ್ಪ. ಅವ ಬಂದ್ರೆ ನನಗೆ ಒಂದು ಸ್ವಲ್ಪ ಸ್ಪರ್ಧೆ ಕೊಟ್ಟಾನೋ ಏನೋ, ಕೆಲವು ಸಲ ಆಗುದಿಲ್ಲ. ಹಾಗಾಗಿ ನೀನಲ್ಲ ಗುರುವರೇಣ್ಯ, ನೀವೇ ರಚಿಸಿದಂತಹ ಕೋಟೆ. ಈ ರಚಿಸಿದಂತಹ ಕೋಟೆಗೆ ಅರ್ಥದಲ್ಲಿ ಮೊಮ್ಮಗ ನಾನು ಬಂದಿದ್ದೇನೆ ಅಂತ ಆದ್ರೆ ನನ್ನ ಪೌರುಷ, ನನ್ನ ಧೈರ್ಯ ಎಷ್ಟು ಇರ್ಬೇಕು ಹೇಳಿ. ಅಲ್ಲ, ಬಂದದ್ದರ ಬಗ್ಗೆ ಶ್ಲಾಘನೆ ಉಂಟು ಮಗು. ನೀನು ಬಂದದ್ದು ಅಂತ ಹೇಳಿದ್ರೆ ಬಂದದ್ದೇ, ಆದ್ರೆ ಹೋಗ್ಲಿಕ್ಕಾದೀತ ಬಂದ್ರೆ ಸಾಕಾಗುವುದಿಲ್ಲ. ಈಗ ಒಂದು ನೀರ ಜರಿ ರಭಸವಾಗಿ ಮುನ್ನುಗ್ಗುವಂತಹ ಒಂದು ತೊರೆ, ಅದರೊಬ್ಬ ದಾಟಿ ಬರ್ತಾನೆ. ದಾಟಿ ಆಗಿದೆ, ಇನ್ನು ಹೋಗುವಾಗ ಎಂಥದ್ದಿಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ದಾಟುವಾಗ ಎಷ್ಟು ಪ್ರವಾಹದ ಪ್ರಖರತೆ ಇತ್ತೋ ಅಷ್ಟೇ ಹಿಂದೆ ಹೋಗುವಾಗಲೂ ಇರ್ತದೆ. ದಾಟಿದಲ್ಲಿಗೆ ಆಗುದಿಲ್ಲ. ಗುರುಗಳೇ, ಅರ್ಧ ಬಂದದ್ದರಲ್ಲಿಯೇ ನೀನು ಎಷ್ಟಾಗಿದೆ ಅಂತ ಗೊತ್ತಾಗ್ತದೆ. ಸಾಧಾರಣ ತುಂಬಾ ನಡೆದು 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 ಕೈಕಾಲು ಹಿಡ್ಕೊಳ್ಳೋ ಹಾಗೆ ಕಾಣ್ತದೆ. ಯುದ್ಧ ಮಾಡಿದ್ದೇನೆ ಗುರುಗಳೇ. ಹೇಗೂ ಬಂದಾಗಿದೆ, ಹೋಗುತ್ತೇನೋ ಇಲ್ವೋ ಅದು ಪ್ರಶ್ನೆ ಅಲ್ಲ. ಹೋದ್ರೆ ಹೋಗ್ತೇನೆ, ನಿಂತ್ರೆ ನಿಲ್ತೇನೆ, ಅದು ದೈವ ಇಚ್ಛೆ. ಹೋದ್ರೆ ಹೋಗ್ಲಿ, ಆ ಲೆಕ್ಕದಲ್ಲೇ ನೀನಿದ್ದಿ. ಖಂಡಿತವಾಗಿ ಹೋಗ್ತೇನೆ ಅಂತ ಭರವಸೆ ಇಲ್ಲ. ನಮಗೆ ಬೇಕಾದದ್ದು ಹೋಗುತ್ತೇನೆ ಅಂತ ಭರವಸೆ ಇರುವವರು. ಹಾಗೆ ಉಂಟು, ಆದ್ರೆ ನೀವೇ ಹೇಳಿದ ಮಾತಿಗೆ ಬೇಕಾಗಿ ಅದಕ್ಕಾಗಿ ನಿನಗೂ ಹೋಗ್ತೇನೆ ಅಂತ ಭರವಸೆ ಉಂಟು, ಜೀವಂತವ ಸತ್ತ ಅಂತ ಗೊತ್ತಿಲ್ಲ, ಅದು ಮತ್ತಿನ ವಿಚಾರ. ಹಣೆಯಲ್ಲಿ ಬರಹ ಹೇಗುಂಟು ಅಂತ ಯಾರಿಗೆ ಗೊತ್ತುಂಟು? ಹೌದಪ್ಪ ಅಲ್ವಾ? ಈಗ ಹೇಗೂ ನಾನು ಗೆಲ್ತೇನೆ, ನೀವು ಹೋಗ್ಬಾರ್ದು ಅಂತ ಏನಾದ್ರೂ ಉಂಟಾ? ಅದೇನಿಲ್ಲ, ನಾನು ಹೋಗ್ಲಿಕ್ಕಿಲ್ಲ. ಗುರುಗಳೇ, ಯುದ್ಧಕ್ಕೆ ಬಂದಂತಹ ನೀವು ಪದೇ ಪದೇ ಹೇಳುವಂತಹ ಮಾತು ಶಿಶು 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 ಶಿಶು. ಹತ್ಯೆ ಬರ್ತದೆ, ದೋಷ ಬರ್ತದೆ, ಮತ್ತೊಂದು ಬರ್ತದೆ. ನಿನ್ನನ್ನು ಕೊಂದು ಬಿಟ್ರೆ ನಾಳೆ ಹೇಳಿ ಯಾರು? ಎಲ್ಲ ಸೇರಿ ಆ ಹುಡುಗನನ್ನೊಂದು ಮುಗಿಸಿದ್ರು. ಪಾಪ ಒಂದು 4 ಕಾಲ ಬಾಳ್ತಾ ಇದ್ದ, ಬದುಕುತ್ತಾ ಇದ್ದ. ಒಂದು ನೋಡ್ಲಿಕ್ಕಾದ್ರೂ ಚಂದ ಇತ್ತು, ಆಚೆ ಈಚೆ ಚೆಂಡಿನ ಹಾಗೆ ಹಾರ್ತಿದ್ದ. ಇಷ್ಟು ಬೇಗ ಹೋದ.
ಬಾಕಿದ್ದವರಿಗೆ ಕಣ್ಣೂರಿ ಬಂತು ಅಂತ ಹೇಳಿ ಆದ್ಲು. ಹೇಳುವವರು ಹೇಳ್ತಾರೆ, ಏನ್ ಮಾಡುದಕ್ಕಾಗುದಿಲ್ಲ. ಹೌದು ಅಲ್ವಾ? ಅದಲ್ಲದೆ ನಿನ್ನ ಹೆಂಡತಿ ಗರ್ಭಿಣಿ ಬೇರೆ, ಹೌದು. ಅವಳಿಗೊಂದು ಆಶೆ ಇರ್ಲಿಕ್ಕಿಲ್ವಾ ನಿನ್ನನ್ನು ಮತ್ತೊಮ್ಮೆ ತೋರಿಸಬೇಕು ಅಂತ? ಆತ್ಮಾವೈ ಪುತ್ರನಾಮಾಸಿ, ಹೆಣ್ಣಿಗೆ ಎಷ್ಟು ಆಶೆ ಇರ್ತದೆ ಗೊತ್ತುಂಟ ಮಗ. ಹೆತ್ತ ಮಗುವನ್ನು ಗಂಡನಿಗೆ ತೋರಿಸಿ ನಿಮ್ಮನ್ನು ನಾನು ಹೊಟ್ಟೆಯಲ್ಲಿ ಮಗುವಾಗಿ ಪಡೆದಿದ್ದೇನೆ ಎನ್ನುವ ಹೆಮ್ಮೆಯ ಬೀಗುವಿಕೆ ಎನ್ನುವುದು ಅವಳ ಹೆಣ್ತನದ ಸಾರ್ಥಕ ಅಂತ ಲೆಕ್ಕ. ಬರುತ್ತೇನೆ ಎನ್ನುವ ಹಾಗೆ ನನ್ನ ಅಮ್ಮನಲ್ಲಿ ಧೈರ್ಯದ ಮಾತುಗಳನ್ನು ಆಡಿ ಬಂದವ ನಾನು. ಗುರುಗಳೇ, ಒಂದು ಉದಾಹರಣೆ ಕೊಡ್ಲ ನಿಮ್ಗೆ. ಆನೆ ದೊಡ್ಡ ಪ್ರಾಣಿ, ಹೌದು ಅಲ್ವಾ? ಹೌದು. ಒಂದು ಅಂಕುಶ ಸಾಕು ನಿಯಂತ್ರಿಸುವುದಕ್ಕೆ. ಯಾಕೆ ಗೊತ್ತುಂಟ? ಆನೆಗೆ ಕಿವಿ ಎಂತದ್ದು, ದೊಡ್ಡ ಕಿವಿ ನೋಡು. ಯಾಕದು ಕಿವಿ ಅಷ್ಟು ದೊಡ್ಡದು? ಆನೆಯ ದೇಹ ಆನೆಗೆ ಕಾಣದೇ ಇರಲಿ ಅಂತ. ಅದು ಭಗವಂತನ ಸೃಷ್ಟಿ. ಆನೆಯ ಕಿವಿ ದೊಡ್ಡದಿಲ್ಲ, ಆನೆಯ ದೇಹ ಆನೆಯ ಕಣ್ಣಿಗೆ ಕಾಣ್ತದೆ, ನಾಶ ಮಾಡ್ತಿದ್ದು ಪ್ರಪಂಚವನ್ನು. ಕಾಣುವುದಿಲ್ಲ. ಗುರುಗಳೇ, ಬಹುಶಃ ಈಗ ನಿಮ್ಗೆ ನೆನಪಿಲ್ಲ ಅಂತ ಕಾಣ್ತದೆ. ಈ ಹಿಂದಿನ ಕೆಲವು ಘಟನೆಗಳನ್ನು ಹೇಳ್ತೇನೆ. ಯಾವುದು? ಶಿಶುತನದಲ್ಲಿ ಶಂಬರನೆಂಬ ಅಸುರನ ಅಸುವನೀಗಿದ ಸ್ಮರನು. ನೆನಪುಂಟ ಪ್ರಸಂಗ? ಅಲ್ಲ, ಪ್ರಸಂಗ ನೆನಪುಂಟು, ಆದರೆ ಆ ಪ್ರಸಂಗ ನಿನಗೆ ಈಗ ನೆನಪಾದದ್ದು ಯಾಕೆ ಅಂತ. 6 ಮತ್ತೊಂದನೆಯ ದಿನದಲ್ಲಿ ಘೋರಧನುಜನ ಶಿರವನ್ನರಿದ ಷಡಾಣನ. ಆ 2 ಪ್ರಕರಣದಲ್ಲಿಯೂ ಅಂತವರಿಂದಲೇ ಇಂಥವರು ಸಾಯ್ತಾರೆ ಅಂತ ವರ ಉಂಟಲ್ವಾ? ಹೌದು. ಗುರುಗಳೇ, ನಿಮ್ಮ ಮುಂದೆ ನಾನು ಸಣ್ಣವ, ಈ ಶಿಶುವಿನಿಂದ ನಿಮಗೆ ಸಾವು ಬರಬಾರ್ದು ಅಂತ ಏನಾದ್ರೂ ಬರ್ದುಂಟಾ? ಅದು ಸಾಯಬಾರದು ಅಂತಲೂ ಇಲ್ಲ, ಸಾಯಬೇಕು ಅಂತಲೂ ಇಲ್ಲ ಅಲ್ವಾ? ಯಾಕೆ ಗೊತ್ತುಂಟ? ನಾನು ಅಷ್ಟು ಬೇಗ ಎಲ್ಲ ಸಾಯುವುದಿಲ್ಲ ಮಗು. ನಾನು ನನ್ನನ್ನು ಈ ಕ್ಷೇತ್ರದಲ್ಲಿ ಬಿಟ್ಟು ಕೊಟ್ರೆ ಮಾತ್ರ ಮತ್ತೊಬ್ಬರಿಗೆ ಕೊಲ್ಲಿಕ್ಕಾದೀತು. ನನ್ನನ್ನು ನೇರವಾಗಿ ಒಂದು ಶರವಿದ್ಯೆಯಲ್ಲಿ ಯಾರೂ ಕೆಡ ಹಾಕುವರಿಲ್ಲ. ಯಾಕೆ ಗೊತ್ತುಂಟ? ದ್ರೋಣ ಕವಚ ಕಟ್ಟುವುದರಲ್ಲಿ ನಿಸ್ಸೀಮ. ಅದು ಹೌದು. ದ್ರೋಣನ ಕವಚವನ್ನು ಹರಿದು ಅವನ ದೇಹಕ್ಕೆ ಪೆಟ್ಟು ಮಾಡುವವರು ಹುಟ್ಟಲಿಲ್ಲ, ಹುಟ್ಟಿದವರಲ್ಲಿ ಇಲ್ಲ ಮಗು. ಗುರುಗಳೇ, ಆದ್ದರಿಂದ ಈ ಕ್ಷೇತ್ರದಲ್ಲಿ ನನ್ನನ್ನು ಹಿಂದೆ ಜಾರಿಸಲಿಕ್ಕೆ ಅಷ್ಟು ಸುಲಭ ಇಲ್ಲ. ಖಂಡಿತವಾಗಿಯೂ ಗೊತ್ತುಂಟು ಗುರುಗಳೇ, ಆದ್ರೆ ನಿಮ್ಮನ್ನು ಕೊಲ್ಲುತ್ತೇನೆ ಎನ್ನುವ ಹಾಗಲ್ಲ. ಯುದ್ಧದಲ್ಲಿ ಸೋಲಿಸ್ತೇನೆ ಎನ್ನುವಂತಹ ಧೈರ್ಯ ನನ್ನಲ್ಲಿ ಉಂಟು. ಕೊಲ್ಲುವುದಕ್ಕಾಗುದಿಲ್ಲ ಅಂತ ಗೊತ್ತುಂಟು. ಹೌದಲ್ಲ? ಹಾಗಾದ್ರೆ ಸ್ಮರಣ ಕತೆ, ಹಾಗಾದ್ರೆ ಈ ಷಣ್ಮುಖನ ಕತೆ ಅಂದಿಗೆ ಅದು ಸರಿಯಾದ್ರೆ ಇಂದಿಗೆ ಇದು ಸರಿ ಆಗುದಿಲ್ವೋ? ಯಾಕೆ? ಅವರಿಗೆ ವರ ಉಂಟು. ವರ ಇರ್ಲಿಯಪ್ಪ, ವರದ ವಿಷಯವೇ ಬೇಡ. ಈಗ ನಿನಗೆ ವರ ಉಂಟ ನನ್ನನ್ನು ಕೊಲ್ಲುವುದಕ್ಕೆ? ಇಲ್ಲ. ನನಗೆ ಶಾಪ ಉಂಟ ನಿನ್ನಲ್ಲಿ ಸಾಯುವುದಕ್ಕೆ? ಮತ್ತೆ ನಾನೇಗೆ ಸಾಯ್ತೇನೆ? ಗುರುಗಳೇ, ಕೌರವರಿಗೆಲ್ಲ ನಾಯಕ ಸುಯೋಧನ, ಹೇಳಿದಕ್ಕೆ ದೊಡ್ಡ ಜನ. ಪರಿಸ್ಥಿತಿ ಏನಾಯ್ತು? ಸೋಲಿಲ್ವ ನನ್ನ ಕೈಯಿಂದ? ನೀನು ಸೆರೆ ಹಿಡಿದಲ್ಲಿಗೆ ಕೊಂಡೋದಿಯಾ? ಇಲ್ಲ. ಈಗ ಹಾಗೆ ನಿನ್ನ ದೊಡ್ಡಪ್ಪನನ್ನು ನೀನು ಸೆರೆ ಹಿಡಿದಿದ್ದೇನೆ, ನಾನು ಗೆದ್ದಿದ್ದೇನೆ, ಬಿಡಿಸಿದ್ರು. ಈಗ ಅವನನ್ನು ನೀನು ಸೆರೆ ಹಿಡಿದಿ ಕೊಂಡೋದಿಯಾ? ನಾನು ಬಿಡಿಸಿದ್ದೇನೆ. ನಿಮ್ಮನ್ನು ಸೋಲಿಸಲಿಕ್ಕೆ ಆಗ್ಲಿಕ್ಕಿಲ್ವಾ? ನನ್ನನ್ನು ಸೋಲಿಸಿದಲ್ಲಿಗೆ ಚಕ್ರವ್ಯೂಹವನ್ನು ನೀನು ಗೆದ್ದೆ ಅಂತಲ್ಲ, ಗೆಲ್ಲುವುದೋ ಬಿಲ್ಲುವುದೋ. ಗುರುಗಳಾದಂತ ನಿಮ್ಮನ್ನು ಸೋಲಿಸಿದ್ರೆ ಅದು ಒಂದು ಹೆಮ್ಮೆ ನನಗೆ. ನಿನಗೆ ಕೆಲವು ಸಲ ಏನಾಗ್ತದೆ ಗೊತ್ತುಂಟ? ನಾವು ಮಾಡಿದ್ದೆ ದೊಡ್ಡದು ಅಂತಾಗಿ ಹೋಗ್ತದೆ, ಪೆಟ್ಟಲ್ಲದೆ ಬೇರೆ. ನಾನು ನೀವು ನೋಡುವ. ಈಗ ಮಾತಾಡಿ, ಎಷ್ಟು ಮಾತಾಡ್ಲಿಕ್ಕೆ ಈಗ ಮಾತಾಡಿ. ಅದಕ್ಕೆ ಹೇಳುದು, ಯಾವ ಪ್ರಾಯದಲ್ಲಿ ಯುದ್ಧಕ್ಕೆ ಬರಬೇಕು? ಈಗ ಯುದ್ಧ ಮಾಡುವ ಪ್ರಾಯವ ನಿಮ್ಮದು? ಸುಮ್ಮನೆ ಊಟ ಮಾಡಿ ಮಲಗುದಿ ಬಿಟ್ಟು ಯುದ್ಧಕ್ಕೆ ಬಂದಿದ್ದೀರಿ. ಅದು ಸರಿಯಲ್ಲ, ಇದು ಸರಿಯಲ್ಲ, ವರ ಮತ್ತೊಂದು ಮಾತಾಡಿ. ಈಗ ಏನಾಯ್ತು? ಯಾರು ಶಿಶು ಗೊತ್ತಾಯ್ತಾ? ಶಿಶುವಿನ ಪರಾಕ್ರಮ ಪಾರ್ಥನ ಕುಮಾರ. ನೋಡಿ ನೆತ್ತರು ಹೊಸರುತ್ತಾ ಇದೆ, ಗಟ್ಟಿ ಹಿಡ್ಕೊಳ್ಳಿ. ಯುದ್ಧ ಅಂತೆ. ನಾನು ಹುಡುಗ ಅಂತ ಸ್ವಲ್ಪ ಸಲಹೆ ಬಿಟ್ಟದ್ದು ಮಾರ, ಅವ ತೆಗೆದು ಹೊಡೆದದ್ದೆ ಅಂತ ಹೆಬ್ಬೆರಳಿಗೆ ಬಿದ್ದಿದೆ. ಅದು ಯಾಕೆ ಹೆಬ್ಬೆರಳಿಗೆ ಬಿದ್ದಿದೆ? ಅದು ಎಲ್ಲಿಗೆ ಯಾಕೆ ಬಿಟ್ಟು? ಇದು ಮಾಡಿದ್ದುಣ್ಣೋ ಮಹಾರಾಯ ಅಂತ ಇವನ ಅಪ್ಪನ ಹೊಟ್ಟೆ ನೋವಿಗೊಂದು ಮದ್ದು ಕೊಟ್ಟಿದ್ದೆ ನೋಡಿ. ಏಕಲವ್ಯನ ಹೆಬ್ಬೆರಳು ಕತ್ತರಿಸಿ ಅವತ್ತು ಆ ಕಾಡಬೇಡದ ಹೆಬ್ಬೆರಳು, ನಾನು ಬಲದ ಕೈಯ ಹೆಬ್ಬೆರಳು ಕೇಳಿದ್ಯಾಕೆ? ಅವ ಶರಪ್ರಯೋಗ ಮಾಡುವಂತ ಲಾಘವ ಕಡಿಮೆ ಆಗ್ಲಿ ಅಂತ. ಆ ಬಿಲ್ಲಿನ ನಾರವನ್ನು ಹಿಡಿದು ಎಳೆಯುವಾಗ ಹೆಬ್ಬೆರಳಿಲ್ಲದೆ ಇದ್ರೆ ರಭಸ ಸ್ವಲ್ಪ ಕಡಿಮೆ ಆಗ್ತದೆ. ಹಾಗೆ ಅವನ ಹೆಬ್ಬೆರಳನ್ನು ತೆಗೆದದ್ದು. ಈಗ ನಮಗೆ ಬಂತು ನೋಡಿ, ನಿಮಗೂ ಬರ್ತದೆ. ಮತ್ತೆ ಬಾರದೆ ತಲೆಗೆ ಹಾಕಿದ ನೀರು ನೇರ ನಿಂತರೆ ಕಾಲಿಗಲ್ಲದೆ ಬೇರೆ ಎಲ್ಲಿಗೆ ಹೋಗುದು? ಇಲ್ಲಪ್ಪ, ಬರ್ಲಿಕ್ಕೆ ಎಲ್ರಿಗೂ ಬರ್ತದೆ, ಸ್ವಲ್ಪ ಹಿಂದೆ ಮುಂದೆ ಅಷ್ಟೇ. ಎಲ್ರಿಗೂ ಬರ್ತದೆ. ಕೆಲವರಿಗೆ ಗೊತ್ತಾಗುವುದಿಲ್ಲ ಬಂದದ್ದು, ಬಾಕಿದ್ದವರಿಗೆ ಅವರಿಗೆ ಗೊತ್ತಾಗ್ತದೆ, ಬಾಕಿದವರಿಗೆ ಗೊತ್ತಾಗುವುದಿಲ್ಲ. ಪಾಪದವರಿಗೆ ಬಂದ್ರೆ ಎಲ್ರಿಗೂ ಗೊತ್ತಾಗ್ತದೆ ಅಷ್ಟೇ. ನೋಡಿ ನಮಗೆ ಬಿತ್ತಲ್ಲ. ಹೊತ್ತೆಷ್ಟಾಯ್ತು? ಮಧ್ಯಾಹ್ನ ಬ್ರಾಹ್ಮಣರೆಲ್ಲ ಏನು ಮಾಡುದು? ಸ್ನಾನ ಮಾಡಿ ಊಟ ಮಾಡುದು.
ಯಾವುದು ತಪ್ಪಿಸಿದ್ರು ಬ್ರಾಹ್ಮಣರು ಹೊತ್ತಿಗೆ ಆಹಾರ ತಕ್ಕೊಳ್ಳುವುದೊಂದು ತಪ್ಪಿಸಲಿಕ್ಕಿಲ್ಲ. ಯಾಕೆ? ಅದು ಅನ್ನ ಪೂಜೆ. ಬ್ರಹ್ಮ ನಾವು ಊಟ ಮಾಡುವಾಗ ಒಟ್ಟು ಊಟ ಮಾಡುದ, ಕೈ ನೀರು ತಕೊಳ್ಳುವುದು ಯಾಕೆ? ನಾವು ದೇವತೆಗಳಿಗೆ ಸಮರ್ಪಿಸಿ ಮತ್ತೆ ಮುಂಜಿಸುವುದು ಅಂತ ಲೆಕ್ಕ. ಹೌದಪ್ಪ, ನಿಮ್ಮ ಹಾಗೆಲ್ಲ ಒಟ್ಟು ಅಲ್ಲ ಹೇಳುವುದಿಲ್ಲ. ನಾವೆಲ್ಲ ಕ್ರಮದಲ್ಲಿ ಚಟ್ಟಮುಟ್ಟ ಹಾಕಿಕೊಂಡು ಒಂದು ದಿನದಲ್ಲಿ ಎಷ್ಟು ಒಂದು ಸ್ವಲ್ಪ ಹೊತ್ತು ಊಟಕ್ಕಾಗಿಯೇ ವಿನಿಯೋಗಿಸುವ ಕ್ರಮ. ದೇವರ ಪೂಜೆ ಆಗಬೇಕು ಮಾರೆ. ನಮ್ಮ ದೇವರ ಕತೆ ಗೊತ್ತುಂಟ ನಿಮಗೆ? ನಮ್ಮ ಮನೆಗೆ ಬೆಂಕಿ ಬಿದ್ದದ್ದಲ್ಲ. ನಾನು ಬರುವಾಗ ಇಡೀ ದಗ 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 ಉರಿಯುತ್ತದೆ. ದೇವರನ್ನು ನೋಡ್ತೇನೆ, ಕೆಂಪು ಕೆಂಪಾಗಿದ್ದಾರೆ ದೇವರು. ಸಿಟ್ಟು. ನಾನು ಮತ್ತೆ ಒಂದು ಕೊಡಪನ ನೀರು ತಕೊಂಡೋಗಿ ದೇವರ ತಲೆಗೆ ಹಾಕಿದೆ. ಹುಡಿ ಮಾರೆ ದೇವರು. ಕೋಪದಲ್ಲಿ ಅಲ್ಲ, ಅದು ಪಂಚಲೋಹದ ವಿಗ್ರಹ ಅಲ್ವಾ, ಅದು ಬೆಂಕಿಯಲ್ಲಿ ಕೆಂಪಾದ್ದು ಕೆಂಡಾದ್ದು. ನಾನು ನೀರು ಹಾಕಿದೆ ನೋಡಿ, ಹುಡಿ ಆಯ್ತು. ಈಗ ಇಡೀ ದೇವರಿಲ್ಲ, ಆದ್ರೂ ಪರಂಪರೆಯ ಹುಡಿ ದೇವರು, ಅದನ್ನೇ ಇಟ್ಟುಕೊಂಡು ಪೂಜೆ ಮಾಡುದು. ನಾನು ಪೂಜೆಗೆ ಹೋದ್ರೆ ಇಲ್ಲಿ ಯಾರು? ನಾನು ಬರುವಷ್ಟು ಹೊತ್ತೊಂದು ಜಾಗ ತುಂಬಿಸಬೇಡುವ? ಬಿಟ್ಟ ಸ್ಥಳ ತುಂಬಿಸಲಿಕ್ಕೆ ಯಾರು ಹೇಳಿ? ಸರಿ, ಅಪ್ಪ ಇಲ್ಲದ ಇದ್ದ ಒಬ್ಬ ಇದ್ದಾನೆ ಕರ್ಣ. ಅವನಿಗೆ ತೆಗೆದ ಬಾಯಿಗೆ ಅವನಿಗೊಂದು ಹಿತದ ವಾಕ್ಯ ಹೇಳಿದ್ರೆ ಆಯ್ತು, ಮತ್ತೆ ಎಂಥದ್ದು ಇಲ್ಲ. ಬ್ರಾಹ್ಮಣರಿಗೆ ಬೈಯುವುದು ಮಾರ, ಹೌದು ಉಂಟ. ಬ್ರಾಹ್ಮಣರಿಗೆ ಬೈದವ ಯಾರಾದ್ರೂ ಒಳ್ಳೇದಾಗಿದ್ದಾನೆ ಈ ಕಾಲದಲ್ಲಿ? ಹಿಡ್ಕೊಂಡದ್ದು ಇಂಥದ್ದಕ್ಕೆ ಬೈಲಿಕ್ಕೆ ಕೆಲವು ಸಲ ಬೇಕಾಗ್ತದೆ. ಕರ್ಣ, ನೀನು ಎಂತದ್ದು ಮಾಡುದು? 10 ದಿವಸ ಕವಚಿ ಹೆಬ್ಬಾವಿನ ಹಾಗೆ ಮಲಗಿದೆ. ಈಗಲೂ ನೀನು ಮುಂದೆ ಬರುವುದಿಲ್ಲ. ಸುಮ್ಮನೆ ನೋಡ್ತಾ ಇದ್ದೇನೆ. ನೋಡ್ತಾ ಇದ್ದಿ, ಕರೆಯದೆ ಬರುವುದಿಲ್ಲ. ಈಗ ನೋಡು, ನನಗೆ ಸ್ವಲ್ಪ ಕೆಲಸ ಉಂಟು, ಅರ್ಥ ಆಯ್ತಾ? ಒಂದು ದೇವರ ಪೂಜೆ ಆಗ್ಬೇಕು, ಅದಕ್ಕಿಂತ ಮೊದಲು ಸ್ನಾನ ಆಗ್ಬೇಕು, ಪೂಜೆ ಆದ ಮೇಲೆ ಊಟ ಆಗ್ಬೇಕು. ಒಂದು ಸ್ವಲ್ಪ ಹೊತ್ತು ನಾನು ಬರುವಲ್ಲಿವರೆಗೆ ಈ ರಂಗದ ಬಿಸಿ ಇಳಿಬಾರ್ದು, ಅದು ಉಳಿಬೇಕು. ನೀನಿದ್ದೇನೆ, ನಾನು ಇದ್ದೇನೆ ಅಂತ ಹೇಳಿದ್ರೆ ಸಾಕು. ಏನಾದ್ರೂ ಮಾಡ್ಬೇಕು, ಗೊತ್ತಾಯ್ತಲ್ಲ? ಸ್ವಲ್ಪ ಆವೇಶ ಉಂಟು ಹುಡುಗನಿಗೆ, ಅರ್ಥ ಆಯ್ತಾ? ಆವೇಶಕ್ಕೆ ಈ ವೇಷವೇ ಸರಿ, ಆಯ್ತಾ? ಯಾಕೆ ಬೆಂಕಿ ಚೆಂಡಿನಂತೆ ಬಂದೆ? ನಮ್ಮ ವ್ಯೂಹವನ್ನು ಭೇದಿಸಿ ಒಳಗೆ ಹೊಕ್ಕವನೇನು? ಅಷ್ಟು ಮಾತ್ರವಲ್ಲ, ಎದುರಾದ ರೂಢ ಸದೆ ಮಾಡುತ್ತಾ ಮುಂದೆ ಮುಂದೆ ಬರುತ್ತಾ ಇರುವೆಯಲ್ಲ. ಹೌದಾ? ನೋಡು, ಏನು ನೀನು ಸಣ್ಣ ಬಾಲಕ, ಎಲ್ಲಿಯಾದ ಆಟದ ಮೈದಾನದಲ್ಲಿ ಆಡುವಂತಹ ವಯಸ್ಸು ನಿನ್ನದು. ಅದನ್ನು ಬಿಟ್ಟು ನಮ್ಮ ಜೊತೆ ಯುದ್ಧವನ್ನು ಮಾಡುವುದಕ್ಕೆ ಮುಂದೆ ಮುಂದೆ ಬರುತ್ತಾ ಇದೀಯಾ? ನಿನಗೆ ಈ ಯುದ್ಧ ಬೇಡ. ನೋಡು, ನನ್ನ ಜೊತೆಯಲ್ಲಿ ಯುದ್ಧ ಮಾಡುವುದಕ್ಕೆ ನೀನಲ್ಲ ಜನ. ಮತ್ತೆ ಬಂದವ ಯಾರೆಂದು ಗೊತ್ತಾಯ್ತಾ? ಕರ್ಣ. ನೋಡು, ನೀನಲ್ಲ, ನಿನ್ನ ಅಪ್ಪನನ್ನು ಸರಿಯಾದ ವಿಳಾಸ ಇಲ್ಲದವ ನೀನು. ಈಗ ಒಂದು ವಿಳಾಸಕ್ಕೆ ಬಂದು ದೊಡ್ಡ ಜನನಾಗಿ ಮೆರೆತಾ ಇದ್ದೀಯಲ್ಲ. ವಿಳಾಸ ಇಲ್ಲದಿದ್ರು ಒಂದೊಂದು ಕ್ಷೇತ್ರದಲ್ಲಿ ನೆಲೆಯಾಗಿದೆ. ಹೌದಪ್ಪ, ನೀನು ಯಾವ ರೀತಿ ನೆಲೆಯಾಗಿದೆ ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಕೌರವನಿಗೆ ಗೆಲುವಿನ ಕುದುರೆ ನೀನು. ಕುದುರೆ ನಾಲಗೆ ಹೇಗೆ ಬೇಕೋ ಹಾಗೆ ತಿರುಗಾಡ್ತದೆ. ಅರೇ ಕುದುರೆ ಅಲ್ಲ, ಓಡುವ ಕುದುರೆ. ಹೌದಾ? ಅದನ್ನು ನಿಲ್ಲಿಸ್ತೇನೆ.
ಮನೆಗಣ್ಣಗಳ ನೀತ ಶಿಶುವೇ ಸಂಗರದೊಳತ ದಳಬೆಂದನು ಬಾವಯ್ಯ ನೋಡಿದೀರಾ ಎಂಥದಿದು ಆಗ್ತಾ ಉಂಟು ಅಂತಲೇ ನನಗೆ ಅರ್ಥ ಆಗುವುದಿಲ್ಲ ಅಂತ. ಭಯಂಕರ ಸಮರ. ಕದಲಿಯೋಳು ಮದದಾನೆ ಹೊಕ್ಕಂದದಲ್ಲಿ ಮದಭರಿತವಾದಂಥ ಆನೆ ಕದಲಿಯ ತೋಟಕ್ಕೆ ಹೊಗ್ಗಿತು ಅಂತಾದ್ರೆ ಏನಾದ್ರೂ ಉಳಿದೀತಾ? ಹಾಗೆ ಹಾನಿ ಮಾಡ್ತಾ ಇದ್ದಾನೆ ಇವ ಹುಡುಗ ಹೌದೋ ಅಲ್ವೋ? ಇವನಿಗೆ ಈಶ್ವರ ದೇವರು ಮೈ ಮೇಲೆ ಬಂದಿದ್ದಾರ ಅಂತ. ಹಣೆಯಲ್ಲಿ ಕಣ್ಣೊಂದು ಇಲ್ಲ ಅಂತ ಬಿಟ್ರೆ ಪಣಗಣ್ಣ ಪರಮೇಶ್ವರನಿಗೆ ಇವ ಏನು ಕಡಿಮೆ? ಎಂತ ವಿಕ್ರಮ, ಎಂತ ಹೋರಾಟ! ನಾನೊಬ್ಬ ಸೇನಾ ನಾಯಕನಾಗಿ ನಮ್ಮ ಸೇನೆಯವರಿಗೆಲ್ಲ ಹೇಳುವುದು, ನಾಳೆ ಹೇಳಲಿಲ್ಲ ಗುರುಗಳು ಅಂತಾಗುವುದು ಬೇಡ. ಈ ಯುದ್ಧದಲ್ಲಿ ನನಗೆ ಅನುಮಾನ ಕಾಣ್ತದೆ, ಯಾರು ಉಳಿತಾರೆ ಯಾರು ಅಳೆಯುತ್ತಾರೆ ಅಂತ. ಹಾಗಾಗಿ ನಿರ್ಧಾರವಾಗಿ ನಿಮಗೊಂದು ಹೇಳಿಬಿಡ್ತೇನೆ, ಯಾರು ಬದುಕಬೇಕು ಅಂತ ಉಂಟು ಅವರಿಗೆ ಅವರೇ ಜನ. ನಾವಿದ್ದೇವೆ, ನಾವು ನಿಮ್ಮನ್ನು ಬದುಕಿಸ್ತೇವೆ, ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯುದ್ಧ ನಮ್ಮ ಕೈ ಮೀರುತ್ತಾ ಉಂಟು, ನಮ್ಮ ಲೆಕ್ಕ ತಪ್ಪಿದೆ. ಆದದ್ದರಿಂದ ಅವರವರ ಜೀವಕ್ಕೆ ಅವರವರೇ ಹೊಣೆ ಬಿಟ್ಟರೆ ನಾನಿದ್ದೇನೆ ಅಂತ ಯಾರು ನಿಲ್ಲಬೇಡಿ, ಮನಸ್ಸು ಬಂದ ಹಾಗೆ ಮಾಡಿ. ಗುರುಗಳ ಅಪರಾಧಿಯಲ್ಲ, ಅಪರಾಧಿ ನಾನು. ಅವರನ್ನು ಆ ಪೀಠದಲ್ಲಿ ನಾನು ಕುಳ್ಳಿರಿಸಿದನಲ್ಲ, ನಾನೇ ಅಪರಾಧವನ್ನು ಮಾಡಿಬಿಟ್ಟೆ. ಹೋಗಿ ಹೋಗಿ ಬ್ರಾಹ್ಮಣನನ್ನು ರಕ್ಷಣಾಧಿಕಾರಿಯಾಗಿ ನಾನು ನೇಮಿಸಿದನಲ್ಲ. ಬ್ರಾಹ್ಮಣರನ್ನು ನೀವು ಹೀನೈಸುವುದಲ್ಲ, ಅವರ ಕ್ಷೇತ್ರವೇ ಬೇರೆ. ಏನು ಏನು ಇಷ್ಟು ಶುದ್ಧ ನಾಲಿಗೆ ಬಿಟ್ಟಿದ್ದಾರೆ ಅವರು. ಅರ್ಜುನನೊಬ್ಬ ತಪ್ಪಿದ್ದಾರೆ, ಮಿಕ್ಕ ದೂರ್ಜಟಿ ಏನಾಗಿದ್ದೀರೆ. ಊರ್ಜಿತ ಚಕ್ರ ಎಲ್ಲಿ ಹೋಯ್ತು? ಚಕ್ರ ವ್ಯೂಹ ಎಲ್ಲ ಹುಡಿ ಹುಡಿಯಾಗಿ ಹೋಯಿತು. ಏನು ಮಾಡೋಣ? ಹೇಳಿದ್ರಲ್ಲ, ಅವರವರ ಪ್ರಾಣವನ್ನು ಅವರವರೇ ರಕ್ಷಣೆ ಮಾಡಿ. ಹಾಗಿದ್ರೆ ಇವರು ಸೇನಾಧ್ಯಕ್ಷರಾಗಿ ಇರುವುದು ಯಾಕೆ? ಪ್ರತಿಯೋರ್ವ ಸೈನಿಕರ ಪ್ರಾಣವನ್ನು ರಕ್ಷಣೆ ಮಾಡಬೇಕಾದ ಸೇನಾಧಿಕಾರಿ ನಿಮ್ಮ ನಿಮ್ಮ ಪ್ರಾಣಕ್ಕೆ ನೀವೇ ಜವಾಬ್ದಾರ ಅಂತ ಹೇಳ್ಬಿಟ್ರಲ್ಲ, ಏನು ಮಾಡೋಣ? ಮಧ್ಯ ಬೇರೆಯವ್ರದ್ದಾಯ್ತಾ? ಅರ್ಥ ನಾನು ಮಾತಾಡ್ತೇನೆ ಅಲ್ಲ, ಅವರು ಅದನ್ನೆಲ್ಲ ಹೇಳಿ ಮತ್ತೆ ಈಗ ಏನು ಆಗ್ಲಿಲ್ಲ ಅವರಿಂದ. ನೀನೇನು ಸಾಮಾನ್ಯದವರಂತೆ ಚಿಂತೆ ಮಾಡ್ತಾ ಇದ್ದಿ. ನೀನೇನು ಮನುಷ್ಯರಾಗಿ ಹುಟ್ಟಿದವನ? ನೀನೇನು ಸಾಮಾನ್ಯದವರಾಗಿ ಹುಟ್ಟಿದವನ? ಮತ್ತೆ ಹೇಗೆ ಹುಟ್ಟಿದವ? ಭೂತದಾಗಿ ಹುಟ್ಟಿದವನ? ಅಣ್ಣ ಹಾಗಲ್ಲ. ನಮ್ಮಮ್ಮ ಗಾಂಧಾರಿ ದೇವಿ ತುಂಬು ಬಸುರಿಯಾಗಿ ಇಷ್ಟು ದೊಡ್ಡ ಹೊಟ್ಟೆ ಪಟಕ್ಕ ಮಾಡಿದ್ಲಂತ. ಗರ್ಭಪಾತ ಆಗಿ ಹೋಯಿತು. ಏನು ಮಾಡೋಣ ಅಂತ ಚಿಂತೆ ಆಯಿತು. ವೇದವ್ಯಾಸರು ಬಂದ್ರು, ಭಾಂಡದಲ್ಲಿ ತೆಗೆದಿರಿಸಿದ್ರು. ಬ್ರಹ್ಮಾಂಡ ಬೇರೆಯಲ್ಲ, ಭಾಂಡ ಬೇರೆಯಲ್ಲ. ಸ್ವಲ್ಪ ಕಾಲ ಹಾಗೇ ಇತ್ತಂತೆ. ಸ್ವಲ್ಪ ಕಾಲದ ನಂತರ ನೀನು ಕಾಲನ್ನು ಹೊರಗೆ ಬಂದೆ. ಬಹಳಷ್ಟು ಮಂದಿ ಹೇಳುವುದನ್ನು ಕೇಳಿದ್ದೇವೆ. ಪಾಂಡವರ ಬಗ್ಗೆ ಕೊಚ್ಚಿಕೊಳ್ಳುವುದು. ಈಗ ನಾನು ಒಬ್ಬ ಹೊರಗೆ ಬಂದದ್ದು ಮಾತ್ರ ನೀನು ಹೇಳುವುದ? ಆಮೇಲೆ ನಿನ್ನ ಕಾಲು ಹಿಡಿದು ನಾನು ಎಳೆದೆ. ನೀನು ಬಾರದು ಹೋದ್ರೆ ನಾವು ಬರ್ಲಿಕ್ಕುಂಟ? ಇಲ್ಲ. ನೀವು ಬಂದ ಮೇಲೆ ನಾವು ಬರದಿರ್ಲಿಕ್ಕುಂಟ? ಪಾಂಡವರು ಮಾತ್ರ ವಿಶೇಷವಾಗಿ ಹುಟ್ಟಿದವರಲ್ಲ, ನಾವು ಹುಟ್ಟಿದ್ದೇವೆ. ಪಾಂಡವರಿಗೆಲ್ಲ ಮೇಲಿನಿಂದ ಯಾರ್ಯಾರು ಏನೇನು ಹೇಳಿದ್ರಂತೆ, ಅದು ಅವರೇ ಹೇಳುವುದು, ಬೇರೆಯವರು ಹೇಳಿದ್ದಿಲ್ಲ. ನಮ್ಮದು ಹಾಗಲ್ಲ.
ಕಾಗೆಗಳು, ಗೂಗೆಗಳು, ನರಿ, ನಾಯಿಗಳೆಲ್ಲ ಬೊಬ್ಬೆ ಹಿಡಿತಿದ್ದವು ನೀನು ಹುಟ್ಟಿದಾಗ. ಹಾಗಾದ್ರೆ ನಿನ್ನ ಹುಟ್ಟು ವಿಶೇಷವಾಗಿ ಉಂಟು. ಇಂಥ ಶ್ರೇಷ್ಠನಾಗಿ ಹುಟ್ಟಿದಂತ ನೀನು ಚಿಂತಾಕ್ರಾಂತನಾಗುವುದಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತುಂಟು. ಚಿಂತೆಯನ್ನು ಬಿಡು, ಅಪ್ಪಣೆಯನ್ನು ದಯಪಾಲಿಸು. ಕೊಟ್ಟರೆ ನೀನು ಏನು ಮಾಡ್ತಿ? ನನ್ನನ್ನು ಹೀಗೆಲ್ಲ ನೀನು ಭರಿಸಬೇಕಾದದ್ದು. ನನಗೆ ಒಂದು ಸ್ಥಾನ ನೀನು ಮೊದಲೇ ಕೊಡಬೇಕಿತ್ತು. ಯುದ್ಧಾರಂಭದ ಕಾಲದಲ್ಲಿ ಕೊಡ್ತಿದ್ರೆ ಈ ಪ್ರಸಂಗ ಇಷ್ಟು ಉದ್ದಾಗ್ಲಿಕ್ಕಿರಲಿಲ್ಲ. ಸರಿ, ನಾನು ನಿರೀಕ್ಷೆ ಮಾಡ್ತಾ ಇದ್ದೆ, ನಾನು ಯಾವಾಗ ಬರುವುದು. ನಿಮ್ಮದು ಮುಗಿಯುವುದಿಲ್ಲ, ನನಗೆ ಬರ್ಲಿಕ್ಕೆ ಒಂದು ಅವಕಾಶ ಸಿಗ್ಲಿಲ್ಲ. ಆದ್ರೂ ತಡವಾಗಿ ಆದ್ರೂ ಬಂದಿದ್ದೇನೆ. ಅಣ್ಣ, ಹಿಂದಕ್ಕೆ ಸಮುದ್ರ ಮತನಾಯಿತು. ನೀನು ನೋಡ್ಲಿಲ್ಲ, ನಾನು ನೋಡ್ಲಿಲ್ಲ. ಇಲ್ಲ, ವಿಷಯ ಗೊತ್ತು, ವಿಷಯ ಕೇಳಿ ಬಲ್ಲೆವು. ಹಾಗೆ ಒಂದು ವೇಳೆ ರಣಕಣಕ್ಕೆ ಇಳಿದೆ ಅಂತಾದ್ರೆ ಸಮುದ್ರ ಮತನ ಆದಾಗೆ ಸೈನ್ಯದ ಮತನ ಆದೀತು. ನೀನೆಲ್ಲ ಕೆಲವರನ್ನೆಲ್ಲ ನಂಬುದು ಸ್ವಲ್ಪ ಕಡಿಮೆ ಮಾಡಬೇಕು. ಸರಿ, ದ್ರೋಣಾಚಾರ್ಯರನ್ನು ನಂಬಿದೆ. ಏನು ಮಾಡಿದ್ರು ಇವತ್ತು? ಅರ್ಜುನನೊಬ್ಬ ತಪ್ಪಿದ್ದಾರೆ. ಹೌದು, ತಪ್ಪಿಸುವುದು ಯಾರು? ನೀನು. ನಿಜ. ಕೋಟೆಯ ಒಳಗೆ ಬರಬೇಕು ಅಂತ ಇದ್ರೆ, ಪಾಂಡವರಲ್ಲಿ 4 ಮಂದಿ ಒಳಗೆ ಬರಬಾರ್ದು ಅಂತ ಇದ್ರೆ ಸೈಂಧವ ನಿಲ್ಲಬೇಕು. ಅದು ಯಾರ ಜನ? ನಮ್ಮ ಜನ. ಅಲ್ಲಿಗೆ ಕಳಿಸುವುದಕ್ಕೂ ನಮ್ಮ ಜನ, ಇಲ್ಲಿ ತಡೆಯುವುದಕ್ಕೂ ನಮ್ಮ ಜನ. ಯುದ್ಧ ಮಾತ್ರ ಗೆಲ್ಲಿಸಿ ಕೊಡುವುದವರು. ನಮ್ಮದೊಂದು ಪ್ರಾರಬ್ಧ ನೋಡಿದ್ರೆ ಅಣ್ಣ, ಅವರನ್ನು ನಮ್ಮಿನ ಪ್ರಯೋಜನ ಇಲ್ಲ. ಈಗ ಆಡಿದ್ರಲ್ಲ, ಅವರವರ ಪ್ರಾಣಕ್ಕೆ ಅವರವರೇ ಹೊಣೆ. ನೀನು ಯಾಕೆ ಚಿಂತೆ ಮಾಡ್ತೀವಿ? ನಿನ್ನ ತಮ್ಮನಾದಂತ ದುಶ್ಯಾಸನ ನಾನಿದ್ದೇನೆ. ಕೊಡು ಅಪ್ಪಣೆ. ತಮ್ಮ, ನಿನ್ನ ಮೇಲೆ ಪೂರ್ಣ ವಿಶ್ವಾಸ ನನಗುಂಟು. ಜಯಶೀಲನಾಗಿ ಬಾ. ಆಯಿತು. ಇದು ಹೊಂಬಟ್ಟಲಲ್ಲಿ ರಣವೀಳೆಯ ಕೊಟ್ಟಿದ್ದೇನೆ. ಸಂತೋಷ. ವಿಜಯೀ ಭವ. ಪದ್ಯ ಯಾರಿಗೆ? ನಿನಗ ನನಗ? ಯಾರಿಗೆ ಪದ್ಯ? ನಿಮಗೆ ಗೊತ್ತಿಲ್ವಾ ಅಷ್ಟು ಕೂಡ?
ಮತ್ತೆ ಮತ್ತೆ ಹೆದರ್ಲಿಕ್ಕಿಲ್ಲ. ಈ ಕೌರವರಲ್ಲಿ ನೀನೊಬ್ಬನು ಹೀಗ ಅಲ್ಲ ಎಲ್ಲವರ ಹಾಗ? ಏಯ್, ಕುಟುಂಬದ ಹರಕೆ ಬಾಕಿ ಉಂಟ? ನನಗೆ ನಿನ್ನ ಮೇಲೆ ಬೇಸರ ಉಂಟು. ನನ್ನ ಮೇಲೆ? ಹೌದು. ನಾನೇನ್ ಮಾಡಿದ್ದೇನೆ? ಮೊನ್ನೆ ಬಿಟ್ಟು ಹೋಗಿದ್ದಿ. ಮೊನ್ನೆ ಹೋಗುವಾಗ ನಮ್ಮನ್ನು ಬಿಟ್ಟು ಹೋಗಿದ್ದಿ. ಇನ್ನು ಯೋಗ್ಯತೆ ಇಲ್ಲ ಅಂತ ಹೇಳಿ? ಹಾಗಲ್ಲ, ಮೊದಲ ದಿವಸ ಯುದ್ಧ ಆಯ್ತಾ? ಆಗಿದ ಗೊತ್ತಿಲ್ಲ. ಭೀಷ್ಮಾಚಾರ್ಯರು ಕಟ್ಟಿ ಹಾಕಿದ್ರು, ಭಾರತ ರತ್ನ ಪ್ರಶಸ್ತಿ ಕೊಟ್ರು. ಮತ್ತೆ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಹೌದು ದುಶ್ಯಾಸನೊಂದು ಆಹ್ವಾನ ಇಲ್ಲದೆ ಹೋಯ್ತಲ್ಲ ನಿನಗೆ. ಹೌದು. ನೀನು ಏನು ಅಷ್ಟು ದೊಡ್ಡ ಜನವ? ನಾನು ಇರ್ತಿದ್ರೆ ನಿನ್ನ ತಲೆಯಲ್ಲಿ ಇರಬಹುದು ದುಶ್ಯಾಸನ. ನಿನಗೆ ನಾನು ಮತ್ತೊಂದು ಭಾರತ ರತ್ನ ಕೊಡ್ತಿದ್ದೆ. ಬೇಡ, ಅಗತ್ಯ ಇಲ್ಲ. ನಾನು ಭಾರತ ರತ್ನ ಕೊಡುದಾದ್ರೆ ಹಾಗೆ ಕೊಡುವುದಿಲ್ಲ. ನಿನ್ನಿಂದ ಪಡೆಯುವಂತಹ ದೌರ್ಭಾಗ್ಯ ಬರುವುದು ಬೇಡ. ನೀನು ಹಣ ಕೊಟ್ಟರೆ ನನ್ನದು ಭಾರತ ರತ್ನ ಉಂಟು. ಬೇಡ. ಬೇಡವಾ? ಬೇಡು. ಹಾಗೆಂದು ಅಂದಿನ ಬೇಸರ ಅಲ್ಲ ಇವತ್ತು. ಮತ್ತೇನು? ಸಣ್ಣ ಬಾಲಕ ನೀನು. ಸಣ್ಣ ಅಂದ್ರೆ ಎಷ್ಟು ಸಣ್ಣದ? ಒಂದು ಸರ್ ನೋಡು, ಸರಿ ನೋಡು, ಎಷ್ಟು ಸಣ್ಣದು? ಒಂದು 16 ವರ್ಷ. ನಿನ್ನ ದೊಡ್ಡ ಮೀಸೆ, ಸಣ್ಣ ಮೀಸೆ ಅಷ್ಟೇ. ನಿನಗೆ ಮೀಸೆ ಬರಲಿಲ್ಲ. ಬರುವ ಜಾಗ ಉಂಟು. ನಮಗೆ ಮೀಸೆ ಬಂದಿದೆ. ನಮ್ಮ ಪಂಥ ಪೌರುಷಗಳೇನೆನ್ನುವುದನ್ನು ಹಿಂದಕ್ಕೆ ಬಹಳಷ್ಟು ಮಂದಿಗಳು ನೋಡಿ ಆಗಿದೆ. ಹೌದಪ್ಪ, ನಿನ್ನ ಪೌರುಷದ ಬಗ್ಗೆ ಹೇಳಿ ಪ್ರಯೋಜನ ಇಲ್ಲ. ನಾವು ಒಳ್ಳೇದು ಮಾಡ್ತೇವೆ, ನಾವು ಹಾಳು ಮಾಡ್ತೇವೆ. ಹೌದವಾ? ಆ ಕಾರಣದಿಂದ ನಿನ್ನಲ್ಲಿ ಹೇಳುತ್ತಾ ಇದ್ದೇನೆ, ಸಂಗ್ರಾಮಕ್ಕೆ ನೀನಲ್ಲ, ಅರ್ಜುನ ಭೀಮ ಅವರು ಬಂದ್ರು ಅಂತಾದ್ರೆ ನನ್ನ ಯುದ್ಧ ನೀನಲ್ಲ. ಹೋಗು ಹೋಗು. ಹೇಳು. ಏನಿಲ್ಲ ಏನಿಲ್ಲ. ನೀನು ಹೀಗೇ ಆಗುದ? ಯಾವಾಗಲೂ ಹೀಗೆಯಾ? ಕೆಲವೆಲ್ಲ ಪ್ರಸಂಗದಲ್ಲಿ ನಮ್ಮ ಪಾತ್ರ ಚಿತ್ರಣಗಳು ಬದಲಾಗ್ತವೆ. ನೀನು ನಿನ್ನ ಶೈಲಿಯನ್ನು ಸರಿ ಮಾಡ್ಬೇಕು, ಇಲ್ಲದಿದ್ರೆ ಇನ್ನೊಬ್ಬರದನ್ನಾದ್ರೂ ಸರಿ ಮಾಡ್ಬೇಕು. ನಿನಗೆ ಅದು ಆ ಕಡೆ ಅದು ಸರಿಯಲ್ಲ, ಈ ಕಡೆ ಇದು ಸರಿ ಅಂತ ಆಗ್ಬಾರ್ದು. ನಿನಗೆ ಚಿಂತೆ ಮಾಡಬೇಡ. ಆ ಕಡೆಯವರದ್ದು ನಾವು ಶೈಲಿ ಅನುಕರಣೆ ಮಾಡಿ ಸರಿಯಾಗದಿದ್ರೆ ಅದು ಅವರದ್ದಲ್ಲ ಅಂತ ಆಡ್ತಾರೆ. ನಾವು ಈ ಕಡೆಯಿಂದ ಒಂದು ಮಾಡಿದ್ರೆ ಅದು ನಮ್ಮದೇ ಶೈಲಿ ಅಂತ ಆಡಿಕೊಳ್ತಾರೆ. ಅಂತ ಸ್ವಂತದ್ದು ಮಾಡಿ ಪ್ರಯೋಜನ ಬರುವುದಲ್ಲ, ಇನ್ನೊಬ್ಬರದನ್ನು ಕಲಿತೇ ಪ್ರಯೋಜನ ಬರುವುದಲ್ಲ. ಅದು ಹಾಗೆ ನೋಡಿ ತಿಳಿ ಅಂತ ಒಂದು ಮಾತಿಲ್ವೋ, ಹಾಗೆ ನಮ್ಮದು. ದುಶ್ಯಾಸನ ಖಂಡಿಸದೇ ಇದ್ದರೆ ಕೆಳಗೆ ಶಸ್ತ್ರ ನನ್ನ ಸ್ವರ ಮೇಲೆ ಮಾಡಿ. ನಿನ್ನನ್ನು ಒಂದೇ ಒಂದು ಬೆಟ್ಟಿನಿಂದ ಓಡಿಸಿ 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 ಕಿವಿ ಸರಿ ಇಲ್ವಾ ಅಂತ ನಾಯಿಯನ್ನು ಹೇಳಿದ್ದು. ನಿನ್ನನ್ನು ಒಂದೇ ಒಂದು ಬಾಣದಿಂದ ಕೊಲ್ಲುತ್ತಿದ್ದೆ. ಆದ್ರೆ ಏನು ಮಾಡೋಣ ಬೇಡ. ನಿನ್ನನ್ನು ಕೊಂದು ನನಗೆ ಪಾಪ ಬರುವುದು ಬೇಡ. ಈ ಹಿಂದೆ ದೊಡ್ಡಪ್ಪ ಭಾಷೆ ಮಾಡಿದ್ದಾರೆ, ಹಾಗಾಗಿ ಆ ಭಾಷೆಗೆ ಅಂಜಿ ನಿನ್ನನ್ನು ಹೀಗೆ ಬಿಡ್ತಾ ಇದ್ದೇನೆ. ಒಂದೊಂದಲ್ಲ ಎರಡೆರಡಲ್ಲ ಮಿಶ್ರ ವಾಸನೆ. ನಮ್ಮ ಹಲ್ಲಿಗೆ ನೀರು ತಾಗಿಸದ ಎಷ್ಟು ದಿವಸ ಆಯ್ತು ಪಾಪಿ. ನಾನು ಊರು ಬಿಟ್ಟು ಎಲ್ಲಿಗೆ ನೋಡು, ದರ್ಪಣದಲ್ಲಿ ನೋಡು ನಿನ್ನ ಮುಖ ಹೇಗೆ ಉಂಟು ಅಂತ. ನಾನು ಊರು ಬಿಟ್ಟು ಎಲ್ಲಿಗೆ ಹೋಗ್ಲಿಲ್ಲ. ಊರು ಬಿಟ್ಟಲ್ಲಿ ನೀರು ಸಿಗದಿದ್ರೆ ನಿನಗೆ ಇದು ಕತ್ತಿ ಬೇರೆ ನಿನ್ನ ಜನ್ಮಕ್ಕೆ. ನಾನು ಹೋದ ಮೇಲೆ ಏನಾದ್ರೂ ಮಾತಾಡಿದ್ರೆ ನಾಳೆಗೆ ನಾಲ್ಕು ಮಾಡಿ ಪ್ರಾಣಿಗಳಿಗೆ ಕೊಟ್ಟೆ ಜಾಗ್ರತೆ. ನನ್ನ ಬಗ್ಗೆ ನಿನಗೆ ಏನು ನಾನು ನೀನು ಹೋದ್ಮೇಲೆ ಯಾವುದು ಕೂಡಿದ್ರೆ ಈಗ ಮಾತಾಡ, ಮುಂದಿನಿಂದ ಮಾತಾಡ್ಬೇಕು, ಹಿಂದಿನಿಂದ ಮಾತಾಡೋದಲ್ಲ. ಕೂಡದಕ್ಕಲ್ವ ಕೆಳಗೆ ಬಿದ್ದದ್ದು. ಇಷ್ಟು ದಿವಸ ಬದುಕಿದ್ದೆ ಹಿಂದಿನಿಂದ ಕೆಲಸ ಮಾಡಿ. ಕಾಪಿ ಸಣ್ಣ ಮಕ್ಕಳು ಅಂತ ಸಲಿಗೆ ಕೊಡಬಾರ್ದು. ತಲೆ ಮೇಲೆ ಬಂದು ಕೂತ್ಕೊಳ್ತಾರೆ. ಹೀಗೆ ಆಗುದು. ಯಾಕೆ ಸೋತದ್ದು? ಯಾಕೆ ಇರ್ಲಿ ಅಂತ ಒಂದು ಸತ್ಯ ವಿಷಯ ಹೊರಗೆ ಬಂತ ಇಲ್ವೋ? ನಾನೊಂದು ಜೀವಮಾನದಲ್ಲಿ ಮಾಡಿದ ಉನ್ನತವಾದಂತಹ ಸಾಧನೆ, ಅದರಿಂದಲಾಗಿ ನನ್ನ ಪ್ರಾಣ ಉಳಿಯಿತು. ದ್ರೌಪದಿಯ ಸೀರೆಯನ್ನು ಎಳೆಯದೆ ಇರ್ತಿದ್ರೆ ಇವತ್ತು ನಾನು ಇಲ್ಲ. ಹಾಗಾಗಿ ಯಾರಿಗಾದ್ರೂ ನನ್ನ ಹಾಗೆ ಬದುಕಬೇಕು ಅಂತ ಇದ್ರೆ ವರ್ಷಕ್ಕೊಂದಾದ್ರೂ ನನ್ನ ಹಾಗೆ ಒಂದು ಕಾರ್ಯ ಮಾಡಿ. ದಾನವ ಕದಳಿಯ
ಇಳಿದು ಜಡುರುದರುಗಿರೆಂಟು ದಿನಗಳು ದ್ರೋಣನಂತರಗದಿ ಯೋಚಿಸುತ್ತಲ ಒಟ್ಟಿನಲ್ಲಿ ಇಳಿದಾಗಿದೆ, ಹೇಗೆ ಹತ್ತುವುದು ಅಂತ ಯೋಚನೆ. ಪ್ರಾರಂಭ ಮಾಡಿದ್ದನ್ನು ತುದಿ ಮುಟ್ಟಿಸಬೇಕೋ ಬೇಡವೋ ಹೊಣೆಗಾರಿಕೆ ಉಂಟಲ್ಲ. ತೆಗೆದ ಬಾಯಿಗೆ ಬ್ರಾಹ್ಮಣರಿಗೆ ಬೈಯುವುದು ಬಿಟ್ಟರೆ ಏನು ಮಾಡ್ತಾ ಇದ್ದಾರೆ ಬ್ರಾಹ್ಮಣರು, ಏನು ಸಂದಿಗ್ಧ ಬ್ರಾಹ್ಮಣರಿಗೆ ಅಂತ ಕೇಳುವುದೇ ಇಲ್ಲ ಕೌರವ. ಏನು ಮಾಡಿ ಸಾಯುವುದು ಹೇಳಿ? ಈ ಪರಿಸ್ಥಿತಿಯಲ್ಲಿ ಏನಾದರೂ ಒಂದು ಮಾಡಲೇಬೇಕು. ಕರ್ಣ ಪೂರ್ಣ ಚೌರ್ಯನ ಕರೆದನು ಮನು ಚೂರ್ಣ ಮಾಡಿ ಗುರುದೇವ, ಈ ಕಾಲದಲ್ಲಿ ನಿನ್ನ ವಿದ್ಯಾಪ್ರೌಢಿಮೆಯ ಬಗ್ಗೆ ನನಗೆ ನೆನಪಾಗಿಯೇ ನಿನಗೆ ಹೊಸತಾದಂತಹ ಒಂದು ಬಿರುದು ಕೊಡ್ತೇನೆ ನಾನು. ಯಾವುದು ಗುರುದೇವ? ವೈರಿಗಳೆನ್ನುವಂತಹ ಭುಜಗಗಳಿಗೆ ನೀನು ಸುಪರ್ಣ ಸದೃಶ್ಯನಿದ್ದೀಯಾ. ಧನ್ಯರಾದಿ. ಗರುಡನಿಗೆ ಸುಪರ್ಣ ಅಂತ ಒಂದು ಹೆಸರುಂಟು. ಅವನ ಗರಿ ಬಿದ್ದ ಜಾಗಕ್ಕೆ ಸೌಪರ್ಣಿಕ ಅಂತ ಹೆಸರಾಗಿದೆ ಅಂತೆ ಒಂದು ಕಾಲದಲ್ಲಿ. ಬಂಗಾರದ ಬಣ್ಣವುಳ್ಳ ಗರಿಗಳನ್ನು ಹೊಂದಿದ್ದರಿಂದ ಗರುಡನಿಗೆ ಸುಪರ್ಣ. ವೈರಿಗಳೆನ್ನುವ ಪಾಂಡವರ ಪಾಳಯದ ವ್ಯಾಳಗಳಿಗೆ ನೀನು ಗರುಡ ಪ್ರಾಯ. ನಿನ್ನ ಲಾಘವ, ಸೌಷ್ಠವ, ತ್ರಾಣ, ವಿಜ್ಞಾನ ಇತ್ಯಾದಿಗಳೆಲ್ಲ ಆ ಸೂಕ್ಷ್ಮಮತಿ ಬಹಳಷ್ಟು ತೀಕ್ಷ್ಣವಾದದ್ದು. ಒಂದು ಕೆಲಸ ನೀನು ಮನಸ್ಸಿಟ್ಟು ಮಾಡಿದೆ ಅಂತಾದ್ರೆ ಮತ್ತೊಬ್ಬರಿಗೆ ಅದನ್ನು ಎಣಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ತ್ರಾಣ ನಿನ್ನಲ್ಲಿ ಉಂಟು. ಒಂದು ಚಮತ್ಕಾರದ ವಿದ್ಯೆ ಆಗಬೇಕೀಗ. ಏನು ಗುರುದೇವ? ಆ ಅಭಿಮನ್ಯು ಕುಮಾರನನ್ನು ನೋಡಿದೀಯಾ? ಏನು ಪರಾಕ್ರಮದ ವಿಷ್ಣುಲಿಂಗವೇ ನೀರು ಕುಡಿಯುವ ಹಾಗೆ ಆಗುತ್ತದೋ ಅಂತ ಭಾಸವಾಗ್ತಾ ಉಂಟು. ಇದಕ್ಕೆಲ್ಲ ಕಾರಣ ಏನು ಎನ್ನುವುದನ್ನು ನಾನು ಸೂಕ್ಷ್ಮವಾಗಿ ಆಳವಾಗಿ ಅಧ್ಯಯನ ಮಾಡಿದ್ರೆ ಅವನ ಕೈಯಲ್ಲಿ ಒಂದು ಧನುಸ್ಸುಂಟು ನೋಡು. ಆ ಧನುಸ್ಸು ಸಾಮಾನ್ಯವಾದದ್ದಲ್ಲ, ಅದು ಇಂದ್ರನಿಂದ ಹಾಗೆ ಬಂದು ಬಂದು ಇವನಿಗೆ ಸಿಕ್ಕಿದ್ದದ್ದು. ಅಂತಹ ಧನುಸ್ಸಿನ ಲಾಘವದಿಂದ ಅದರದ್ದಾದಂತಹ ಮೇಲ್ಮೆಯಿಂದ ಕೆಲವರಿಗೆ ಕೆಲವು ಆಯುಧಗಳು ಕೈಯಲ್ಲಿದ್ದರೆ ನೂರಾನೆಯ ಬಲುಹು ಅವರಿಗೆ. ಆ ಆಯುಧ ಸಿಕ್ಕದೇ ಇದ್ರೆ ಅವ್ರಿಗೆ ಎಂಥದ್ದು ಗೊತ್ತಾಗುವುದಿಲ್ಲ. ಕೆಲಸ ಮಾಡುವವನಿಗಾಗ್ಲಿ, ಮರದ ಕೆಲಸ ಮಾಡುವವನಿಗಾಗ್ಲಿ ಅವನ ಕೈಯ ಯಾವತ್ತಿನ ನುರಿತ ಕೊಡಲಿ ಸಿಕ್ಕಿದ್ರೆ ಅವ ಮಾಡುವ ಕೆಲಸದ ವೈಖರಿಯೇ ಬೇರೆ. ಒಂದು ವೇಳೆ ಅದು ಸಿಕ್ಕದೇ ಇದ್ರೆ ಹಾಗಾದ್ರೆ ಇವನ ಕೈಯಿಂದ ನಾವು ಆ ಧನುಸ್ಸನ್ನು ತಪ್ಪಿಸಬೇಕು. ಹೇಗೆ ತಪ್ಪಿಸೋದು ಗುರುದೇವ? ತಪ್ಪಿಸಲಿಕ್ಕೆಲ್ಲ ಬಹಳ ಮಾರ್ಗಗಳುಂಟು. ನೀನು ಏನು ಮಾಡಬೇಕು ಬಲ್ಲಯ್ಯ? ಏನು? ಅವನ ಚಾಪವನ್ನು ಮುಕ್ಕಡಿ ಮಾಡಬೇಕು. ಎರಡು ತುಂಡು ಮಾಡಿದ್ರೆ ತುಂಡಾದ ಜಾಗದಲ್ಲಿ ಹಿಡ್ಕೊಂಡಾನು, ಹಿಡ್ಕೊಂಡು ಹೊಡೆದಾನು. ಹಾಗಾಗಿ ಮೂರು ತುಂಡು ಮಾಡಿದ್ರೆ ಮತ್ತೆ ಹಿಡಿಯುವುದೆಲ್ಲಿಂದ? ಆ ಮೂರು ತುಂಡು ಹೇಗೆ ಮಾಡಬೇಕು? ಹೇಗೆ? ರೂಪುಗಾಣದಂದದಿ, ಗೊತ್ತಾಗದ ಹಾಗೆ. ಅಂದ್ರೆ ಗೊತ್ತಾಗದೆ ಎನ್ನುವುದು ಒಂದು, ಅವನಿಗೆ ಗೊತ್ತಾಗದ ಹಾಗೆ. ಅಷ್ಟು ಸೂಕ್ಷ್ಮವಾಗಿ ನಾವೀಗ ಎಲ್ಲರೂ ಸುತ್ತು ಯುದ್ಧ ಮಾಡ್ತಾ ಇದ್ದೇವಲ್ಲ, ಒಬ್ಬೊಬ್ಬರು ಮುಖ ಕೊಟ್ಟು ಯುದ್ಧ ಮಾಡುವಾಗ ನಮ್ಮ ಎಡೆಯಲ್ಲಿ ಅವರದ್ದಾದಂತಹ ಚಾಪವನ್ನು ಮುಕ್ಕಡಿ ಮಾಡುವುದಕ್ಕೆ ನಮ್ಮ ಸೇನೆಯಲ್ಲಿ ಒಂದು ಇಂಥ ವಿದ್ಯೆಯನ್ನೆಲ್ಲ ಮಾಡ್ಲಿಕ್ಕೆ ನೀನು ಬಿಟ್ರೆ ನನಗೆ ಆ ಜಾಗಕ್ಕೆ ಬೇರೆ ಜನ ಕಾಣುವುದಿಲ್ಲ. ಕರ್ಣ. ಓ ಗುರುದೇವ, ಏನಪ್ಪಾ? ಎರಡೇ ಎರಡು ಮಾತು. ನೀವು ಆಡಿದಂತ ಮಾತಿಗೆ ಈ ಕಾರಣ ಮರು ಉತ್ತರ ಪ್ರಶ್ನೆ ಮಾಡ್ತಾನೆ ಎಂಬುದಾಗಿ ಯಾವತ್ತೂ ಭಾವಿಸಕೂಡದು. ಇಲ್ಲ, ನೀವೇ ರಚಿಸಿದಂತ ವ್ಯೂಹ, ಅದು ಕೂಡ ಯಾರೂ ಕೂಡ ಭೇದಿಸಲ ಅಸಾಧ್ಯವಾದಂತ ವ್ಯೂಹ. ಈಗ ಬಂದಿದ್ದಾನೆ ಅಭಿಮನ್ಯು ಕುಮಾರ, ಸಣ್ಣ ಬಾಲಕ, ವಿಜೃಂಭಿಸುತ್ತಾ ಇದ್ದಾನೆ. ಎಲ್ಲರನ್ನು ಸದೆಬಡಿಯುತ್ತಾ ಮುಂದುವರಿಯುತ್ತಾ ಇದ್ದಾನೆ. ಹಾಗಾಗಿ ಇದು ಕೇವಲ ಕುರುಕ್ಷೇತ್ರವಲ್ಲ, ಇದೊಂದು ಧರ್ಮಕ್ಷೇತ್ರ. ಇಲ್ಲಿ ನಡೆಯುತ್ತಿರುವುದೇನು? ಧರ್ಮಯುದ್ಧ. ಹಾಗಾಗಿ ನಮ್ಮ ಎದುರಾಗಿ ಹೋರಾಡುತ್ತಿರುವಂತಹ ಕುಮಾರನ ಬಾಣಗಳನ್ನು ಮುಕ್ಕಡಿಗೊಳಿಸಬೇಕು ಎನ್ನುವ ಹಾಗೆ ಹೇಳುತ್ತಾ ಇದ್ದೀರಲ್ಲ, ಇದು ಪಾಪದ ಕೆಲಸ ಅಲ್ವೇ ಗುರುದೇವ? ಯಾರು ಹೇಳಿದ್ದು ನಿನಗೆ? ಮತ್ತೆ ಈಗ ಧನುರ್ವೇದ ಅಂತ ಹೇಳಿದ್ರೆ ನಾನು ಗುರು. ಧನುರ್ವೇದದ ಅಂಗೋಪಾಂಗಗಳಲ್ಲಿ ಇಂತಹ ಒಂದು ವಿದ್ಯೆಯನ್ನು ಈ ಕ್ಷೇತ್ರದಲ್ಲಿ ಈ ವ್ಯೂಹದ ಒಳಗೆ ಮಾಡಬಹುದು. ಹಾಗೆ ಧನುರ್ವೇದದಲ್ಲಿ ದಶಾಂಗಗಳು
ಅಂತ ಉಂಟು ಮಗ. ಆದಾನ, ಸಂಧಾನ, ಪ್ರಯೋಗ, ಪ್ರಾಯಶ್ಚಿತ, ವಿನಿವರ್ತನ, ಲಾಘವ, ಸ್ಥಾನ, ಮುಷ್ಟಿ, ರಹಸ್ಯ, ಮಂಡಲ ಅಂತ ಈ 10 ವಿಭಾಗಗಳು. ಅದರಲ್ಲಿ ಮಂಡಲಾಕೃತಿಯಿಂದ ಬಾಣ ಹೊಡೆಯುವುದು ಒಂದು. ಈ ಚಕ್ರವ್ಯೂಹದಲ್ಲಿ ಹಿಂದೆ ಮುಂದೆ ಆಚೆ ಈಚೆ ಅಂತ ಏನೂ ಇಲ್ಲ. ಸುತ್ತ ಕೋಟೆ ಕಟ್ಟಿದ್ದೇವೆ. 7 ಸುತ್ತಿನ ಕೋಟೆಯಿಂದ ಯಾವ ಭಾಗದಿಂದಲೂ ವೈರಿಯನ್ನು ಘಾತಿಸುವುದಕ್ಕೆ ನಾವು ಶರಪ್ರಯೋಗವನ್ನು ಮಾಡಬಹುದು. ಅದಕ್ಕೆ ಹೇಳುವುದು, ಚಕ್ರವ್ಯೂಹವನ್ನು ಭೇದಿಸಿ ಹೊರಗೆ ಹೋಗುವುದಕ್ಕೆ ಸಾಮಾನ್ಯ ಕಲಿತರೆ ಸಾಕಾಗುವುದಿಲ್ಲ. ಈ ಹುಡುಗ ಒಳಗೆ ಬಂದಿದ್ದಾನೆ, ಹೊರಗೆ ಹೋಗ್ಲಿಕ್ಕೆ ತಿಳಿಯದೆ ಹೊರಚಾಡ್ತಾ ಇರುದವ, ಅವ ಹೊರಗೆ ಜೀವಂತ ಹೋಗಬಾರದು. ಹಾಗಾದ್ರೆ ಏನ್ ಮಾಡಬೇಕು? ಇಂಥದ್ದೇ ಮಾಡಬೇಕು. ಅವನ ಕೈಯಲ್ಲಿರುವಂತಹ ಧನುಸ್ಸನ್ನು ನಾವು ತುಂಡು ಮಾಡುವುದು ಅಪರಾಧ ಅಲ್ಲ. ಎಷ್ಟೋ ಸಲ ಈಗ ನಿನ್ನ ಇವ ಅರ್ಜುನ ಇದ್ದಾನಲ್ಲ, ಅವನ ಧನುಸ್ಸು ತುಂಡಾಗ್ಲಿಲ್ವಾ? ಭೀಷ್ಮಾಚಾರ್ಯರ ಸಿಂಜಿರಿ ತುಂಡಾಗ್ಲಿಲ್ವಾ? ಹಾಗಾದ್ರೆ ಒಬ್ಬ ಯೋಧ ಮತ್ತೊಬ್ಬನ ಧನುಸಿಗೆ ಬಾಣ ಬಿಡುವುದು, ಸಿಂಜಿರಿ ತುಂಡು ಮಾಡುವುದು ಇದೇನು ಹೊಸ್ತಲ್ಲ ಕುರುಕ್ಷೇತ್ರದಲ್ಲಿ. ಅದು ಧರ್ಮ ವಿರುದ್ಧವೂ ಆಗೋದಿಲ್ಲ. ಇನ್ನೊಂದು ಹೇಳಬೇಕಾ, ನಿನ್ನ ಬಗ್ಗೆ ಯಾರಾದ್ರೂ ಆಕ್ಷೇಪ ಮಾಡಿ ನಾಳಿನ ದಿವಸ ಕೇಳಿದ್ರೆ ನನ್ನನ್ನು ತೋರಿಸು, ಗೊತ್ತಾಯ್ತಲ್ಲ? ನಾನು ಇದ್ರೆ ಆಯ್ತಲ್ಲ, ಎದ್ದು ಉತ್ತರ ಕೊಡ್ತೇನೆ. ಇಲ್ಲದೆ ಇದ್ರೆ ನೀನೇ ಕೊಟ್ಟುಕೋ. ನಾನು ಸೇನಾಪತಿ 1, ನಾನು ಕೋಲಗುರು 2, ನಾನು ಬ್ರಾಹ್ಮಣ 3, ನಾನು ಹೇಳುತ್ತಿರುವ ಮಾತು ವೇದವಾಕ್ಯ, ನೀನು ಅನುಸರಿಸತಕ್ಕದ್ದು. ಖಂಡಿತ. ನಾನು ಸೇನಾಪಟ್ಟವನ್ನು ಅಲಂಕರಿಸುವಾಗ ಕೌರವ ಏನ್ ಹೇಳಿದ್ದಾನೆ ನಿಮ್ಮಲ್ಲಿ? ರಾಯಕಟಕಾಚಾರ್ಯನೆಂದ ಮಾತಿನ ಹಾಗೆ ನೀವೆಲ್ಲ ನಡೆಯತಕ್ಕದ್ದು ಅಂತ. ನನ್ನ ಕೈ ಕೆಳಗೆ ಕೆಲಸ ಮಾಡುವಂತಹ ಒಬ್ಬ ಸಾಮಾನ್ಯ ಯೋಧ ನೀನು. ಹಾಗಾಗಿ ನಾನು ಅವನಲ್ಲಿ ಯುದ್ಧ ಮಾಡುತ್ತಿರುವಾಗ ರೂಪಗಾಣದ ಹಾಗೆ ಅವನ ಧನುಸ್ಸನ್ನು ತುಂಡು ಮಾಡು. ಹಿಡಿದ ಕಟಾರಿ ಶಿರಚ್ಛೇದಿಸು. ಎರಡು ಕರಗಳನ್ನು ಕತ್ತರಿಸಿದ್ದೇನೆ. ಹೀಗೆ ಬಿದ್ದವನನ್ನು ಕೊಲ್ಲುವುದಕ್ಕೆ ಈ ಕರ್ಣ ಅಲ್ಲ, ನಮ್ಮಲ್ಲಿ ವ್ಯವಸ್ಥೆ ಉಂಟು, ನೋಡುವ. ನಡೆದದ್ದು
ಸಾಮಗರಜವಿ ಬಾಲಗೆ ಶಿವ ಶಿವ ಎನ್ನುತ್ತ ಹಿವಾಳಿ ಮರುಗಲಾಗ ಗುರುದೇವ, ರಣಕರ್ಕಶತೆಯ ಮಧ್ಯದಲ್ಲಿ ಭಾವನೆಗೆ ಅವಕಾಶಗಳಿಲ್ಲ. ನೋಡಿದೀಯಾ, ಅಭಿಮನ್ಯು ಕುಮಾರನ ಪ್ರಾಣ ಹೋಗಿದೆ. ಹೌದು ಗುರುದೇವ. ತುಂಡಾದ ಮೊಂಡು ಕೈಗಳಿಗೆ ರಥದ ಚಕ್ರವನ್ನು ಸಿಲುಕಿಸಿ ಸಾವಿರ ಸಾವಿರ ಮಂದಿಗಳನ್ನು ಬಡಿದು ಕೊಂದ ಕೊನೆಗೆ ದುಶ್ಯಾಸನನ ಮಗನಾದಂತಹ ಗದಾಧರನ ಕೈಯಲ್ಲಿ ತನ್ನ ಪ್ರಾಣವನ್ನು ಬಿಟ್ಟ. ನಿಜ. ನಾವು ಗೆದ್ದೆವು ಅಂತ ಬೀಗಬಹುದು ಕರ್ಣ, ಆದರೆ ಯಥಾರ್ಥಕ್ಕಾದರೂ ಒಂದು ಸಿಂಹದ ಮರಿಯನ್ನು ಹಲವು ಆನೆಗಳು ಒಟ್ಟಾಗಿ ಕೊಂದವು ಎನ್ನುವುದರಿಂದ ಕೊಂದ ಆನೆಗಳಿಗೆ ಪ್ರಶಸ್ತಿಯಲ್ಲ, ಸತ್ತ ಸಿಂಹದ ಮರಿಗೆ ಯಥಾರ್ಥಕ್ಕಾದರೂ ಪ್ರಶಸ್ತಿ. ಗೆಲ್ಲುತ್ತೇನೆ ಎನ್ನುವಂತಹ ಭಾಷೆಯನ್ನು ಕೊಟ್ಟು ಈ ಕುರುಕ್ಷೇತ್ರದಲ್ಲಿ ಕೋಲಗುರುವಾದಂತಹ ನಾನು ರಚಿಸಿದ ಚಕ್ರವ್ಯೂಹದಲ್ಲಿ ಒಂದು ಆಹುತಿಯನ್ನು ಗೊಳ್ಳದೆ ಬಿಡುವುದಿಲ್ಲ ಎನ್ನುವ ಈರ್ಷೆಯಿಂದ ನಾನು ಇಷ್ಟನ್ನು ಮಾಡಿದೆ. ಆದರೆ ಪ್ರತ್ಯೇಕವಾದಂತಹ ಸತ್ಯ ಎನ್ನುವುದು ಅದು ಗೌಪ್ಯವಾಗಿರ್ತದೆ. ಸಾಧ್ಯ ಆದರೆ ಕೆಂಡವನ್ನು ನಾವು ಕುಡಿಯಬಹುದು. ಕುಡಿದಾದ ಮೇಲಿನ ಪರಿಣಾಮ ಏನು? ಅಭಿಮನ್ಯು ಸತ್ತಿದ್ದಾನೆ ಎನ್ನುವುದರಿಂದ ಪಾಂಡವರ ಪಕ್ಷದಲ್ಲಿ ನಾಳಿನ ದಿವಸದ ಯುದ್ಧಕ್ಕೆ ಹೇಗೆ ತಯಾರಾಗುತ್ತಾರೆ, ಹೇಗೆ ಸಜ್ಜಾದೀತು ಕೃಷ್ಣ ಸಾರಥ್ಯದಿಂದ, ಅದು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಮಾನವೀಯತೆಯ ನೆಲೆಯಲ್ಲಿ ನಮ್ಮ ಅಂತರಂಗಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟು ಇವತ್ತಿನ ವಿಜಯವನ್ನು ಆಚರಿಸದೆ ನಮ್ಮದ್ದಾದಂತಹ ಧ್ವಜವನ್ನು ಇಳಿಸಿ ಎಲ್ಲರೂ ನತಮಸ್ತಕರಾಗಿ ಭೂಮಿಯತ್ತ ದೃಷ್ಟಿಯನ್ನು ಹಾಯಿಸಿ ತಲೆಗೆ ಕೆಳಗೆ ಹಾಕಿ ಶಿಬಿರದತ್ತ ಹೋಗೋಣ. ಶಿಬಿರದತ್ತ ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ನಂದ ಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಶರಣೋ ಮಯೂರವಾಹನ ದೇವ ದೇವ ಶರಣೋ ಮಯೂರವಾಹನ ದೇವ ದೇವ ಚರಣಕ್ಕೆ ಮಣಿವೆವು ಕಳಿವೆಂಬಾನೋ ಚರಣಕ್ಕೆ ಮಣಿವೆವು ಕಳಿವೆಂಬಾನೋ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣದ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಧರೆಜುಳು ಬೆದರವಂತ ಪಾವತಿ ಪ್ರದೀಪ